ಭವ್ಯ ಭಾರತ ಕಟ್ಟಿದ ಬಲಿಷ್ಠ ಪಕ್ಷ, ಮರಳಿ ಅಧಿಕಾರ ಬರಲಿ ಸರಕಾರ, ಬೆಳಗಲಿ ಭಾರತ ದೇಶ. ಮಹಾಭಾರತ ಒಗ್ಗಟ್ಟಾಗಲಿ ಹೋಗುವ ಬನ್ನಿ ಯಾತ್ರೆ, ಧೀರ ನಾಯಕ ರಾಹುಲ್ ಗಾಂಧಿಯ ಭಾರತ ಜೋಡೋ ಯಾತ್ರೆ. ನಮ್ಮ ನೆಲವಿದು ನಮ್ಮ ಜಲವಿದು ದೇಶವ ಕಾಯಲೇಬೇಕು, ಶಾಂತಿ ಕದಡುವ ಶಕ್ತಿಯ ತುಳಿಯಲು ನಾವೊಂದಾಗಲೇಬೇಕು. ಸಂಪರ್ಕ 9535392608.
గడిపెట్టించి పరివర్తన గడిపెట్టించి
राहुल गांधी भारत जोड़ो, राहुल गांधी ಗಾಂಧಿಯೊಂದಿಗೆ ನಡಿಗೆ ದೇಶಕ್ಕೆ ಈ ನಮ್ಮ ಕೊಡುಗೆ, ಕರ್ನಾಟಕದ ಜನರೇ ಬನ್ನಿ ಕೂಡಿ ಹಾಕೋಣ ಹೆಜ್ಜೆ. ರಾಹುಲ್ ಗಾಂಧಿಯೊಂದಿಗೆ ನಡಿಗೆ ದೇಶಕ್ಕೆ ಈ ನಮ್ಮ ಕೊಡುಗೆ, ಕರ್ನಾಟಕದ ಜನರೇ ಬನ್ನಿ ಕೂಡಿ ಹಾಕೋಣ ಹೆಜ್ಜೆ. ಭಾರತ ಜೋಡೋ ಹೆಸರಿನಲ್ಲಿ ಕೈಗೊಂಡಿದೆ ಈ ಯಾತ್ರೆ, ಕರ್ನಾಟಕದ ಸರ್ವರು ಕೂಡಿ ಹಾಕುವ ಐಕ್ಯತೆಯ ಹೆಜ್ಜೆ. ಭಾರತ ಜೋಡೋ ಹೆಸರಿನಲ್ಲಿ ಕೈಗೊಂಡಿದೆ ಈ ಯಾತ್ರೆ, ಕರ್ನಾಟಕದ ಸರ್ವರು ಕೂಡಿ ಹಾಕುವ ಐಕ್ಯತೆಯ ಹೆಜ್ಜೆ. ಭಾರತ ಜೋಡೋ ಯಾತ್ರೆ ಬರುತ್ತಿದೆ, ರಾಹುಲ್ ಗಾಂಧಿಯ ಬಲಪಡಿಸೋಕೆ. ಭಾರತ ಜೋಡೋ ಯಾತ್ರೆ ಬರುತ್ತಿದೆ, ರಾಹುಲ್ ಗಾಂಧಿಯ ಬಲಪಡಿಸೋಕೆ. ಐತಿಹಾಸಿಕ ಯಾತ್ರೆ ಇದು ದೇಶದ ಹಿತಕ್ಕಾಗಿಂದು, ಗಾಂಧಿ ವಂಶದ ಕೂಡಿಯ ಜೊತೆ ಹಾಕೋಣ ನಮ್ಮ ಹೆಜ್ಜೆಯನ್ನು. ಐತಿಹಾಸಿಕ ಯಾತ್ರೆ ಇದು ದೇಶದ ಹಿತಕ್ಕಾಗಿಂದು, ಗಾಂಧಿ ವಂಶದ ಕೂಡಿಯ ಜೊತೆ ಹಾಕೋಣ ನಮ್ಮ ಹೆಜ್ಜೆಯನ್ನು. ಭಾರತ ಜೋಡೋ ಯಾತ್ರೆ ಬರುತ್ತಿದೆ, ರಾಹುಲ್ ಗಾಂಧಿಯ ಬಲಪಡಿಸೋಕೆ. ಭಾರತ ಜೋಡೋ ಯಾತ್ರೆ ಬರುತ್ತಿದೆ, ರಾಹುಲ್ ಗಾಂಧಿಯ ಬಲಪಡಿಸೋಕೆ. ಆದರಣೀಯ ಕಾಂಗ್ರೆಸ್ಸಿನ ಎಲ್ಲ ಕುಟುಂಬಸ್ಥರೇ, ನಮ್ಮ ನಿರೀಕ್ಷೆಯನ್ನ ಮೀರಿ ಈಗಾಗಲೇ ಸಮಯ ಕಳೆದಿದೆ. ಇನ್ನೇನು ಕೆಲವೇ ಸಮಯಗಳಲ್ಲಿ
ಈಗಾಗಲೇ ನಮ್ಮ ನೆಚ್ಚಿನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ನಮ್ಮ ಹೆಮ್ಮೆಯ ಉಪ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆಲವು ನಿಮಿಷಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈಗಾಗಲೇ ಕಾಂಚನದ ಕಾರ್ಯಕ್ರಮವನ್ನು ಮುಗಿಸಿ ಉಪ್ಪಿನಂಗಡಿಯಿಂದ ನಮ್ಮ ನೆಚ್ಚಿನ ಶಾಸಕರ ನಿವಾಸದಲ್ಲಿದ್ದು ಇನ್ನೇನು 5 ನಿಮಿಷದಲ್ಲಿ ಅಲ್ಲಿಂದ ತೆರಳುವರಿದ್ದಾರೆ. ನಮ್ಮ ದೂರದಲ್ಲಿದ್ದಂಥ ನಮ್ಮೆಲ್ಲ ಕಾಂಗ್ರೆಸ್ಸಿನ ಕುಟುಂಬದ ಬಂಧುಗಳು, ನಮ್ಮ ಪಕ್ಷದ ಕಾರ್ಯಕರ್ತರು, ನಾಯಕರು, ಹಿತೈಷಿಗಳೆಲ್ಲರೂ ಕೂಡ ತಮಗಾಗಿ ಇಲ್ಲಿ ಸಜ್ಜುಗೊಳಿಸಿದಂಥ ಈ ಒಂದು ಆಸನದಲ್ಲಿ ಆಸೀನರಾಗಬೇಕು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಬಹುಶಃ ಪುತ್ತೂರು ಇವತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ಪುತ್ತೂರಿನ ಕಾಂಗ್ರೆಸ್ಸಿನ ಇತಿಹಾಸಕ್ಕೆ ಒಂದು ದೊಡ್ಡ ಮುಕ್ಕುಟವಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ವಿಶೇಷವಾಗಿ ಕಾಂಗ್ರೆಸ್ ಭವನ ಟ್ರಸ್ಟ್ ರಿಜಿಸ್ಟರ್ ಇದರ ಆಶ್ರಯದಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿಗೆ ಒಂದು ಸುಸಜ್ಜಿತವಾದಂತಹ ಒಂದು ಕಟ್ಟಡದ ನಿರ್ಮಾಣದ ಒಂದು ಕ್ಷಣಗಣನೆಯ ಆರಂಭದ ಕ್ಷಣಗಣನೆ ಇನ್ನೇನು ಕೆಲವು ನಿಮಿಷಗಳಲ್ಲಿ ಆಗ್ಲಿಕ್ಕಿದೆ. ಬಹುಶಃ ಇದು ಒಂದು ಇತಿಹಾಸದಲ್ಲಿ ದಾಖಲಾಗ್ತಕ್ಕಂಥ ಒಂದು ವಿಚಾರ. ಈ ರಾಜ್ಯದಲ್ಲಿ ಸುಮಾರು 100 ಕಾಂಗ್ರೆಸ್ ಭವನಗಳನ್ನ ನಿರ್ಮಾಣ ಮಾಡಬೇಕು ಎನ್ನುವಂಥದ್ದು ಆದರಣೀಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರವರ ಒಂದು ಆಶಯ ಮತ್ತು ಆಗ್ರಹ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿವಿಧ ಬ್ಲಾಕ್ಗಳಲ್ಲಿ ಸುಮಾರು 75 ಬ್ಲಾಕ್ಗಳಲ್ಲಿ ಸ್ಥಳ ಗುರುತಿಸುವಿಕೆಯ ಕಾರ್ಯ ಈಗಾಗಲೇ ಆಗಿದೆ. ಆದರೆ ವಿಶೇಷವಾಗಿ ಹತ್ತೂರಿನ ಜನ ಮೆಚ್ಚುವ ಈ ಪುತ್ತೂರಿನಲ್ಲಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿಗೆ ಈ ರಾಜ್ಯದಲ್ಲಿ ಪ್ರಥಮವಾಗಿ ಶಂಕುಸ್ಥಾಪನೆ ಆಗ್ತಾ ಇದೆ. ಇದೆಲ್ಲ ಇವತ್ತು ನಮ್ಮೆಲ್ಲ ಕಾಂಗ್ರೆಸ್ ಕುಟುಂಬಕ್ಕೆ ಒಂದು ದೊಡ್ಡ ಹೆಮ್ಮೆಯ ವಿಚಾರ. ಅದು ಕೂಡ ಇವತ್ತು ಶಿಲಾನ್ಯಾಸ ಆಗ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಸುಮಾರು 9 ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮ, ಈ ಕಟ್ಟಡದ ಬ್ಲಾಕ್ ಕಾಂಗ್ರೆಸ್ಸಿನ ಭವ್ಯ ಕಟ್ಟಡದ ಅಂತಿಮ ಹಂತದ ವಿಚಾರಗಳು 9 ತಿಂಗಳಲ್ಲಿ ನಡೀಲಿಕ್ಕಿದೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಿರ್ತಕ್ಕಂಥ ನಮ್ಮೆಲ್ಲ ಕಾಂಗ್ರೆಸ್ಸಿನ ನಾಯಕರುಗಳು, ಕಾಂಗ್ರೆಸ್ಸಿನ ಬಂಧುಗಳು, ವಿವಿಧ ಘಟಕಗಳ ವಿವಿಧ ಸ್ತರಗಳ ಪದಾಧಿಕಾರಿಗಳು ದಯವಿಟ್ಟು ತಾವು ವೇದಿಕೆ ಮುಂಭಾಗಕ್ಕೆ ಬರಬೇಕು, ಆಸೀನರಾಗಬೇಕು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ನೆಚ್ಚಿನ ಮಾಧ್ಯಮ ಸ್ನೇಹಿತರು, ಪತ್ರಕರ್ತ ಸ್ನೇಹಿತರುಗಳು ಕೂಡ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಅತ್ಯಂತ ಆತ್ಮೀಯವಾದಂತ ಈ ಒಂದು ಮುಸ್ಸಂಜೆಯ ಸ್ವಾಗತವನ್ನ, ಮುಸ್ಸಂಜೆಯ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ತಾವೆಲ್ಲ ಬಂದು ಆಸೀನರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಸಂತೋಷ ಆತ್ಮೀಯ ನಮ್ಮ ಪಕ್ಷದ ಬಂಧುಗಳೇ, ಈಗಾಗಲೇ ನಮ್ಮ ಕಾಂಗ್ರೆಸ್ ಭವನ ಟ್ರಸ್ಟಿನ
ಪುತ್ತೂರು ಕಾಂಗ್ರೆಸ್ ಕಚೇರಿಯ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮೆಲ್ಲರ ಆದರಣೀಯ ಜನನಾಯಕ, ಪುತ್ತೂರಿನ ಅಭಿವೃದ್ಧಿಯ ಹರಿಕಾರ, ಪುತ್ತೂರು ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ, ಉಡುಪಿ ಸಂಸದರಾಗಿ, ಕರ್ನಾಟಕ ರಾಜ್ಯದ ಘನವೆತ್ತ ಕ್ಯಾಬಿನೆಟ್ ರ್ಯಾಂಕಿನ ಸಚಿವರಾಗಿ, ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ದಯವಿಟ್ಟು ದೂರದಲ್ಲಿದ್ದಂಥ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರುಗಳು ತಾವು ಮುಂದೆ ಬರಬೇಕು, ತಮ್ಮ ಆಸನವನ್ನ ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾನಿರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ. ಈ ದೇವರು ಮಾಡಿದ ಆಜ್ಞೆ ನಾನಿರುವುದುಂಟೇನು, ಈ ಮಣ್ಣಲ್ಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ಜನರಿಂದ ನನ್ನ ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಜನರಿದ್ದರೆ ನನ್ನ ಬೆನ್ನ ಹಿಂದೆ, ಹೋರಾಡಲು ನಾನೆಂದು ಮುಂದೆ.
ಗ್ರಾಮಕ್ಕೆ ಬಲ ಕೊಟ್ಟ ಯೋಜನೆ ಇದು. ಪಂಚಾಯತಿ ಶಕ್ತಿಗೊಳಿಸಿದ ಜನರ ಬದುಕಿನ ಸೇತು. ಶ್ರೀಸಾಮಾನ್ಯರ ಹಕ್ಕಾಗಿತ್ತು ಕೆಲಸ ಅನ್ನ ಗೌರವ. ಕಟ್ಟಕಡೆಯ ವ್ಯಕ್ತಿಗೂ ಕೊಟ್ಟಿತು ಸ್ವಾಭಿಮಾನಿ ಬದುಕಿನ ಭರವಸೆ. ಬರುವರೆಗೂ ನಿಲ್ಲದು ಈ ಪಾದಯಾತ್ರೆ ಪಾದ. ನಮ್ಮ ಅಂತಿಮ ಘೋಷಣೆ. ಬಡವರು ಎದ್ದು ನಿಂತ ದಿನ ನಾಡೆ ಬದಲಾಗುತ್ತದೆ. ಶ್ರಮದ ಹಕ್ಕು ಉಳಿದಾಗ ಜನತೆಯ ಭವಿಷ್ಯ ಬೆಳಗುತ್ತದೆ. ಉದ್ಯೋಗ ಹಕ್ಕು ನಮ್ಮ ಹಕ್ಕು, ಘನತೆಯ ಬದುಕು ನಮ್ಮದು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಮರಳಿ ಬರಲೇಬೇಕು. ಬಚಾವ್ ನರೇಗಾ ಬಚಾವ್. ಉದ್ಯೋಗ ಹಕ್ಕು ನಮ್ಮ ಹಕ್ಕು, ಘನತೆಯ ಬದುಕು ನಮ್ಮದು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಮರಳಿ ಬರಲೇಬೇಕು. ಬಚಾವ್ ಬಚಾವ್ ಮನರೇಗಾ ಬಚಾವ್. ಬಚಾವ್ ಬಚಾವ್ ಜನರ ಹಕ್ಕು ಬಚಾವ್. ಗ್ರಾಮದ ಆಸ್ತಿ ಗ್ರಾಮಕ್ಕೆ ಬಲ ಕೊಟ್ಟ ಯೋಜನೆ ಇದು. ಪಂಚಾಯತಿ ಶಕ್ತಿಗೊಳಿಸಿದ ಜನರ ಬದುಕಿನ ಸೇತು. ಶ್ರೀಸಾಮಾನ್ಯರ ಹಕ್ಕಾಗಿತ್ತು ಕೆಲಸ ಅನ್ನ ಗೌರವ. ಕಟ್ಟಕಡೆಯ ವ್ಯಕ್ತಿಗೂ ಕೊಟ್ಟಿತು ಸ್ವಾಭಿಮಾನಿ ಬದುಕಿನ ಭರವಸೆ. ಜಾತಿ ಇಲ್ಲ, ಧರ್ಮ ಇಲ್ಲ, ಲಿಂಗ ಭೇದವಿಲ್ಲ ಇಲ್ಲಿ. ಎಲ್ಲರಿಗೂ ಘನತೆ ಕೊಟ್ಟ ವಿಶ್ವದ ಅತಿ ದೊಡ್ಡ ಯೋಜನೆಯಲ್ಲಿ. ಆಧಾರಿತ ಉದ್ಯೋಗ ಇದು ಭಿಕ್ಷೆಯಲ್ಲ ಅಯ್ಯ. ಕಾನೂನಿನ ಭರವಸೆಯಲ್ಲಿ ಬಡವರ ಉಸಿರೇ ಇದಯ್ಯ. ಕಾನೂನು ಕಿತ್ತು ಕೈ ಹಾಕಿದ್ರೆ ಜನರ ಸಹನೆ ಮುಗಿಯಲಿ. ಹೀಗೆ ಬಿಗಿ, ಹೀಗ್ಯಾಕೆ ಜಿನ್, ಜನರ ಬದುಕು ಮರೆತಿರಲಿ. ಯೋಜನೆ ಇಲ್ಲ, ಹಾದಿ ಇಲ್ಲ, ನೋವಿಗೆ ಉತ್ತರ ಇಲ್ಲ. ಮಾರ್ಗದ ಆಟದಲ್ಲಿ ಬಡವರ ಬದುಕಿಗೆ ಬೆಲೆ ಇಲ್ಲ. ಅದಕ್ಕೆ ನಾವು ನಡೆಯುತ್ತೇವೆ ಹೆಜ್ಜೆ ಹೆಜ್ಜೆ ಹೋರಾಟ. ಜನರ ಹಕ್ಕು ಮರಳಿ ಬರುವವರೆಗೂ ನಿಲ್ಲದು ಈ ಪಾದಯಾತ್ರೆ.
ಅಯ್ಯೋ ಕೇಳಿ ಕೇಳಿ ಜನರೇ, ದಕ್ಷಿಣ ಕನ್ನಡದ ನೆಲದ ಕಥೆಯೇ, ಹೋರಾಟದ ಬೆಂಕಿ ಹಚ್ಚಿದೆ, ಜನರ ಧ್ವನಿ ಏಳುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕರೆ, ಒಟ್ಟಾಗಿ ಜನರೇ, ಶ್ರಮದ ಹಕ್ಕು ನಮ್ಮದೇ, ಎದ್ದೇಳಿ ಎದ್ದೇಳಿ ಜನರೇ. ಮಹಾತ್ಮ ಗಾಂಧಿ ಹೆಸರಿನಲ್ಲಿ
ಆದರಣೀಯರೇ, ನಮ್ಮ ಈ ಮಹತ್ವಾಕಾಂಕ್ಷಿ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ, ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಬಿಳಿಪಾಡಿ ರಮಾನಾಥ್ ರೈಯವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸ್ತಾ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಅತ್ಯಂತ ಗೌರವಪೂರ್ಣವಾಗಿ ಸ್ವಾಗತಿಸ್ತಾ ಇದ್ದಾರೆ. ಜನರ ಧ್ವನಿಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕರೆ ಒಟ್ಟಾಗಿ ಜನರು ಶ್ರಮದ ಹಕ್ಕು ನಮ್ಮದೇ ಎದ್ದೇಳಿ ಎದ್ದೇ
ಆದರಣೀಯರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಭವನ ಟ್ರಸ್ಟ್ ಇದರ ಆಶ್ರಯದಲ್ಲಿ ನಡೆಯುತ್ತಿರುವ ಪುತ್ತೂರು ಕಾಂಗ್ರೆಸ್ ಕಚೇರಿಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಡೆಸಲಿಕ್ಕಿರುವ ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ದೂರದಲ್ಲಿದ್ದಂತಹ ನಮ್ಮೆಲ್ಲ ಸ್ನೇಹಿತರುಗಳು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಆರಂಭದಲ್ಲಿ ಈ ಭವ್ಯ ಸೌಧದ ಶಿಲಾನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು, ಸನ್ಮಾನ್ಯ ಬೆಳ್ಳಿಪ್ಪಾಡಿ ರಮಾನಾಥ್ ರೈ ಅವರು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಕೆ. ಹರೀಶ್ ಕುಮಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಆತ್ಮೀಯರೇ, ಈ ಕಾರ್ಯಕ್ರಮದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿರುವ ಈ ರಾಜ್ಯದ ಹೆಮ್ಮೆಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರೂ ಆದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮೆಲ್ಲ ಕಾಂಗ್ರೆಸ್ಸಿನ ಬಂಧುಗಳು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ತಾವು ತಮ್ಮ ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. बोलो कांग्रेस पार्टी की, कांग्रेस पार्टी की, डी.के. ಶಿವಕುಮಾರ್ की, डी.के. ಶಿವಕುಮಾರ್ की. ಕರ್ನಾಟಕ ರಾಜ್ಯದ ಹೆಮ್ಮೆಯ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಆದರಣೀಯ ನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಮಹತ್ತರವಾದ ಪುತ್ತೂರು ಕಾಂಗ್ರೆಸ್ ಕಚೇರಿಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು, ರಾಜ್ಯದ ಮಾಜಿ ಸಚಿವರಾದಂತಹ ಸನ್ಮಾನ್ಯ ಸಚಿವರು ಮತ್ತು ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು, ಈ ರಾಜ್ಯದ ಮಾಜಿ ಸಚಿವರು ಆದರಣೀಯ ಜನನಾಯಕರು ಆದಂತಹ ಸನ್ಮಾನ್ಯ ಬೆಳ್ಳಿಪ್ಪಾಡಿ ರಮಾನಾಥ್ ರೈ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೇನೆ ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಇನಾಯತ್ ಅಲಿ ಅವರು ನಮ್ಮೊಂದಿಗಿದ್ದಾರೆ. ದಯವಿಟ್ಟು ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು ನಮ್ಮ ವೇದಿಕೆ ಮುಂಭಾಗಕ್ಕೆ ಬಂದು ಆಸೀನರಾಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪುತ್ತೂರಿನ ಈ ಜಿಲ್ಲೆಯ ಈ ರಾಜ್ಯದ ಇತಿಹಾಸದಲ್ಲಿ ಕಾಂಗ್ರೆಸ್ ಭವನಕ್ಕೆ ಪ್ರಪ್ರಥಮವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ರವರ ಕನಸಿನ ಕಲ್ಪನೆಯ ವಿಚಾರಧಾರೆಗಳ ಕಾಂಗ್ರೆಸ್ ಭವನ. 100 ಕಾಂಗ್ರೆಸ್ ಭವನದಲ್ಲಿ ಈಗಾಗಲೇ 75 ಕಾಂಗ್ರೆಸ್ ಭವನಕ್ಕೆ ವಿಶೇಷವಾದ ವಿಚಾರಗಳು ನಡೀತಾ ಇದೆ. ಆದರೆ ಇವತ್ತು ಪುತ್ತೂರಿನ ಕಾಂಗ್ರೆಸ್ ಭವನ 100 ಕಾಂಗ್ರೆಸ್ ಭವನದ
ಕನಸಿನ ಆ ಕಾಂಗ್ರೆಸ್ ಭವನ ಇವತ್ತು ನನಸಾಗ್ತಾ ಇದೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರವರ ಮೂಲಕ ಪುತ್ತೂರಿನ ಹೆಮ್ಮೆಯ ಶಾಸಕರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ. ಆದರಣೀಯ ಬಂಧುಗಳೇ, ಪುತ್ತೂರಿನ ಇತಿಹಾಸದಲ್ಲಿ, ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ, ಈ ರಾಜ್ಯದ ಇತಿಹಾಸದಲ್ಲಿ ಒಂದು ಸುಸಜ್ಜಿತವಾದಂತಹ ಕಾಂಗ್ರೆಸ್ ಭವನ ನಿರ್ಮಾಣ ಆಗ್ತಕ್ಕಂಥದ್ದು ನಮ್ಮ ಎಲ್ಲರಿಗೂ ಕೂಡ ಸಂತಸ ತಂದಿದೆ. ಈ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮವನ್ನ ನಮ್ಮ ನೆಚ್ಚಿನ ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಆದಂತಹ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಮೆಸ್ಕಾಮಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಹರೀಶ್ ಕುಮಾರ್ ರವರು ನಮ್ಮೊಂದಿಗಿದ್ದಾರೆ. ಸನ್ಮಾನ್ಯ ವಿನಾಯಕ್ ಕುಮಾರ್ ಸೊರಕೆ, ಸನ್ಮಾನ್ಯ ಬೆಳ್ಳಿಪ್ಪಾಡಿ ರಮಾನಾಥ್ ರೈ, ಸನ್ಮಾನ್ಯ ಇನಾಯತ್ ಅಲಿ. ಇವತ್ತು ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ಇವತ್ತು ಪುತ್ತೂರು ಹತ್ತೂರಲ್ಲಿ ಇವತ್ತು ವಿಶೇಷವಾದ ಒಂದು ಅಸ್ಮಿತೆಯನ್ನ ಪಡ್ಕೊಳ್ತಾ ಇದೆ. ಆತ್ಮೀಯ ಬಂಧುಗಳೇ, ಪುತ್ತೂರಿನ ಇತಿಹಾಸದಲ್ಲಿ, ಈ ಜಿಲ್ಲೆಯ, ಈ ರಾಜ್ಯದ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಹೆಮ್ಮೆಯ, ನಮ್ಮ ನೆಚ್ಚಿನ ಗೌರವಾನ್ವಿತ ಕೆಪಿಸಿಸಿ ಅಧ್ಯಕ್ಷರು, ಈ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರವರು ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದಾರೆ. ನಮ್ಮ ನೆಚ್ಚಿನ ಪುತ್ತೂರು ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರ ನೇತೃತ್ವದಲ್ಲಿ ಅಧ್ಯಕ್ಷರು ಇವತ್ತು ಪುತ್ತೂರಿನ ಹೆಮ್ಮೆಯ ಭವಿಷ್ಯದ ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸ್ತಾ ಇದ್ದಾರೆ. ಈ ರಾಜ್ಯದ ಬಹುಶಃ ಪ್ರಥಮ ಶಿಲಾನ್ಯಾಸ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಆದಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಈ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ಯುವ ನಾಯಕ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಮಹತ್ತರವಾದಂತಹ ಈ ಕಾರ್ಯಕ್ರಮಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನ, ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಾರ್ಟಿ ಕಿ, ಡಿ ಕೆ ಶಿವಕುಮಾರ್ ಕಿ, ಡಿ ಕೆ ಶಿವಕುಮಾರ್ ಕಿ, ಡಿ ಕೆ ಶಿವಕುಮಾರ್ ಕಿ. ಆದರಣೀಯ ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ನೆಚ್ಚಿನ ವಿನಯ್ ಕುಮಾರ್ ಸೊರಕೆ ಅವರು, ಸನ್ಮಾನ್ಯ ರಮಾನಾಥ್ ರೈ ಅವರು, ಸನ್ಮಾನ್ಯ ಇನಾಯತ್ ಅಲಿ ಅವರು, ಆದರಣೀಯ ರಮಾನಾಥ್ ರೈ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ಮೆಸ್ಕಾಮಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಕೆ ಹರೀಶ್ ಕುಮಾರ್ ಅವರು, ಹಾಗೆಯೇ ಇವತ್ತು ವೇದಿಕೆಗೆ ಸನ್ಮಾನ್ಯ ಉಷಾ ಅಂಚನ್, ಎಂ ಬಿ ವಿಶ್ವನಾಥ್ ರೈ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಪ್ರವೀಣ್ ಚಂದ್ರ ಆಳ್ವ, ಡಾಕ್ಟರ್ ರಾಜಾರಾಮ್, ವೆಲೇರಿಯನ್ ಡಯಾಸ್, ಚಂದ್ರಹಾಸ್ ಶೆಟ್ಟಿ, ಮುರಳೀಧರ್ ರೈ, ಉಮನಾಥ್ ಶೆಟ್ಟಿ, ಎಚ್ ಮಹಮ್ಮದ್ ಅಲಿ, ಶಿವರಾಮ ಆಳ್ವ, ಪ್ರಸನ್ನ ಕುಮಾರ್ ಶೆಟ್ಟಿ, ಅಮಲ ರಾಮಚಂದ್ರ, ಜೋಕಿಮ್ ಡಿ ಸೋಜಾ, ಪ್ರಸಾದ್ ಕೌಶಲ್ ಶೆಟ್ಟಿ, ದುರ್ಗಾ ಪ್ರಸಾದ್ ರೈ, ಶಶಿಕಿರಣ್ ರೈ, ಅಬ್ದುಲ್ ರೆಹಮಾನ್ ಆಜಾದ್, ಫಾರೂಕ್ ಪೆರ್ನೆ, ಹಾಗೇನೆ ರಾಜ್ಯದ ಮಾಜಿ ಯುವಕ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮೊಹಮ್ಮದ್ ನಲಪಾಡ್, ಇವರೆಲ್ಲರೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ವಿಶೇಷವಾಗಿ
ಕರ್ನಾಟಕ ಶ್ರೇಷ್ಠ ಪರಂಪರೆಯನ್ನ ಈ ಜಗತ್ತಿಗೆ ನೀಡಿದ ಮಣ್ಣು. ಪುತ್ತೂರು ಹತ್ತೂರಿನಲ್ಲಿ ಪ್ರಸಿದ್ಧ ದಾಸಶ್ರೇಷ್ಠರಾದಂತಹ ಬಸವಣ್ಣ, ಕನಕದಾಸ, ಶರೀಪಜ್ಜ, ಅಕ್ಕ ಮಹಾದೇವಿ, ಕುವೆಂಪು ರಂತಹ ನೂರಾರು ವ್ಯಕ್ತಿತ್ವಗಳ ಪರಂಪರೆ ಹೊಂದಿದ ಈ ನಾಡು ಕರುನಾಡು, ಕನ್ನಡ ನಾಡು. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸನ್ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ MS ಮಹಮ್ಮದ್ ರವರು, KPCC ಸಂಯೋಜಕರಾದಂತಹ ಸನ್ಮಾನ್ಯ ಕಾವು ಹೇಮನಾಥ್ ಶೆಟ್ಟಿ ಅವರು, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ಶ್ರೇಷ್ಠ ಪರಂಪರೆಯನ್ನು ಹೊಂದಿದ ಈ ಜಗತ್ತಿಗೆ ನೀಡಿದ ಮಣ್ಣು. ಪುತ್ತೂರು ಹತ್ತೂರಿನಲ್ಲಿ ಪ್ರಸಿದ್ಧಿ ದಾಸಶ್ರೇಷ್ಠರಾದಂತಹ ಬಸವಣ್ಣ, ಕನಕದಾಸ, ಶರೀಪಜ್ಜ, ಅಕ್ಕ ಮಹಾದೇವಿ, ಕುವೆಂಪು ಅವರಂತಹ ನೂರಾರು ವ್ಯಕ್ತಿತ್ವಗಳ ಪರಂಪರೆ ಹೊಂದಿದ ಈ ನಾಡು ಅದು ಕರುನಾಡು, ಕನ್ನಡ ನಾಡು. ದಯವಿಟ್ಟು ತಾವೆಲ್ಲ ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು ಈಗಾಗಲೇ ತಮ್ಮ ವೇದಿಕೆ ಮುಂಭಾಗದಲ್ಲಿ ತಮಗಾಗಿ ಇವತ್ತು ಆಸನವನ್ನ ಕಾದಿರಿಸಿದೆ. ದಯವಿಟ್ಟು ತಾವು ಆಸನದಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ದಯವಿಟ್ಟು ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು, ಇವತ್ತು ಕಾಂಗ್ರೆಸ್ ಭವನ ಶಿಲಾನ್ಯಾಸ ನಡೆದಿದೆ. ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮ ಆರಂಭ ಆಗ್ತದೆ. ನಾಡಗೀತೆ. ಆತ್ಮೀಯ ಬಂಧುಗಳೇ, ಈ ಭವ್ಯವಾದ ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಈಗಾಗಲೇ ನಡೆದಿದೆ. 10 ಮಹತ್ತರವಾದ ಈ ಕ್ಷೇತ್ರದ ವಿಚಾರಧಾರೆಗಳಲ್ಲಿ ಪುತ್ತೂರಿನ ಕಾಂಗ್ರೆಸ್ ಭವನ ಅದು ಇತಿಹಾಸದಲ್ಲಿ ಸೇರ್ತಾ ಇದೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ತನ್ನ ಶಕ್ತಿ ಮೀರಿ ದುಡಿದ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮೂಲಕ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಕೃಷ್ಣ ಪ್ರಸಾದ್ ಆಳ್ವಾರವರು ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಸನ್ಮಾನ್ಯ ಕೃಷ್ಣ ಪ್ರಸಾದ್ ಆಳ್ವ. ನಮ್ಮ ನೆಚ್ಚಿನ ನಾಯಕರಾದಂತಹ ಡಾಕ್ಟರ್ ರಘು ರವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದ್ವೇಷ ಹಿಂಸೆಗಳಾಚೆ, ಭಯ ಸಹಾನುಭೂತಿಗಳಾಚೆ ಬಾಂಧವ್ಯದರಿವು ಪಡಿ ಮೂಡಿದಾಗ ಪರಿಪೂರ್ಣವಾಗಬಲ್ಲದು. ಇಲ್ಲಿ ನೀ ಬದುಕು, ಪ್ರೀತಿಸುವುದನ್ನು ತಿಳಿ ಮತ್ತು ಬದುಕುವುದನ್ನು ಕಲಿ. ಆದರಣೀಯ ಅಧ್ಯಕ್ಷರೇ, ತಾವು ಬಂದಂತ ಎಲ್ಲರನ್ನ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರು ಹಾಗೂ ನಾವು ನಂಬುವಂತ ಎಲ್ಲ ದೇವರುಗಳಿಗೆ ನಮಿಸುತ್ತಾ ಪುತ್ತೂರು ಕಾಂಗ್ರೆಸ್ ಭವನದ ಗುದ್ದಲಿ ಪೂಜೆಯ ಈ ಒಂದು ಸಮಾರಂಭದಲ್ಲಿ ನಾವೆಲ್ಲ ಬಹಳ ಸಂತುಷ್ಟರಾಗಿದ್ದೇವೆ. ಸಂತೋಷದ ಸಂಭ್ರಮದ ಈ ಒಂದು ಸಮಯದಲ್ಲಿ ಎಲ್ಲೆಲ್ಲೂ ಸೊಬಗಿದೆ, ಸೊಗಸಿದೆ, ಸೊಬಗೇರಿ ನಿಂತಿದೆ, ಮಾಮರವು ಕೂಗಿದೆ, ಕಾಂಗ್ರೆಸ್ ಸೊಬಗೇರಿ ನಿಂತಿದೆ, ಕಾಂಗ್ರೆಸ್ ಭವನ ಎದ್ದೇಳಲು ಸಜ್ಜಾಗಿದೆ. ಯಾಕೆಂದ್ರೆ ಬಹಳ ಅರ್ಥಪೂರ್ಣವಾದಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ.
ಯಾಕಂದ್ರೆ ನನ್ನ ಪಾಲಿಗೆ ಒಂದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಎನ್ನಬಹುದು. ಕಳೆದ 40 ವರ್ಷಗಳಿಂದ ವಿವಿಧ ಜವಾಬ್ದಾರಿಗಳನ್ನು ನೆರವೇರಿಸಿಕೊಂಡು NSYಯಿಂದ ಯುವ ಕಾಂಗ್ರೆಸ್ನಿಂದ ಬ್ಲಾಕ್ನಿಂದ ಎಲ್ಲ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನಮ್ಮೆಲ್ಲರ ನಾಯಕ ನೆಚ್ಚಿನ ಅಶೋಕ್ ಕುಮಾರ್ ಅವರು ನನಗೊಂದು ಅವಕಾಶವನ್ನು ನೀಡಿರುತ್ತಾರೆ. ಇದೀಗ ರಾಜ್ಯದ KPCC ಅಧ್ಯಕ್ಷರನ್ನು ಒಂದು ಸ್ವಾಗತ ಮಾಡುವ ಅವಕಾಶ ನನ್ನ ಪಾಲಿಗೆ ಬಂದಿದೆ. ಸರ್ವರ ಮನದ ಹಮ್ಮೀರ, ರಾಜ್ಯ ರಾಷ್ಟ್ರ ಸವಾಲುಗಳನ್ನು ಪರಿಹರಿಸುವ ಧೀರ ಕ್ರಿಯಾತ್ಮಕ ನಾಯಕತ್ವದ ಶೂರ, ಕಾಂಗ್ರೆಸ್ ಪಕ್ಷವನ್ನು ಉನ್ನತಿಗೆ ಏರಿಸಿದ ಸರದಾರ ಇವರೇ ನಮ್ಮ ನಿಮ್ಮೆಲ್ಲರ DK ಶಿವಕುಮಾರ. ಇವತ್ತು KPCC ಅಧ್ಯಕ್ಷರಾಗಿ DKಶಿ ಅವರ ಅಧ್ಯಕ್ಷರಾಗಿ ಅವರ ಪಟ್ಟಾಭಿಷೇಕದ ಮತ್ತೊಂದು ದಿನವನ್ನು ನಾವು ಪುತ್ತೂರಿನ ಜನರು ಆದಷ್ಟು ಬೇಗ ಅವರಿಗೆ ಬರಲಿ ಎಂದು ಶ್ರೀ ಮಾಲಿಂಗೇಶ್ವರಲ್ಲಿ ಅವರಿಗೆ ಕರುಣಿಸಲಿ ಎಂದು ಅವರಿಗೆ ಪುತ್ತೂರಿನ ಎಲ್ಲ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇವೆ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಅವರಿಗೆ ಚಪ್ಪಾಳೆಯನ್ನು ಮತ್ತು ಸ್ವಾಗತವನ್ನು ಕೋರಬೇಕಾಗಿ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಗೌರವಾನ್ವಿತ ಅಧ್ಯಕ್ಷರಾದಂತಹ UT ತೌಸೀಫ್ ರವರು ಗೌರವಾನ್ವಿತ KPCC ಅಧ್ಯಕ್ಷರಿಗೆ ಪುಷ್ಪವನ್ನ ಹೂಗುಚ್ಛವನ್ನ ನೀಡಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ತಾರೆ. ಇನ್ನಿರೋರು ನಮ್ಮ ನೆಚ್ಚಿನ ನಾಯಕ, ಯುವ ನಾಯಕ, ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದಪ್ಪಯವರು ಹೇಳಿದಂತೆ, ಇಂದು ಮೇಕೆ ನಡೆವ ದಾರಿ, ಮುಂದೆ ತೇರಲೆಯುವ ಹೆದ್ದಾರಿ ಎಂಬಂತೆ ಪುತ್ತೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಈಗಾಗಲೇ ಮೆಡಿಕಲ್ ಕಾಲೇಜು ಮುಖಾಂತರ ಅನೇಕ ಯೋಜನೆಗಳನ್ನು ಮಹಾದಾರಿಯನ್ನೇ ತೆರೆಯುತ್ತಾ ಬಂದವರು ನಮ್ಮ ನೆಚ್ಚಿನ ಶಾಸಕ ಅಶೋಕ್ ಕುಮಾರ್ ರೈ ಅವರು. ಅವರ ಕನಸುಗಳಾಗಿ ಉಳಿಯದೆ ಅದನ್ನು ನೆನಸು ಮಾಡುತ್ತಾ ಅವೆಲ್ಲವೂ ಚಾರಿತ್ರಿಕ ದಾಖಲೆಯಾಗಿ ಸಾರ್ವಕಾಲಿಕ ಆಗಲು ಅಶೋಕ್ ಕುಮಾರ್ ಅವರ ಧೀಶಕ್ತಿ ಕಾರ್ಯೋನ್ಮುಖವಾಗಿದೆ. ಆನೆಗೆ ಆನೆ ಬಲ ನೀಡಿದರೆ ಅದು ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಸಾಧ್ಯ. ಆದ್ದರಿಂದ ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ಇನ್ನಷ್ಟು ಉನ್ನತ ಸ್ಥಾನ ಒದಗಲಿ, ಅವರ ಸಾಧನೆಯ ಫಲ ಲಭಿಸುವಂತಾಗಲಿ ಎಂದು ಮಾಲಿಂಗೇಶ್ವರಲ್ಲಿ ಬೇಡುತ್ತಾ ಅವರಿಗೂ ಈ ಒಂದು ಸಭೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮೆಲ್ಲರ ಮತ್ತೋರ್ವ ನಾಯಕ, ಪುತ್ತೂರಿನಲ್ಲಿ 10 ಬಾರಿ ಶಾಸಕರಾಗಿ 10 ವರ್ಷ ಶಾಸಕರಾಗಿ ಈ ಒಂದು 10 ಬಾರಿ ಶಾಸಕರಾಗಿ, ಸಂಸದರಾಗಿ, ಕರ್ನಾಟಕ ಸರ್ಕಾರದ ಸಚಿವರಾಗಿ, ಈಗ ಪ್ರಸ್ತುತ ಕರ್ನಾಟಕ ರಾಜ್ಯದ ಪ್ರದೇಶ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ನಾಯಕರಾದ ಶ್ರೀ ವಿನಯ್ ಕುಮಾರ್ ಸೊರಕೆ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಕಾಂಗ್ರೆಸ್ ಆಫೀಸ್ ಅನ್ನು ಮಾಡಿದಂತ ಏಕೈಕ ನಾಯಕ ಮಾನ್ಯ ಬೆಳ್ಳಿಪ್ಪಾಡಿ ರಮಣತ್ರಿ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಜಿಲ್ಲಾ ನಾಯಕರು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಹರೀಶ್ ಕುಮಾರ್ ಅವರು ಈ ಒಂದು ಸಭೆಯಲ್ಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನಮ್ಮ MP ಕ್ಯಾಂಡಿಡೇಟ್ ಅಭ್ಯರ್ಥಿ, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಪದ್ಮರಾಜ್ ಪೂಜಾರಿ ಅವರು ಇದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಮಾಜಿ ವಿಧಾನಸಭಾ ಅಭ್ಯರ್ಥಿ, ಪ್ರದೇಶ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಯುವ ಕಾಂಗ್ರೆಸ್ನ ಬಲಾಢ್ಯ ನಾಯಕ ನಲಪಾಡು, ನಮ್ಮೆಲ್ಲ ಆತ್ಮೀಯ ಮಿತ್ರ ನಲಪಾಡು ಅವರು ಈ ಒಂದು ಸಭೆಗೆ ಆಗಮಿಸುತ್ತಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ MS ಮೊಹಮ್ಮದ್ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕ ಸ್ವಾಗತ ಮಾಡ್ತೇನೆ. ಅದೇ ರೀತಿ ನಮ್ಮೆಲ್ಲರ ನಾಯಕರು ಕಾವು ಹೇಮಂತ್ ಶೆಟ್ಟಿ ಅವರು ಈ ಒಂದು ಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಶಾಲೆಟ್ ಪಿಂಟ ಹಾಗೂ ಮತ್ತೋರ್ವ ನಿಗಮದ ಅಧ್ಯಕ್ಷರಾಗಿರುವಂತಹ ಮಮತಾ ಗಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಅದೇ ರೀತಿ ದಕ್ಷಿಣ ಕನ್ನಡ ಗ್ರಾಮಾಂತರ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಆತ್ಮೀಯ ಮಿತ್ರರು ಮೊಹಮ್ಮದ್ ಅಲಿ ಇವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ. ಮಹಿಳಾ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದ ಉಷಾ ಅಂಚನ್ ಅವರಿದ್ದಾರೆ. ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವೇದಿಕೆಯಲ್ಲಿ ಯುವ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರು
ನಮ್ಮ ಉಮನ ಶೆಟ್ಟಿ ಅವರು, MB ವಿಶ್ವನಾಥ್ರಿ ಅವರು, ಜೋಕಿಮ್ ಡಿಸೋಜರ್ ಅವರು, ಅದೇ ರೀತಿ ಪ್ರಸಾದ್ ಕೌಶಲ್ ಶೆಟ್ಟಿ ಅವರು, ಅದೇ ರೀತಿ ನಮ್ಮ ವಿಟ್ಲ ಉಪ್ಪಿನಂಗಡಿಯ ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ಪದ್ಮನಾಭ ಪೂಜಾರಿ ಹಾಗೂ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ UT ತೌಸಿಫ್ರ ಅವರಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ವೇದಿಕೆಯಲ್ಲಿ ಅನೇಕ ಗಣ್ಯರು ಡಾಕ್ಟರ್ ಅನಿತಾ ಹೇಮನ ಶೆಟ್ಟಿ ಅವರು, ಶಶಿಕಿರಣ್ ಅವರು, ನೂರುದ್ದೀನ್ ಸಾಲ್ಮನ್ ಅವರು, ಅದೇ ರೀತಿ ಪ್ರವೀಣ್ ಆಲ್ವರ್ ಅವರು, ರಾಜಾರಾಮ್ರವರು, ಚಂದ್ರಾಶ ಶೆಟ್ಟಿ ಅವರು, ಅದೇ ರೀತಿ ಫರೂಕ್ ಪೆರ್ನಿ ಅವರು, ನಮ್ಮ ಪ್ರಸನ್ನ ಶೆಟ್ಟಿ ಸಾಮಿದಡ್ಕ ಅವರು, ಅಮಲ ರಾಮಚಂದ್ರ, ಅದೇ ರೀತಿ ಎಲ್ಲ ನಾಯಕರು ಈ ಒಂದು ಸಭೆಯಲ್ಲಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ನಾವೆಲ್ಲರೂ ವಿವಿಧ ಘಟಕದ ಅಧ್ಯಕ್ಷರು, ಅನೇಕ ನಾಯಕರು ಬಂದಿದ್ದೀರಿ. ನಿಮ್ಮ ಸ್ವಾಗತಿಸ್ತಾ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಕೂಡ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತವನ್ನು ಮುಗಿಸ್ತೇನೆ. ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡಿದ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಕ್ರಿಯಾಶೀಲ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಆಳ್ವ, ನಿಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ, ದಾಸಶ್ರೇಷ್ಠ ಕನಕದಾಸ ಹೇಳ್ತಾರೆ, ಹಿಂದೆ ನನ್ನ ಬೈದವರೆಲ್ಲ ಚಂದವಿರಲಿ, ಮುಂದೆ ನನ್ನ ಬೈದವರೆಲ್ಲೇ ಅಂದಣವಿರಲಿ, ಕೊಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲಿ, ಬಂದು ಒದ್ದವರಿಗೆ ಭತ್ತದ ಗದ್ದೆ ಬೆಳೆಯಲಿ. ಪುತ್ತೂರು ಕ್ಷೇತ್ರದ ಜನಪ್ರಿಯ ನಾಯಕ, ಸುಮಾರು 2 ವರ್ಷ 4 ತಿಂಗಳಲ್ಲಿ ಸಾವಿರಾರು ಕೋಟಿಯ ಅನುದಾನವನ್ನ ಈ ಕ್ಷೇತ್ರಕ್ಕೆ ತಂದ ಅಭಿವೃದ್ಧಿಯ ಹರಿಕಾರರಾದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ರೈ. ನಾವು ಕೆಲವೊಂದು ಸಲ ಮಾತಾಡಬೇಕಾಗ್ತದೆ. ಗೌರವಾನ್ವಿತ KPCC ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಪುತ್ತೂರಿನ ಇತಿಹಾಸದಲ್ಲಿ ಬರುವ ನಾಳೆಗಳ 5,000 ವರ್ಷಗಳ ಸ್ಮರಣೀಯವಾಗಿ ಉಳಿಯುವ ಪುತ್ತೂರಿನ ಮೆಡಿಕಲ್ ಕಾಲೇಜ್, ಸುಮಾರು 2,200 ಕೋಟಿ ರೂಪಾಯಿಗಳ ಈ ಕ್ಷೇತ್ರದ ಅನುದಾನ, ರೈ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟಿನ ಮೂಲಕ ಸುಮಾರು 20,000 ಜನರಿಗೆ ಆರ್ಥಿಕ ಶಕ್ತಿಯನ್ನು ನೀಡಿದ ಬಸರದಾರ. ರೈ ಎಜುಕೇಶನ್ ಟ್ರಸ್ಟ್ ಮೂಲಕ ಸುಮಾರು 10 ವರ್ಷಗಳಿಂದ ದೀಪಾವಳಿ ಉಡುಗೊರೆಯ ಮೂಲಕ ಪ್ರತಿ ವರ್ಷ 1,00,000ಕ್ಕಿಂತ ಹೆಚ್ಚಿನ ಸರ್ವ ಜನಾಂಗದ ಬಂಧುಗಳಿಗೆ ವಸ್ತ್ರ ವಿತರಣೆಯ ಮಾಡುವ ಕೀರ್ತಿಯ ದಾತಾರ. ಆತ್ಮೀಯ ಬಂಧುಗಳೇ, ಮೆಡಿಕಲ್ ಕಾಲೇಜ್, ಜನಜೀವನ್ ಮಿಷನ್, ದೇವಸ್ಥಾನ, ದೈವಸ್ಥಾನ, ಮಸೀದಿ, ಮಂದಿರಗಳ ಅಭಿವೃದ್ಧಿ, ರಾಜ್ಯದ 3ನೇ ಅತಿ ಎತ್ತರದ ರಾಷ್ಟ್ರಧ್ವಜ ಸ್ತಂಭ ಸ್ಥಾಪನೆ, ಸುಸಜ್ಜಿತ ಕ್ರೀಡಾಂಗಣ, ವಿಶೇಷವಾಗಿ ಅಧಿವೇಶನಗಳಲ್ಲಿ ಮಾತಾಡಿದ ತುಳು ಭಾಷೆಗೆ ಮಾನ್ಯತೆ, ಬೆಳೆ ವಿಮೆ ಪರಿಹಾರ, ಕುಮ್ಕಿ ಹಕ್ಕುಗಳ ಬಗ್ಗೆ, ಜನಪದ ಸಂಸ್ಕೃತಿಯ ಕಂಬಳ ಮತ್ತು ಕೋಳಿ ಅಂಕಗಳ ಬಗ್ಗೆ ಮಾತಾಡಿದ ನಮ್ಮೆಲ್ಲರ ನೆಚ್ಚಿನ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ. ವಿಶೇಷವಾಗಿ ಗೌರವಾನ್ವಿತ ಅಧ್ಯಕ್ಷರೇ, ಈ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಅಕ್ರಮ ಸಕ್ರಮ ಕಡತವನ್ನ ಸುಮಾರು 20 ಬೈಠಕ್ಗಳ ಮೂಲಕ ಈವರೆಗೆ ಪ್ರತಿ ವಾರ ನಡೆಸಿಕೊಂಡು ಸುಮಾರು 1,500 ಕಡತಗಳನ್ನು ವಿಲೇವಾರಿ ಹುಡುವುದರ ಮೂಲಕ, ಜೊತೆಗೆ ಸುಮಾರು 2,094 C ಮತ್ತು CC ಹಕ್ಕುಪತ್ರಗಳನ್ನು ವಿತರಣೆ ಮಾಡಿದ ಒಬ್ಬ ಮಹಾ ಸಾಧಕ. ವಿಶೇಷವಾಗಿ ಈರ್ನ ಕಾಲೋಡು ಪುತ್ತೂರದ ಚಿತ್ರಣನೆ ಬದಲಾವೋಡು ಇವರ ಡೈನಮಿಕ್ MLA, ನಾನು ನೀವು ಹೇಳಿದಲ್ಲ, ಆಂಧ್ರ ಪ್ರದೇಶದ ರಾಜ್ಯಪಾಲ ಸನ್ಮಾನ್ಯ ಅಬ್ದುಲ್ ನಜೀರ್ ಅಶೋಕಣ್ಣ ಯಾನ್ ಪನ್ಪೆ ಈರ್ನ ಕಾಲೋಡು ಪುತ್ತೂರದ ಚಿತ್ರಣನೆ ಬದಲಾವೋಡು. ಆತ್ಮೀಯ ಬಂಧುಗಳೇ, ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆಯನ್ನ ಈ ರಾಜ್ಯದಲ್ಲಿ ಪುತ್ತೂರಿನಲ್ಲಿ ನೆರವೇರಿಸಲಿಕ್ಕೆ ಕಾರಣಕರ್ತರಾದ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕ, ಡೈನಮಿಕ್ MLA, ಭವಿಷ್ಯದ ನಾಯಕ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಪುತ್ತೂರಿನ ಕಾಂಗ್ರೆಸ್ ಭವನ ಟ್ರಸ್ಟಿನ ಶಿಲಾನ್ಯಾಸ ಕಾರ್ಯಕ್ರಮದ ಶಿಲಾನ್ಯಾಸವನ್ನು ನೆರವೇರಿಸಿದಂತ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು, KPCCಯ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು ಆಗಿರುವಂತ DK ಶಿವಕುಮಾರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಂತ ಹರೀಶ್ ಕುಮಾರ್ ಅವರೇ, ಮಾಜಿ ಶಾಸಕರಾಗಿದ್ದಂತಹ ರಮನಾಥ್ ರೈಗಳೇ, ಮಾಜಿ ಶಾಸಕರು ಆಗಿರುವಂತ ವಿನಯ್ ಕುಮಾರ್ ಸೊರಕೆ ಅವರೇ, KPCCಯ ಪ್ರಧಾನ ಕಾರ್ಯದರ್ಶಿ ಹಿನಾಯತ್ ಆಳಿ ಅವರೇ, ಪದ್ಮರಾಜ್ ಪೂಜಾರಿ ಅವರೇ, ಈ ಭಾಗದ ಕಾಂಗ್ರೆಸ್ನ ನಾಯಕರಾದ MS ಮಹಮ್ಮದ್ ಅವರೇ, ನನ್ನ ಆತ್ಮೀಯರು ಯುವ ಮಿತ್ರರಾದ ಮಹಮ್ಮದ್ ಹ್ಯಾರಿಸ್ ಅವರೇ, ಈ ಭಾಗದ ಕಾಂಗ್ರೆಸ್ ನಾಯಕರಾದ ಕಾವು ಹೇಮನಾಥ್ ಶೆಟ್ಟಿ ಅವರೇ,
ಮಹಮ್ಮದ್ ಆಲಿ ಅವರೇ, ನನ್ನ ಆತ್ಮೀಯರಾಗಿರುವಂತಹ ಮಹಮ್ಮದ್ ಬಡಗನೂರ್ ಅವರೇ, ಬ್ಲಾಕ್ ಅಧ್ಯಕ್ಷರುಗಳಾಗಿರುವಂತಹ ಕೃಷ್ಣ ಪ್ರಸಾದ್ ಆಲೋ ಅವರೇ, ಪದ್ಮನಾಭ ಪೂಜಾರಿ ಅವರೇ, ಯೂಟಿಪ್ ತೌಸೀಫ್ ಅವರೇ, ಈ ಭಾಗದ ಪಕ್ಷದ ನಾಯಕರುಗಳಾಗಿರುವಂತಹ ಪ್ರಸನ್ನ ಶೆಟ್ಟಿ ಅವರೇ, ಚಂದ್ರರಾಜ್ ಶೆಟ್ಟಿ ಅವರೇ, ಡಾಕ್ಟರ್ ರಾಜಾರಾಮ್ ಅವರೇ, ಅಮಲ ರಾಮಚಂದ್ರ ಅವರೇ, ಯೂತ್ ಅಧ್ಯಕ್ಷರಾಗಿರುವಂತಹ ಫಾರೂಕ್ ಪೆರ್ನೆ ಅವರೇ, ಪ್ರವೀಣ್ ಚಂದ್ರ ಆಲ್ವಾ ಅವರೇ, ನೂರುದ್ದೀನ್ ಸಾಲ್ಮಾರ್ ಅವರೇ, ಶಶಿಕರಣ್ ರೇಗಳೆ, ಡಾಕ್ಟರ್ ಹಿರಿಯರು ಪಕ್ಷದ ನಾಯಕರು ಆಗಿರುವಂತಹ ಡಾಕ್ಟರ್ ರಘು ಅವರೇ, ಅನಿತಾ ಹೇಮನಾಥ್ ಶೆಟ್ಟಿ ಅವರೇ, ಜಾಕಿಮ್ ಡಿಸೋಜಾ ಅವರೇ, ಅಬ್ದುಲ್ ರೆಹಮಾನ್ ರೇ, ಬ್ಲಾಕಿನ ಮಾಜಿ ಅಧ್ಯಕ್ಷರು ಮಾರ್ಗದರ್ಶಕರು ಆಗಿದ್ದ ಎಂ ಬಿ ವಿಶ್ವನಾಥ್ ರೇಗಳೆ, ಉಮನಾಥ್ ಶೆಟ್ರೆ, ಮೊಹಮ್ಮದ್ ನವಾಜ್ ಅವರೇ, ಮುರಳೀಧರ್ ರೇಗಳೆ, ಪ್ರಸಾದ್ ಕೌಶಲ್ ಶೆಟ್ಟಿ ಅವರೇ, ವಿಲಿಯನ್ ಡಯಸ್ ಅವರೇ, ಚಂದ್ರಪ್ರಭಾ ಗೌಡ ಅವರೇ, ವೇದಿಕೆಯ ಮೇಲಿರುವಂತ ಎಲ್ಲ ಗಣ್ಯರೇ, ಇನ್ನೊಂದಷ್ಟು ಜನರ ಹೆಸರನ್ನು ಉಲ್ಲೇಖ ಮಾಡಲಿಲ್ಲ, ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ, ಸಮಯ ಕಳೆದಿದೆ. ನಿಮ್ಮ ಹತ್ರ ಕ್ಷಮೆಯನ್ನು ಕೇಳಿಕೊಂಡು ವೇದಿಕೆಯ ಎದುರುಗಡೆ ಇರುವಂತ ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ನಾನು ಬಹುಶಃ ಪುತ್ತೂರಿನಲ್ಲಿ MLA ಆಗ್ಲಿಕ್ಕೆ ಕಾರಣೀಭೂತರಾದವರು, ನನಗೆ ಅನುಗ್ರಹ ಮಾಡಿದವರು, ನಾನು ನಂಬಿರುವಂತ ಆ ಮಹಿಷಮರ್ದಿನಿ ದೇವಿ, ಆ ಪುತ್ತೂರಿನ ಮಹಾಲಿಂಗೇಶ್ವರ ದೇವರು, ಆ ನಂತರ ಎಲ್ಲಾ ಧರ್ಮದ ದೈವ ದೇವರುಗಳು, ಆ ನಂತರ ಈ ಭಾಗದ ಜನರು, ಅದರ ಜೊತೆಗೆ ಅಲ್ಲಿವರೆಗೆ ಮುಟ್ಲಿಸಿಕೆ ಕಾರಣೀಭೂತರಾದವರು ನಮ್ಮ ಉಪಮುಖ್ಯಮಂತ್ರಿಗಳಾದ ಈ ರಾಜ್ಯದ ಎಲ್ಲ ಜನರ ಕಣ್ಮಣಿಯಾಗಿರುವಂತ DK ಶಿವಕುಮಾರ್ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಬೇರೆ ಪಕ್ಷದಲ್ಲಿ ಇದ್ದೆ, ಆವಾಗ ನನ್ನನ್ನು ಹುಡುಕಿ, ನಾನು ಬೇರೆ ಪಕ್ಷದಲ್ಲಿ ಇರುವಾಗಲೂ ಕೂಡ DK ಶಿವಕುಮಾರ್ ಅವರು ನನಗೆ ಆತ್ಮೀಯರಾಗಿಯೇ ಇದ್ರು. ನನ್ನನ್ನು ಹುಡುಕಿ ನನಗೆ ಏನು ನೀನು ಇಲ್ಲಿ ಸೀಟು ಕೊಟ್ಟಲ್ಲಿ ಪಕ್ಷವನ್ನು ನಿಭಾಯಿಸಿಕೊಂಡು ಒಂದಷ್ಟು ಬುದ್ಧಿ ಮಾತುಗಳನ್ನು ಹೇಳಿ ನನ್ನನ್ನು ಪಕ್ಷಕ್ಕೆ ಕರೆತಂದು ಇವತ್ತು ಶಾಸಕನಾಗಿ ಮಾಡಿ, ಇವತ್ತು ಕೂಡ ನನ್ನ ಪ್ರತಿನಿತ್ಯದ ಯಾವುದೇ ಕೆಲಸಗಳಿದ್ರೆ ಅದಕ್ಕೆ ಮಾರ್ಗದರ್ಶಕನ ಕೊಡುವವರು DK ಶಿವಕುಮಾರ್. ಇವತ್ತು ಜನರ ಯಾವುದೇ ಕಾರ್ಯಕರ್ತನ ಯಾವುದೇ ತೊಂದರೆ ಇದ್ರೆ ಅದನ್ನು ಆಲಿಸಿ, ನಮ್ಮ ಹತ್ರ ಶಾಸಕರಾದ ಮೇಲೆ ನಮ್ಮ ಹತ್ರ ಬೇಕಾದಷ್ಟು ಚರ್ಚೆಗಳು ಇರ್ತದೆ, ಅದಕ್ಕೆ ಪ್ರತಿಯೊಂದು ಚರ್ಚೆಗಳಿಗೆ ಉತ್ತರ ಮತ್ತೆ ಪರಿಹಾರವನ್ನು ಕೊಡುವವರು ಕೂಡ ಪಕ್ಷವನ್ನು ಕಟ್ಟಲಿಕ್ಕೆ ಯಾವ ರೀತಿ ಪಕ್ಷ ಕಟ್ಟಬೇಕು, ಯಾವ ರೀತಿ ನಡಿಬೇಕು, ಇವತ್ತು ನಾನು ಏನಾದರೂ ಅಚೀವ್ಮೆಂಟ್ ಮಾಡಿದ್ರೆ ಬಹುಶಃ ಅದಕ್ಕೆ DK ಶಿವಕುಮಾರ್ ಅವರ ಮಾರ್ಗದರ್ಶನ ಮತ್ತೆ ಅವರ ಆಶೀರ್ವಾದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕಟ್ಟಡ ನಮ್ಮ ಹತ್ರ ಯಾವಾಗಲೂ ಹೇಳ್ತಾ ಇದ್ರು, ಪಕ್ಷ ಬೆಳಿಬೇಕು, ಪಕ್ಷ ಇದ್ರೆ ಯಾವುದು ಇದ್ರೂ ಪಕ್ಷ ಬೆಳಿಬೇಕು. ಅವರ ಕನಸು ಇತ್ತು ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು. ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕು ಅಂತ ಕಲ್ಪನೆ ಇತ್ತು. ಆದ್ರೆ ನಾನು ಮೊನ್ನೆ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮನವಿ ಮಾಡಿಕೊಂಡೆ, ಸರ್ ನಮ್ದು ಎಲ್ಲ ರೆಡಿ ಆಗಿದೆ, ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು, ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇವೆ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೇವೆ. ಬಹುಶಃ ಇವತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ. ಇನ್ನು 6 ರಿಂದ 7 ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೂ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ, ಪಕ್ಷ ಅಂತ ಹೇಳಿದ್ರೆ ನಾನು ನಿಮ್ಮ ಹತ್ರ 1-2 ಮಾತು ಮಾಡಿ ನಾನು ಮುಗಿಸ್ತೀನಿ. ಪಕ್ಷ ಅಂತ ಹೇಳಿದ್ರೆ ಒಂದು ದೊಡ್ಡ ಮರ ಇದ್ದಾಗೆ ಬಂಧುಗಳೇ, ಕಾರ್ಯಕರ್ತರು ನಾವೆಲ್ಲ ಇದ್ದೇವೆ. ಪಕ್ಷದಲ್ಲಿ ವ್ಯತ್ಯಾಸಗಳು ಇದ್ದೇ ಇರ್ತದೆ, ಯಾವತ್ತು ನೋಡಿದ್ರು ಎಲ್ಲರನ್ನು ನಮ್ಮ ಕೈಯಲ್ಲಿ 5 ಬೆರಳುಗಳು ಸರಿ ಇಲ್ಲ. ಹಾಗೆ ಒಂದು ಅಸಮಾಧಾನಗಳು, ನೀವು 10 ಕೆಲಸವನ್ನು ಮಾಡಿ 11ನೇ ಕೆಲಸವನ್ನು ಮಾಡಿದ್ರೆ ನಮಗೆ ಸ್ವಲ್ಪ ನಮಗೂ ಆಗ್ತದೆ. ನಾವು ಉಪಮುಖ್ಯಮಂತ್ರಿಯವರ ಹತ್ರ ಮುಖ್ಯಮಂತ್ರಿಯವರ ಹತ್ರ ಹೋಗಿ 10 ಕೆಲಸವನ್ನು ಎಲ್ಲ ಮಾಡಿರ್ತಾರೆ, ಒಂದು ಕೆಲಸಕ್ಕೆ ಇಲ್ಲ ಬಾ ನಾಳೆ ಬಾ ಅಂತ ಹೇಳಿದ ಕೂಡಲೇ ಅವತ್ತು ನಮಗೆ ಸ್ವಲ್ಪ ಅಸಮಾಧಾನ ಆಗ್ತದೆ. ಕಾರ್ಯಕರ್ತರಲ್ಲೂ ಕೂಡ ಹಾಗೆ, ಅದು ನಿಜ ಇರುವಂತದ್ದು, ಇಡೀ ಪಕ್ಷದಲ್ಲಿ ಇರುವಂತದ್ದು. ನಾವು ಅದನ್ನೆಲ್ಲ ಮರ, ಒಂದು ದೊಡ್ಡ ಮಾವಿನ ಮರ ಹೇಗೆ ಬೆಳೀತದೆ, ಅದರಲ್ಲಿ ಹಣ್ಣುಗಳನ್ನು ತಿಂತೇವೆ ನಾವು, ಪಕ್ಷಿಗಳು ತಿಂತವೆ,
ಆನಂತರ ಕೆಲವರಿಗೆ ಹಣ್ಣು ಸಿಗ್ತದೆ, ಕೆಲವರಿಗೆ ನೆರಳು ಸಿಗ್ತದೆ, ಕೆಲವರಿಗೆ ಒಂದೊಂದು ವಿಚಾರಗಳು ಅದರಲ್ಲಿ ನೆರಳು. ಅದಕ್ಕೆ ಪಕ್ಷ ಅಂತ ಹೇಳಿದ್ರೆ ಅದು ದೊಡ್ಡ ಮರ. ಆ ಹಣ್ಣು ತಿನ್ನೋರು ತಿನ್ನಬೇಕಾಗ್ತದೆ, ನೆರಳನ್ನು ಪಡಬೇಕಾಗ್ತದೆ. ಹಾಗೆ ನಾವು ಅದನ್ನು ಬೆಳೆಸುವಂತ ಕೆಲಸವನ್ನು ನಾವು ಮಾಡಬೇಕು. ಅದರಿಂದ ನಾವೀಗ ಎದೆ ತಟ್ಟಿ ಒಂದು ಯಾವುದೇ ಒಂದು ಸರ್ಕಾರಿ ಕಚೇರಿಗೆ ಹೋಗ್ತೀವಿ. ಹೇಗೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ರೆ ಮಾತ್ರ ನಮಗೆ ಪ್ರಶ್ನೆ ಮಾಡುವಂತ ಹಕ್ಕು, ನಮ್ಮ ಹಕ್ಕನ್ನು ಕೇಳುವಂತ ಶಕ್ತಿ ನಮಗೆ ಇರುವುದು. ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರ ಇಲ್ಲ ಅಂದ್ರೆ ನೀವು ಹೇಗೆ ಹೋಗ್ತೀರಿ ನೋಡುವ. ಅಲ್ಲಿ ತಾಲೂಕು ಆಫೀಸ್ಗೆ ಹೋಗ ನಮ್ಮ ಕೈ ಕೆಳಗಡೆ ಅರ್ಧ ಫೀಟ್ ಕೆಳಗೆ ಹೋಗಿರ್ತದೆ. ಈಗ ಹೇಗೆ ಹೋಗ್ತೀರಿ? ನನ್ನ ಪಕ್ಷ ಏನು, ಯಾರನ್ನು ಪ್ರಶ್ನೆ ಮಾಡುವಂತ ಶಕ್ತಿ ನಿಮಗೆ ಇಲ್ವಾ? ಅದಕ್ಕೆ ನಾವು ಹೇಳುವಂಥದ್ದು, ಪಕ್ಷವನ್ನು ಬೆಳೆಸುವುದು ಯಾವ ರೀತಿ ಬೆಳಿಬೇಕು, ಒಗ್ಗಟ್ಟಲ್ಲಿ ಬೇಕು. ಚಿಕ್ಕ ತೊಂದರೆಗಳಿದೆ, ಅದನ್ನು ಯಾರು ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಮ್ಮ ಒಳಗೆ ಇದ್ದ ವಿಚಾರಗಳನ್ನು ನಾವು ಹಂಚಿಕೊಂಡು ಹೋದ್ರೆ ಮಾತ್ರ ಪಕ್ಷವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಸುಮಾರು 2.5 ಕೋಟಿ ರೂಪಾಯಿಯಲ್ಲಿ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ನಾವು ಆಯೋಜನೆಯನ್ನು ಮಾಡಿದ್ದೇವೆ. ಇದರ ಒಂದು ಉದ್ದೇಶ ನಾವು ಎಲ್ರಿಗೂ ಹೇಳಿದ್ದೇವೆ. ನಮಗೆ ಸ್ವಂತ ಕಟ್ಟಡ ಇರಲಿಲ್ಲ. 40 ವರ್ಷಗಳ ಹಿಂದಿನಿಂದ ಇಲ್ಲಿ ಒಂದು ಹಿಂದಿನ ಶಾಸಕರು ಶಕುಂತಲಾ ಶೆಟ್ಟರು ಮತ್ತೆ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರೆಲ್ಲ ಇರುವಾಗ ಒಂದು ಆ ಕಚೇರಿಗೆ ಜಾಗವನ್ನು ಮಾಡಿದ್ರು. ಅದು ಇನ್ನೂ ಸರಿಯಾದ ವ್ಯವಸ್ಥೆಗಳಲ್ಲಿ ನಾವು ಹೋಗ್ತಾ ಇದ್ದೇವೆ. ಆದರೆ ಒಂದು ಚಿಕ್ಕ ಜಾಗ ಇರುವುದರಿಂದ ಈಗ ದೊಡ್ಡ ಕಟ್ಟಡ ಮಾಡಿ ಅದರ ಎಲ್ಲಾ ವ್ಯವಸ್ಥೆಗಳನ್ನು ನಾವು ಮಾಡಬೇಕು. ಸುಮಾರು 13,000 ಸ್ಕ್ವೇರ್ ಫೀಟಿನಷ್ಟು ದೊಡ್ಡ ಕಟ್ಟಡವನ್ನು ನಾವಿಲ್ಲಿ 8 ತಿಂಗಳಲ್ಲಿ ಅದನ್ನು ಪೂರ್ತಿಗೊಳಿಸುವಂತಹ ಕೆಲಸವನ್ನು ಮಾಡ್ತೇವೆ. ಎಲ್ಲ ಕಾರ್ಯಕರ್ತರು ನಾವೊಂದು ರಸೀದಿ ಪುಸ್ತಕವನ್ನು ಮಾಡಿ ಪ್ರತಿ ಬೂತ್ ಮಟ್ಟದಲ್ಲಿ ನಾವು ಕೊಟ್ಟಿದ್ದೀವಿ. ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಒತ್ತಡ ಇಲ್ಲ. ಆದ್ರೆ ನಾಳೆ ಅದು ಅಶೋಕ್ ರೈ ಕಟ್ಟಿದ್ದು, ಅದು ಇನ್ನೊಬ್ಬರು ಕಟ್ಟಿದ್ದು, ಅದು ಅವರ ಕಟ್ಟಡ ಅಂತ ಆಗಬಾರ್ದು. ಪ್ರತಿ ಕಾರ್ಯಕರ್ತನು ಅವನಿಗೆ ಇಚ್ಛೆ ಪಡುವಂತಹ 100 ರೂಪಾಯಿಯಿಂದ 1 ಲಕ್ಷದ ರೂಪಾಯಿ ಕೂಡ ದೇಣಿಗೆಯನ್ನು ಕೊಡಬಹುದು. ಯಾವುದೇ ಒತ್ತಡ ಇಲ್ಲ. ನಾಳೆ ಅವನಿಗೆ ಹಕ್ಕಿದೆ, ಇದು ನನ್ನ ಕಟ್ಟಡ. ಆ ಪ್ರೀತಿ ಬರಬೇಕಿದ್ರೆ ಅವನಿಂದ 5 ರೂಪಾಯಿ ಆದ್ರೂ ಆ ಬಿಲ್ಡಿಂಗಿಗೆ ಬಿದ್ದರೆ ಅದರಲ್ಲಿ ಅವನಿಗೆ ಹಕ್ಕು ಬರ್ತದೆ. ಅದರಿಂದ ಪ್ರತಿಯೊಬ್ಬ ಕಾರ್ಯಕರ್ತನು ಕೂಡ ಅದಕ್ಕೆ ಅವನಿಂದ ಆಗುವಷ್ಟು ಎಷ್ಟಾದ್ರೂ ಸೇವೆಯನ್ನು ಮಾಡುವ ಮುಖಾಂತರ ಇದಕ್ಕೆ ಸೇವೆಯನ್ನು ಕೂಡ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿ, ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ನಿಮಗೆ ಗೊತ್ತಿದೆ. ಇವತ್ತು ನಾನು ಮೆಡಿಕಲ್ ಕಾಲೇಜ್ ತರುವಾಗ ನಿಮಗೆ ಗೊತ್ತಿದೆ, ಬೇರೆ ಪಕ್ಷದವರು ಗೇಲಿ ಮಾಡಿದ್ರು. ಮುಖ್ಯಮಂತ್ರಿಯವರು ನಮಗೆ, ಉಪಮುಖ್ಯಮಂತ್ರಿಯವರು ಮತ್ತೆ ಮುಖ್ಯಮಂತ್ರಿಯವರು ನಾನು ಅವರ ಹತ್ರ ಕಾಡಿ ಬೇಡಿ ನಮಗೆ ಮೆಡಿಕಲ್ ಕಾಲೇಜ್ ಕೊಡಬೇಕು ಅಂತ ಹೇಳುವಾಗ ನಮಗೆ ನಮ್ಮ ಬಜೆಟಿನಲ್ಲಿ, ಕಳೆದ ವರ್ಷದ ಬಜೆಟಿನಲ್ಲಿ ಮೆಡಿಕಲ್ ಕಾಲೇಜ್ ಕೊಡುವಾಗ ನಾವೆಲ್ಲ ಕಾರ್ಯಕರ್ತರು ಎಲ್ಲ ಹೋಗಿ ಒಂದು ಮೆರವಣಿಗೆ ಮಾಡಿ ಆ ಸಂತೋಷವನ್ನು ನಾವು ಆನಂದಿಸಿದ್ವಿ. ಆಗ ಬೇರೆ ಬಿಜೆಪಿ ಪಕ್ಷದವರು ಏನ್ ಹೇಳಿದ್ರು? ಟೋಂಗಿ ಅಂತೇಳಿ ಮುಗಿಲಿಗೆ ಮರಳಿ ಕುಣಿತೇರಿ ನಲಿತೇರಿ ಅಂತ ಹೇಳಿದ್ರು. ನಮಗೆ ಭಾರಿ ನೋವಾಯ್ತು. ಮೆಡಿಕಲ್ ಕಾಲೇಜ್ ನಮಗೆ ಮಾತ್ರ ಅಲ್ಲ, ಎಲ್ಲಾ ಪಕ್ಷದವರಿಗೆ ಬೇಕು. ಮೆಡಿಕಲ್ ಕಾಲೇಜ್ ಹೋಗುವಾಗ ನೀನು ಬಿಜೆಪಿಯ ಕಾಂಗ್ರೆಸ್ ಅಂತ ಯಾರು ಕೇಳುವುದಿಲ್ಲ. ನಾವು ಕೂಡ ಎಲ್ಲಿ ಯಾರತ್ರ ಅಕ್ರಮ ಸಕ್ರಮ 94C ಮಾಡುವಾಗ ನೀನು ಬಿಜೆಪಿ ಕಾಂಗ್ರೆಸ್ ಅಂತ ನೋಡುವುದಿಲ್ಲ. ನಾವು ಸೇವೆ ಮಾಡುವ ಮುಖಾಂತರ ಜನರ ಪ್ರೀತಿಯನ್ನು ಗೆಲ್ಲುವಂತಹ ಕೆಲಸವನ್ನು ಮಾಡಿದ್ರೆ ಮುಂದೆ ಬರುವಂತಹ ಚುನಾವಣೆಗಳು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತೆ ಮುಂದಿನ 2 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಕೂಡ ಬರ್ಲಿಕ್ಕಿದೆ. ನಾವು ಇವಾಗಲೇ ತಯಾರಿ ಮಾಡಬೇಕು. ಅದಕ್ಕೆ ವ್ಯವಸ್ಥಿತ ರೂಪ ಮಾಡಲಿಕ್ಕೆ ಎಸ್ಟಾಬ್ಲಿಷ್ಮೆಂಟ್ ಏನು ಬೇಕಿದೆ, ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ಬೇಕಾಗಿ ದೊಡ್ಡ ಕಟ್ಟಡವನ್ನು ಕೂಡ ಇಲ್ಲಿ ಮಾಡುವಂತ ಕೆಲಸವನ್ನು ನಾವು ಮಾಡ್ತೇವೆ. ಪಕ್ಷವನ್ನು ಗಟ್ಟಿ ಮಾಡಿದ್ರೆ ಬೂತ್ ಮಟ್ಟದಲ್ಲಿ ನಾವು ಮಾಡಬೇಕು. ಕಾರ್ಯಕರ್ತರು ನೀವೆಲ್ಲ ಇದ್ದೀರಿ. ನಾವು ಬೂತ್ ಮಟ್ಟಕ್ಕೆ ಹೋಗಿ ಸುಮಾರು 65 ಕೋಟಿ ರೂಪಾಯಿಯಲ್ಲಿ 1200 ಕಾಮಗಾರಿಗಳನ್ನು ನಾವೀಗ ಬೇರೆ ಬೇರೆ ಭಾಗಕ್ಕೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿದ್ದೇವೆ. 1,006 ಕೋಟಿ ರೂಪಾಯಿಯಲ್ಲಿ ಕುಡಿಯುವ ನೀರು, ಸುಮಾರು 2,006 ಕೋಟಿ ರೂಪಾಯಿಗಳ ಅನುದಾನ ಪುತ್ತೂರಿಗೆ 2 ವರ್ಷದಲ್ಲಿ ಬಂದಿದೆ ಅಂತ ಹೇಳಿದ್ರೆ ಪುತ್ತೂರಿನ ಇತಿಹಾಸದಲ್ಲಿ ಇಲ್ಲದಂತ ಅನುದಾನಗಳು ನಮ್ಮ ಪುತ್ತೂರಿಗೆ ಬಂದಿದೆ. ಅದರಿಂದ ನಾವು ಯಾರ ಎದುರು ಕೂಡ ಮಾತಾಡುವಾಗ ಎದೆ ತಟ್ಟಿ ಮಾತಾಡಬಹುದು. ಯಾವುದು ನಾವು ಚುನಾವಣಾ ಸಮಯದಲ್ಲಿ ಹೇಳಿದೆವ 5 ಗ್ಯಾರಂಟಿಗಳ ಜೊತೆ ನಾವು ಬಾಯಲ್ಲಿ ಏನು ಮಾತಾಡಿದೀವಿ ಅದನ್ನು ಜನರಿಗೆ ಮುಟ್ಟಿಸುವಂತಹ ಕೆಲಸವನ್ನು ನಾವೀಗ ಮಾಡಿದ್ದೇವೆ. ಡ್ರೈನೇಜ್ ಸಿಸ್ಟಮ್ ಒಂದು ಬಾಕಿ ಇದೆ. ಆ ಡ್ರೈನೇಜ್ ಸಿಸ್ಟಮ್ನ ವ್ಯವಸ್ಥೆ ಕೂಡ ಪುತ್ತೂರಿಗೆ ಮುಂದಿನ ದಿವಸಗಳಲ್ಲಿ ಬರುವಂತಹ ಕೆಲಸಗಳು ಮುಂದಿನ ದಿವಸಗಳಲ್ಲಿ ಆಗ್ತದೆ ಅನ್ನುವ ಮಾತನ್ನು ಹೇಳಿ, ಪಕ್ಷದಲ್ಲಿ ನಾವೆಲ್ಲ ಜೊತೆಯಲ್ಲಿ ಸೇರಿ ಕೆಲಸವನ್ನು ಮಾಡಿದ್ರೆ ಖಂಡಿತ ನಾವು ಮುಂದಿನ ವರ್ಷ ಶಿಸ್ತನ್ನು ಬೆಳೆಸಿಕೊಂಡು, ಶಿಸ್ತು ಇಸ್ ವೆರಿ ಇಂಪಾರ್ಟೆಂಟ್. ಆನಂತರ ಕೌನ್ಸಿಲಿಂಗ್, ಆನಂತರ ಕಾರ್ಯಕಾರಿಣಿ. ನಾವು ನಮ್ಮ ಕಾರ್ಯಕರ್ತರಿಗೆ ಅಧ್ಯಕ್ಷರಲ್ಲಿ ಪ್ರತಿ ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ, ಒಳ ಅಧ್ಯಕ್ಷರುಗಳಿಗೆ ಮತ್ತೆ BLEಗಳಿಗೆ 3 ಬಾರಿ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದೀವಿ. ಅವರಿಗೆ ಶಿಸ್ತಿನ ಪಾಠವನ್ನು ಹೇಳಿಕೊಡುವಂತಹ ಕೆಲಸವನ್ನು ಮಾಡಿದ್ದೀವಿ. ಪ್ರತಿ ವರ್ಷ ಕೂಡ 2 ಬಾರಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವ ಮುಖಾಂತರ
ಪಕ್ಷದಲ್ಲಿ ಶಿಸ್ತನ್ನು ಬೆಳೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಬಲಿಷ್ಠವಾದ ಪಕ್ಷವನ್ನು ಕಟ್ಟಬೇಕಿದ್ರೆ ಅಶೋಕ್ ರೈಯಿಂದ ಒಬ್ಬರಿಂದ ಸಾಧ್ಯ ಇಲ್ಲ, ಅಧ್ಯಕ್ಷರಿಂದ ಸಾಧ್ಯ ಇಲ್ಲ, ಮುಖ್ಯಮಂತ್ರಿಯವರಿಂದ ಸಾಧ್ಯ ಇಲ್ಲ. ಅವರು ಒಳ್ಳೆಯ ಆಡಳಿತವನ್ನು ಕೊಡಬಹುದೇ ಹೊರತು ಮನೆ ಮನೆಗೆ ಹೋಗಿ ಚುನಾವಣೆಯಲ್ಲಿ ಮತ ಕೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಇದ್ದೀರಿ ಕಾರ್ಯಕರ್ತರು, ನಾವು ಮನೆ ಮನೆಗೆ ನಮ್ಮ ಸೇವೆಯನ್ನು ಮಾಡುವ ಮುಖಾಂತರ ಬಿಜೆಪಿ ಕಾಂಗ್ರೆಸ್ ಅಂತ ನೋಡಬೇಡಿ, ಪ್ರತಿಯೊಬ್ಬರ ವಿಶ್ವಾಸವನ್ನು ತಗೊಳ್ಳುವಂತಹ ಕೆಲಸವನ್ನು ಮಾಡಿ ಅವರ ಕೆಲಸವನ್ನು ಮಾಡುವ, ಪುತ್ತೂರು ಅಭಿವೃದ್ಧಿ ಮಾಡುವ. ನೀವು ಶಕ್ತಿ ಕೊಡಿ, ನಾನು ತಪ್ಪು ಮಾಡಿದ ನನ್ನನ್ನು ತಿದ್ದಿಕೊಳ್ಳುವಂತಹ ಕೆಲಸವನ್ನು ಮಾಡ್ತೇನೆ. ಒಗ್ಗಟ್ಟಾಗಿ ಒಂದೇ ತಾಯಿಯ ಮಕ್ಕಳ ತರ ಮುಂದಿನ ವರ್ಷದ ಚುನಾವಣೆ ನಾವು ಎದುರಿಸುವ, ಗೆದ್ದು ಮತ್ತೊಮ್ಮೆ ಅಧಿಕಾರ ಹಿಡಿಯುವಂತಹ ಕೆಲಸವನ್ನು ಮಾಡುವಂತ ಮಾತನ್ನು ಹೇಳಿ ನಿಮಗೆಲ್ಲ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. DVG ಒಂದು ಕಡೆ ಹೇಳ್ತಾರೆ, ಏನಾನು ಮಮ್ಮಾಡು ಕೈಗೆ ದೊರೆತು ಜಗವ, ನಾನೇನು ಹುಲಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದುಮಿಲ್ಲ ಜಗದ ಗುಡಿ ಉಳಿಗದಿ, ತಾಣ ನಿನಗೆ ಹೂದಿಲ್ಲಿ ಮಂಕುತಿಮ್ಮ ಅಂತ. ಆತ್ಮೀಯ ಬಂಧುಗಳೇ, ಈ ನಮ್ಮ ಕಾರ್ಯಕ್ರಮದಲ್ಲಿ ಸುಳ್ಯದ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದ ವೆಂಕಪ್ಪಗೌಡರು ಇದ್ದಾರೆ, ಸುಳ್ಯ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ PC ಜಯರಾಮ್ ಇದ್ದಾರೆ, ಸುಧೀರ್ ಕುಮಾರ್ ರೈ ಅವರಿದ್ದಾರೆ, ಪದ್ಮನಾಭ ರೈ ಕಲ್ಲಡ್ಕ ಇದ್ದಾರೆ, PP ವರ್ಗೀಸ್ ಇದ್ದಾರೆ, ಮತ್ತು ಇಲ್ಲಿ ಬಂದಂಥ ನಮ್ಮ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ವಲಯ ಅಧ್ಯಕ್ಷರುಗಳು, ಬೂತ್ ಅಧ್ಯಕ್ಷರುಗಳು ತಮ್ಮೆಲ್ಲರ ಇರುವಿಕೆಯನ್ನು ಗಮನಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆರಂಭದಲ್ಲಿ ನಮ್ಮೆಲ್ಲರ ಆದರಣೀಯ ಜನನಾಯಕ, 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾಗಿ, ವಿಟ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾದ ನಮ್ಮೆಲ್ಲರ ಆದರಣೀಯ ಜನನಾಯಕ MS ಮೊಹಮ್ಮದ್ ರವರು ಶುಭವನ್ನು ಹಾರೈಸಬೇಕು ಅಂತ ಕೇಳಿಕೊಳ್ತಾರೆ. ಕರ್ನಾಟಕ ರಾಜ್ಯದ ಚರಿತ್ರೆಯಲ್ಲಿ ಸನ್ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ DK ಶಿವಕುಮಾರ್ ಕನಸು ಏನಿದೆ, ಈ ರಾಜ್ಯದಲ್ಲಿ 100 ಸ್ವತಃ ಕಚೇರಿ ಮಾಡಬೇಕೆಂಬ ಅತ್ಯಂತ ಸದುದ್ದೇಶ ಹೊರಟಂಥ ಸಂದರ್ಭದಲ್ಲಿ ಇವತ್ತು ಪುತ್ತೂರಿಗೆ ಪ್ರಥಮ ಬಾರಿಯಲ್ಲಿ 100 ಕಚೇರಿಗಳಲ್ಲಿ ಈ ಒಂದು ಪುತ್ತೂರಿಗೆ ಪ್ರಥಮ ಈ ಒಂದು ಸಂದರ್ಭದಲ್ಲಿ ಶಿಲಾನ್ಯಾಸವನ್ನು ಮಾಡಲಿಕ್ಕೆ ಆಗಮಿಸಿರುವಂಥ ಕರ್ನಾಟಕ ಗಣ ಸರ್ಕಾರದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಯಶಸ್ವಿ ಅಧ್ಯಕ್ಷರು, ಕೇವಲ ಕನಕಪುರದ ಬಂಡೆ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಬಂಡೆಯಾಗಿ ಇವತ್ತು ಕೆಲಸ ಮಾಡುತ್ತಿರುವಂಥ, ಅದು ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲಾದರೂ ಸಮಸ್ಯೆಗಳು ಬಂದಾಗ ಹೈಕಮಾಂಡ್ ಅಲ್ಲಿಗೆ ಅದನ್ನು ನಿಭಾಯಿಸಿ ಕಳಿಸುವಂಥ ನಮ್ಮೆಲ್ಲರ ಗೌರವಾನ್ವಿತ ಪ್ರಶ್ನಾತೀತ ನಾಯಕರು, ಟ್ರಬಲ್ ಶೂಟರ್ ಆದಂಥ DK ಶಿವಕುಮಾರ್ ಅವರೇ, ಇವತ್ತು ಕಚೇರಿಗೆ ಇವತ್ತು ಶಂಕುಸ್ಥಾಪನೆ ಮಾಡಲಿಕ್ಕೆ ಮೂಲ ಕಾರಣಕರ್ತರಾದಂಥ, ಪುತ್ತೂರು ಅಭಿವೃದ್ಧಿ ಅಧಿಕಾರರಾದಂಥ, ಆಧುನಿಕ ಭಗೀರಥ್ ಅಂತೇಳಿ ಹೆಸರು ಕಳಿಸಿದಂಥ ನಮ್ಮ ಪ್ರೀತಿಯ ಶಾಸಕರ ಅಶೋಕ್ ಕುಮಾರ್ ರೈ ಅವರೇ, ವೇದಿಕೆಯಲ್ಲಿ ಬಹಳಷ್ಟು ರಮನಾಥ್ ರವರು, ವಿನಯ್ ಕುಮಾರ್ ಸೊರಕೆಯವರು ಇದ್ದಾರೆ, ಹರೀಶ್ ಕುಮಾರ್ ಇದ್ದಾರೆ, ಬಹುಶಃ ಅದರೊಟ್ಟಿಗೆ ಬಹಳಷ್ಟು ಗಣ್ಯ ನಮ್ಮ ರಾಜ್ಯದ ಜಿಲ್ಲಾ ಮಟ್ಟದ ಬ್ಲಾಕ್ ಮಟ್ಟದ ಪದಾಧಿಕಾರಿಗಳು ವೇದಿಕೆಯಲ್ಲಿದ್ದಾರೆ. ಇವತ್ತು ಈ ಒಂದು ಕಾಂಗ್ರೆಸ್ ಕಚೇರಿಗೆ ಅಶೋಕ್ ಕುಮಾರ್ ಅವರು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು 3 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಕೃಷ್ಣ ಪ್ರಸಾದ್ ಆಳ್ವರವರು, ಯೂಟ್ಯೂಬ್ ತೌಸೀಫ್ ಅವರು, ಪದ್ಮನಾಭ ಪೂಜಾರಿ ಕೂಡ ಸಹಕಾರ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತಹ ಪಕ್ಷದ ಎಲ್ಲ ಮುಖಂಡರುಗಳೇ, ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ನಾನು ಕೂಡ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನಡೆಯುವಂತಹ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಲ್ಲ ಸಭೆಗಳಲ್ಲಿ DK ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 100 ಕಾಂಗ್ರೆಸ್ ಭವನ ಮಾಡಿಯೇ ಸಿದ್ಧ ಎಂಬ ರೀತಿಯ ಇಚ್ಛಾಶಕ್ತಿ ಹೋರಾಟದ ಮಾತು ಹೇಳಿದಂಥ ನೆನಪುಗಳು ನನಗೆ ಖಂಡಿತವಾಗಿ ಆಗ್ತಾ ಇದೆ. ಅವರೊಂದು ನಿರ್ಧಾರ ಇತ್ತು ಏನಂತ ಹೇಳಿದ್ರೆ, 100 ಕಾಂಗ್ರೆಸ್ ಭವನಕ್ಕೆ ಒಂದೇ ಕಡೆ ಒಂದೇ ಸಲ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಕರ್ಕೊಂಡು ಬಂದು ನಾನು ಶಂಕುಸ್ಥಾಪನೆ ಮಾಡಬೇಕೆಂಬ ಅತ್ಯಂತ ಮಾತ್ರವಾದಂಥ ಒಂದು ರೀತಿಯ ಒಳ್ಳೆ ಉದ್ದೇಶ ಅವರಲ್ಲಿ ಇತ್ತು. ಅದು ಅಶೋಕ್ ಕುಮಾರ್ ಆಟ ಬಿಡದೆ ಛಲವಾದಿಯಾಗಿ ಇನ್ನೂ ಕೂಡ ವಿಳಂಬ ಆಗಬಾರದು, ಇದು ಕೇವಲ 6 ತಿಂಗಳು ನಮಗೆ ಉದ್ಘಾಟನೆ ಮಾಡಬೇಕು, ಪುತ್ತೂರಿಗೆ ಬಂದು ಶಂಕುಸ್ಥಾಪನೆ ಮಾಡಿ ಕೊಡಬೇಕೆಂಬ ರೀತಿಯ ಅತ್ಯಂತ ಕಳಕಳಿಯ ಮನವಿಯನ್ನು ಮಾಡಿದಾಗ ಇವತ್ತು DK ಶಿವಕುಮಾರ್ ಅದಕ್ಕೆ ಇವತ್ತು ಗಮನವನ್ನು ಕೊಟ್ಟು ನಾನು ಬರ್ತೇನೆ ಭರವಸೆಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಬಂದವರು ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳಷ್ಟು ಸ್ವಾಗತಾರ್ಹವಾದ ವಿಚಾರ ಎಂಬುದನ್ನು ನಾವು ಇವತ್ತು ಪಕ್ಷಕಾರ ಅರ್ಥ ಮಾಡಿಕೊಳ್ಬೇಕಾಗಿದೆ. ಇವತ್ತು ಎಲ್ಲ ಕಡೆಯಲ್ಲಿ ಕಾಂಗ್ರೆಸ್ ಭವನದ ಅಗತ್ಯ ಇದೆ.
ಯಾಕೆಂತೇಳಿದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಒಂದು ಆಶ್ರಯ ಯಾವುದಂತೇಳಿ ಅದು ಕಾಂಗ್ರೆಸ್ ಕಚೇರಿ. ಕಾಂಗ್ರೆಸ್ ಕಾರ್ಯಕರ್ತರ ಆಗು ಹೋಗುವ ಸಮಸ್ಯೆಗಳಿರ್ಬೋದು, ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ ಸಮಾಲೋಚನಾ ಸಭೆಗಳಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಇವತ್ತು ಎಲ್ಲಿಗಾದರೂ ಹೋಗುವಂಥ ಸಂದರ್ಭದಲ್ಲಿ ನಿಮಗೆ ಸ್ವತಃ ಕಚೇರಿ ಇದ್ದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಸುಲಲಿತವಾಗಿ ಸ್ವಾವಲಂಬಿಗಳ ಕೆಲಸ ಮಾಡುತ್ತ ಅವಕಾಶ ಯಾವುದಂದ್ರೆ ಅದು ಸ್ವತಃ ಕಚೇರಿ ಇದ್ದಾಗ ಮಾತ್ರ ಎಂಬುದನ್ನು ನನ್ನ ಪಕ್ಷ ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಬೇಕಾದಂಥ ವಿಚಾರ. ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು ನಾನು ಪ್ರಥಮವಾಗಿ ಮಾಡಬೇಕೆಂಬ ರೀತಿ ಹೋರಾಟದಿಂದ ಇವತ್ತು ಶಂಕುಸ್ಥಾಪನೆ ಮಾಡಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಬಹುಶಃ ಅಶೋಕ್ ಕುಮಾರ್ ಅವರ ಬಗ್ಗೆ ನಾನು ಹೇಳಬೇಕಾದಿಲ್ಲ. ವೇದಿಕೆಯಲ್ಲಿರುವ ಗಣ್ಯಾತಿ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿರುವಂಥ ವಿಚಾರ, ಪಕ್ಷದ ಕಾರ್ಯಕರ್ತರಿಗೆ ಗೊತ್ತಿರುವಂಥ ವಿಚಾರ, ಪತ್ರಿಕಾ ಮಾಧ್ಯಮದ ಸಾಹಿತ್ಯರಿಗೆ ಗೊತ್ತಿರುವಂಥ ವಿಚಾರ. ನನಗೆ ಹೆಚ್ಚೇನು ಅದರ ವಿಚಾರ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದವರು ಗ್ಯಾರಂಟಿಗಳಿಂದಾಗಿ ನಮ್ಮ ಅನುದಾನದ ಕೊರತೆ ಇದೆ, ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ, ಆ ರೀತಿ ಈ ರೀತಿ ಅಂತ ಅಪಸ್ವರ ಮತ್ತು ಅಪಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಕೋಟಿ 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 ಅನುದಾನವನ್ನು ತರುವಂತ ಶಕ್ತಿ ಅಶೋಕ್ ಕುಮಾರ್ ಅವರು ಇದ್ರೆ ಅದು ಇವತ್ತು ಸಿದ್ದರಾಮಯ್ಯ DK ಶಿವಕುಮಾರ್ ಸಹಕಾರದೊಂದಿಗೆ ಇವತ್ತು ಸಾಧನೆ ಮಾಡಿದಂಥ ಒಬ್ಬ ವಿಶೇಷವಾದಂಥ ಒಬ್ಬ ಶಾಸಕ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು. ಸಂತೋಷ ಆಗ್ತಾ ಇದೆ. ಯಾಕೆಂತೇಳಿದ್ರೆ ಅವರು ಯಾವುದೇ ಪಕ್ಷದಿಂದ ಬಂದಿರಬಹುದು, ಆದರೆ ಒಂದು ಮಾತು ನನಗೆ ನೆನಪಾಗ್ತಾ ಇದೆ, ಅವರು ಭಾರತ ಜನತಾ ಪಕ್ಷದಲ್ಲಿದ್ದರೂ ಕೂಡ ಇವತ್ತಿನ ರಾಜಕೀಯ ವ್ಯವಸ್ಥೆಯ ಬಿಜೆಪಿಯವರು ಮಾಡುವಂತ ಯಾವುದೇ ಕೋಮುವಾದಿ ರಾಜಕೀಯ ಅಥವಾ ಜಾತಿವಾದಿ ರಾಜಕೀಯ ಮಾಡ್ತಾ ಇರಲಿಲ್ಲ. ಎಲ್ಲರನ್ನು ಪ್ರೀತಿಸುವಂತ ಸಮಾನವಾಗಿ ಜಾತಿ ಧರ್ಮ ನೋಡುವಂತ ಕೆಲಸ ಇವತ್ತು ಮಾಡ್ತಾ ಬಂದರು. ಅದು ಅರ್ಥ ಮಾಡಿಕೊಂಡೇ DK ಶಿವಕುಮಾರ್ ಅವರು ನೀನು ಕಾಂಗ್ರೆಸ್ ಬರಬೇಕು, ನನಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿರ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ. ನಮಗೆ ಒಂದು ರೀತಿಯ ಧನ್ಯತಾ ಮನೋಭಾವನೆ ಇದೆ. ನಮ್ಮ ಅಶೋಕ್ ಕುಮಾರ್ ಅವರ ಸಂದರ್ಭದಲ್ಲಿ ನಾವೆಲ್ಲರಿಗೆ ಕೆಲಸ ಮಾಡುವಂತ ಅವಕಾಶ ನಮಗೆ ಬಂದಿದೆ. ರಾತ್ರಿ ಕೆಲಸ ಮಾಡಿದ್ದೆ ಅವರ ಗೆಲುವಿಗಾಗಿ. ನಮಗೆ ಇವತ್ತು ಸಂತೋಷ ಆಗ್ತಾ ಇದೆ. ಒಬ್ಬ ಅತ್ಯುತ್ತಮವಾದಂಥ ಕ್ರಿಯಾಶೀಲರಾದಂಥ ಇಚ್ಛಾಶಕ್ತಿ ಹೋರಾಟ ಮನೋಭಾವನೆಯ ಒಬ್ಬ ಶಾಸಕರಿಗೆ ನಾವು ಕೆಲಸ ಮಾಡಿದ್ದೇವೆ ಎಂಬ ರೀತಿಯ ಸಂತೋಷ ಸಂತೃಪ್ತಿ ನಮ್ಮ ಮನೋಭಾವನೆ ಎಲ್ಲರಿಗೂ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಅತ್ಯಂತ ಸಂತೋಷ ಇಚ್ಛಪಡ್ತಾ ಇದ್ದೆ. ನಾವೀಗ ಅಶೋಕ್ ಕುಮಾರ್ ಅವರ ಮನೆಯಲ್ಲಿ ಮಾತಾಡುವಾಗ DK ನಮ್ಮ ಅಧ್ಯಕ್ಷರ ಹತ್ರ ಹೇಳಿದೆವು, ಹೇಮನಾಥ್ ಶೆಟ್ಟಿ ಕೂಡ ಇದ್ದರು. ಕಳೆದ ಸಲ 14 ಜನ ಎಲ್ಲ ಅರ್ಜಿ ಹಾಕಿದ್ದಾರೆ. ಆದರೆ ಬರುವ ಸಲ ಆ ಸಮಸ್ಯೆ ಇಲ್ಲ, ಬರುವ ವಿಧಾನಸಭೆಗೆ ಅರ್ಜಿಯೇ ಇಲ್ಲ. ಅಶೋಕ್ ಕುಮಾರ್ ಈಗಾಗಲೇ ಸರ್ವಾನುಮತದ ಅಭ್ಯರ್ಥಿ ಆಗುವಂಥ ಅವಕಾಶಗಳಾಗಿದೆ ಎಂಬುದನ್ನು ನಾನು ಅವರಲ್ಲಿ ಪ್ರಸ್ತಾಪ ಮಾಡಿದ್ದೇನೆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದೆ. ಯಾಕೆಂತೇಳಿದ್ರೆ ಇವತ್ತು ಬಡಗನ್ನವರು ಹೇಳಿದರು, ನಾನು ಯಾರಿಗೆ ಬೇರೆ ಏನು ಹೇಳುವುದಿಲ್ಲ, ಮೆಡಿಕಲ್ ಕಾಲೇಜ್ ಒಂದು ತಾಲೂಕು ಕೇಂದ್ರ ಪುತ್ತೂರು, ಅಲ್ಲಿಗೆ ಒಂದು ಮೆಡಿಕಲ್ ಕಾಲೇಜನ್ನು ತರಬೇಕಾದರೆ ಅದು ಸಣ್ಣ ಕೆಲಸ ಅಲ್ಲ. ಅವರ ಜೀವನ ಅತ್ಯಂತ ಒಂದು ದೊಡ್ಡ ಸಾಧನೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದ್ದೇನೆ. ಒಂದು ಘಟನೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಾನು ಒಂದು ದಿವಸ ಅಶೋಕ್ ಕುಮಾರ್ ಒಟ್ಟಿಗೆ ಬ್ಯಾಂಗ್ಳೂರಿಗೆ ಹೋಗಿದ್ದೆ, ವಿಧಾನಸೌಧಕ್ಕೆ ಕೂಡ ಅವರೊಟ್ಟಿಗೆ ಹೋಗಿದ್ದೆ. ಅಲ್ಲಿ ಹೋಗುವಾಗ ಸಿದ್ದರಾಮಯ್ಯವರು, ಭೈರತ್ ಸುರೇಶ್ ಅವರು, DK ಶಿವಕುಮಾರ್ ಅಲ್ಲಿ ಏನೋ ಸಮಾಲೋಚನೆ ಮಾಡ್ತಾ ಇದ್ರು. ಸಿದ್ದರಾಮಯ್ಯರು ನೇರ ಹೋಗಿ ಅಶೋಕ್ ಕುಮಾರ್ ನೇರವಾಗಿ ಹೋಗಿ ಅಲ್ಲಿ ಒಂದು ರೀತಿಯ ಮೆಡಿಕಲ್ ಕಾಲೇಜ್ ಪ್ರಸ್ತಾಪ ಮಾಡಿದ್ರು. ಆಗ ಸಿದ್ದರಾಮಯ್ಯ ಸ್ವಲ್ಪ ತಾಳ್ಮೆಯಿಂದ ಇದ್ರು. ಆಗ ಅಶೋಕ್ ಕುಮಾರ್ ಏರಿದ ಧ್ವನಿಯಿಂದ ಮಾತಾಡಲಿಕ್ಕೆ ಸ್ವಲ್ಪ ಮಾತಾಡುವಂತ ಪ್ರಾರಂಭ ಮಾಡಿದರು. DK ಶಿವಕುಮಾರ್ ನಮ್ಮ ಅಧ್ಯಕ್ಷರವರು ಕರೆದರು ಅಂತೇಳಿ ನಾವು ಹೋದಾಗ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದಾಗ ನಾವೆಲ್ಲರೂ ಕುಣಿದು ಕುಪ್ಪಳಿಸಿದಂತ ಒಂದು ರೀತಿಯ ನೆನಪು ಈಗ ಕೂಡ ನನಗೆ ಆಗ್ತದೆ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ದರಿಂದ ಇವತ್ತು ಸಾವಿರ ಕೋಟಿ ಒಟ್ಟಿಗೆ ಮೆಡಿಕಲ್ ಕಾಲೇಜಿನ ಇತರ ಕಾಮಗಾರಿಗಳು ಅಥವಾ ಎಲ್ಲ ಮೂಲಭೂತ ವ್ಯವಸ್ಥೆ ಪುತ್ತೂರಿಗೆ ತರುವಂಥ ಅಶೋಕ್ ಕುಮಾರ್ ಅವರು ಮುಂದಿನ ಸಲ ಬಹುಶಃ ಅವರಿಗೆ ಎಷ್ಟು ವರ್ಷ ಸಾಧ್ಯ ಇದೆ, ಎಷ್ಟು ವರ್ಷ ಅವರಿಗೆ ಅವರು ಈ ಒಂದು ಆಯುಷ್ಯದಲ್ಲಿ ಇರ್ತಾರೆ, ಅಷ್ಟು ವರ್ಷ ಪುತ್ತೂರಿನ ಶಾಸಕರಾಗಿ ಅವರು ಮೆರೆಯುವಂತಹ ಕೆಲಸ ಮಾಡುವಂತಹ ಅವಕಾಶಗಳ ಆಗ್ತದೆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಬಹುಶಃ DK ಶಿವಕುಮಾರ್ ಅವರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಅವರು ಹೇಳಿದೆ ಹೆಚ್ಚು ಮಾತಾಡಬೇಡ ಅಂತೇಳಿ. DK ಶಿವಕುಮಾರ್ ಇವತ್ತು ಭಾರತೀಯ ಜನತಾ ಪಕ್ಷದವರು ಒಂದು ಮಾತು ಹೇಳಿದ್ರು. ಇವತ್ತು ನಮ್ಮ ಇಲ್ಲಿ ಕಾಂಚನದಲ್ಲಿ ಇವತ್ತು ಬಹಳಷ್ಟು ನನಗೆ ಒತ್ತಡ, ಕಿರುಕುಳ, ಮಾನಸಿಕವಾದಂಥ ವೇದನೆ ಒಟ್ಟಿಗೆ ಕೂಡ ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಹೇಳುವಾಗ ನಮ್ಮ ಮನಸ್ಸಿಗೆ ನೋವಾಗ್ತದೆ. ಇವತ್ತು ಕನಕಪುರದ ಬಂಡೆಯಲ್ಲ, ನಾನೀಗ ಹೇಳಿದೆ ಕರ್ನಾಟಕ ರಾಜ್ಯದ ಬಂಡೆಯಾಗಿ ಬಿಜೆಪಿಯವರು ಮಾನಸಿಕವಾದಂಥ ನೋವು ಮತ್ತು ಸಂಕಷ್ಟ ಸಮಸ್ಯೆಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕೂಡ
ಈ ರಾಜ್ಯದ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ನಾನು ಗೆಲ್ಲಿಸಿ ತನ್ನೇ ತರ್ತೇನೆ ಹೋರಾಟದಲ್ಲಿ ಎಲ್ಲರನ್ನು ಕೂಡ ಸೇರಿಸಿಕೊಂಡು ಒಬ್ಬ ಛಲದಂಕ ಮಲ್ಲನಾಗಿ ಇವತ್ತು 137 140 ಸ್ಥಾನಗಳು ಬರುವಂತಹ ಸಂದರ್ಭದಲ್ಲಿ ಹೋರಾಟ ಮಾಡಿದಂತ ಒಬ್ಬ ಟ್ರಬಲ್ ಶೂಟರ್ ಅದು DK ಶಿವಕುಮಾರ್ ಎಂಬುದನ್ನು ಈ ಸಂದರ್ಭ ನಾವು ಅತ್ಯಂತ ಅಭಿಮಾನ ಸಂತೋಷದ ಹೇಳಬೇಕಾದಂತ ವಿಚಾರ. ಇವತ್ತು ಮತ್ತೆ ಘೋಷಣೆ ಮಾಡ್ತಾ ಇದ್ದಾರೆ. ಬಿಜೆಪಿ ಮಾತಾಡುವಾಗ ಹೇಳ್ತಾರೆ ಅಸೆಂಬ್ಲಿಯಲ್ಲಿ ಮತ್ತು ಇತರ ಕದಮರಲ್ಲಿ, ಹೋಗು ಮಾರಾಯ, ಬರುವ ಸಲ ಕೂಡ ನಾವೇ ಅಧಿಕಾರದಲ್ಲಿ ಬರ್ತೇವೆ ಅಂತೇಳಿ ಅತ್ಯಂತ ಧೈರ್ಯದಿಂದ ಇವತ್ತು ಹೇಳುವಂತ ಒಬ್ಬ ನಾಯಕ ಸನ್ಮಾನ್ DK ಶಿವಕುಮಾರ್. ನಮಗೆ ಇವತ್ತು ಕರ್ತವ್ಯದ ಎಂಬ ಜವಾಬ್ದಾರಿ ಇದೆ ಕಾರ್ಯಕರ್ತರಿಗೆ. ಏನು ಜವಾಬ್ದಾರಿ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರು ಬಿಜೆಪಿಗೆ ಸವಾಲು ಕೊಡ್ತಾರಲ್ಲ, ಆ ಸವಾಲಿಗೆ ಅವರೊಟ್ಟಿಗೆ ನಾವು ಕೈ ಜೋಡಿಸುವ ಮುಖಾಂತರ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕಾದಂತ ರೀತಿಯ ಅವಕಾಶಗಳು ಆಗಬೇಕು. ಅದು ಆಗ್ತದೆ, ಅದರಲ್ಲಿ ಸಂಶಯ ಇಲ್ಲ. ಯಾಕಂತ ಹೇಳಿದ್ರೆ DK ಶಿವಕುಮಾರ್ ಅವರು ಒಂದು ಮಾತು ಕೊಟ್ರೆ ಅದು ಅಲ್ಲಿಗೆ ಮುಗಿಯಿತು, ಅದು ಕೆಲಸ ಆಗ್ತದೆ ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ ಅತ್ಯಂತ ಒಂದು ಸಂತೋಷದ ಸಂಭ್ರಮದ ಸಡಗರದ ಉತ್ಸಾಹದ ಒಂದು ಕಾರ್ಯಕ್ರಮ ಪುತ್ತೂರಲ್ಲಿ ಆಗ್ತಾ ಇದೆ. ನನಗೆ ಸಂತೋಷ ಆಯ್ತು. ಏನಂತ ಹೇಳಿದ್ರೆ DK ಶಿವಕುಮಾರ್ ಇವತ್ತು ಉಪಸ್ಥಿತಿರುವಂತ ಒಂದು ಸಭೆಯಲ್ಲಿ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಹಲವಾರು ವರ್ಷಗಳಿಂದ ದುಡಿದಂತ ನನ್ನೊಬ್ಬ ವ್ಯಕ್ತಿಗೆ, ಸಾಮಾನ್ಯ ವ್ಯಕ್ತಿಗೆ 2 ಮಾತುಗಳನ್ನು ಆಡುವಂತ ಅವಕಾಶ ಮಾಡಿಕೊಟ್ಟಂತ ನನ್ನ ಪ್ರೀತಿಯ ಶಾಸಕರ ಅಶೋಕ್ ಕುಮಾರ್ ಅವರಿಗೆ ವಂದಿಸುತ್ತಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ವಂದಿಸುತ್ತಾ, ಇತರೆಲ್ಲ ನನ್ನ ಸಹೋದರಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ಯುವ ನಾಯಕರಾದಂಥ ಕಿರಣ್ ಕುಮಾರ್ ಬುಡ್ಲೆ ಗೊತ್ತಿದ್ದಾರೆ, ನಿಮ್ಮನ್ನು ಗುರುತಿಸ್ತಾ ಇದ್ದೇವೆ. ಸಿದ್ದಯ್ಯ ಪುರಾಣಿಕ ಹೇಳ್ತಾರೆ, ರಾಜಕಾರಣಿಯಾಗು, ಕಲೆಗಾರ ವಿಜ್ಞಾನಿಯಾಗು, ವ್ಯಾಪಾರ ಏನಾದರೂ ಆಗು, ನೀ ಮಾನವನಾಗು ಅಂತ. ವಿಶೇಷವಾಗಿ ನಮ್ಮೊಂದಿಗೆ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಆದರಣೀಯ ಜನನಾಯಕರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸಂಯೋಜಕರು ಆದಂಥ ಕಾವು ಹೇಮನಾಥ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಶುಭ ಹಾರೈಕೆಗಳನ್ನು ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಕರ್ನಾಟಕ ಕಾಂಗ್ರೆಸ್ಸಿನಲ್ಲಿ ಈ ದಿನ ಪುತ್ತೂರಿಗೆ ಮಾತ್ರ ಅಲ್ಲ, ರಾಜ್ಯಕ್ಕೆ ಇತಿಹಾಸವನ್ನು ಬರೆದ ದಿನ ಅಂತೇಳಿದರೂ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ, ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ 100 ಕಾಂಗ್ರೆಸ್ ಭವನಗಳನ್ನು ಕರ್ನಾಟಕದಲ್ಲಿ ಕಟ್ಟುವೆ ತೇಳುವ ತೀರ್ಮಾನದೊಂದಿಗೆ ಪ್ರತಿಜ್ಞೆಯನ್ನಿಟ್ಟಾಗ ಆ 100 ಒಂದೇ ದಿನ ಉದ್ಘಾಟನೆ ಆಗಬೇಕು, ಶಿಲಾನ್ಯಾಸ ಆಗಬೇಕು ಅಂತೇಳುವ ಕಲ್ಪನೆಯೊಂದಿಗೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ನಾಯಕರುಗಳು ಈ ಬಗ್ಗೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದರು. ಆದರೆ ಈಗಾಗಲೇ ಉಲ್ಲೇಖ ಮಾಡಿದಂತೆ BJPಯಿಂದ ಕಾಂಗ್ರೆಸ್ಸಿಗೆ ಬಂದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿ 2 ಜಿಲ್ಲೆಯಲ್ಲಿ 2 ಶಾಸಕರಲ್ಲಿ ಒಬ್ಬರಾಗಿ ಗೆದ್ದಂಥ ಅಶೋಕ್ ಕುಮಾರ್ ರೈ ಅವರು ಇವತ್ತು ಸನ್ಮಾನ್ಯ ಅಧ್ಯಕ್ಷರ KPCC ಅಧ್ಯಕ್ಷರ ಕನಸಿನ 100 ಅಂದರೆ 100%, 100%ದಲ್ಲಿ ಆ 100%ದ ಪ್ರಥಮ ಕಾಂಗ್ರೆಸ್ ಭವನದ ಶಿಲಾನ್ಯಾಸವನ್ನು ಮಾಡಲು ಬಂದಿರುವಂಥ ಸನ್ಮಾನ್ಯ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಗೌರವಾನ್ವಿತರಾದ DK ಶಿವಕುಮಾರ್ ರವರೇ, ಅದೇ ರೀತಿ ಈ ಕನಸನ್ನು ಸಾಕಾರಗೊಳಿಸಿ ಈಗಾಗಲೇ ಉಲ್ಲೇಖ ಮಾಡಿದರು. ನಾವೊಂದು ಪತ್ರವನ್ನು ಎಲ್ಲ ಇಲ್ಲಿ ಕೊಡ್ತಾ ಇದ್ದರು. ಇದರಲ್ಲಿ ಏನಿಲ್ಲ, ನಾವು ಕೆಳಗೆ ಕೂತವರಿಗೇನು ಗೊಂದಲ ಇಲ್ಲ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಕಳೆದ 2.5 ವರ್ಷಗಳ ಅವಧಿಯಲ್ಲಿ 2,962 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಪುತ್ತೂರು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಬೇರೇನು ಇದರಲಿಲ್ಲ. ಸುಮ್ಮನೆ ಬೂಟಾಟಿಕೆಗೆ 2,000 3,000 ಅಂತಲ್ಲ, ಯಾವ ಯಾವ ಯೋಜನೆಗೆ ಎಷ್ಟೆಷ್ಟು ಅನುದಾನ ಅಂತ ಹೇಳುವಂಥದ್ದನ್ನು ಇಲ್ಲಿ ನಮೂದಿಸಲಾಗಿದೆ. ಯಾರಾದರೂ ಹೇಳ್ಬೋದು ಸುಮ್ಮನೆ ಅದು 2,000 3,000 ಎಲ್ಲಿದೆ ಅಂತೇಳಿ. ಎಲ್ಲವೂ ಇದರಲ್ಲಿ ಇದೆ, ಎಲ್ಲವೂ ಕಾರ್ಯಗತ ಆಗ್ತಾ ಇದೆ. ಅದರ ಜೊತೆಗೆ ಮೆಡಿಕಲ್ ಕಾಲೇಜ್, ಈ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಹೇಳ್ತಾ ಇದ್ರು. ಅದೇಗೆ ಬರ್ತದೆ ಪುತ್ತೂರಿಗೆ? ಜಿಲ್ಲೆಯಲ್ಲೇ ಇಲ್ಲದ್ದು ಖಾಸಗಿ ಮೆಡಿಕಲ್ ಕಾಲೇಜ್ ಇರೋದು ಸರ್ಕಾರಿ ಪುತ್ತೂರಿಗೆ ಬರೋದು ಹೇಗೆ ಅಂತೇಳಿ ಅದಕ್ಕೆಷ್ಟೋ 100 ಮಾತುಗಳೆಲ್ಲ ಇತ್ತು. ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ಆ ಸಾಧನೆಯಲ್ಲಿ ಪುತ್ತೂರಿಗೆ ಮೆಡಿಕಲ್ ಕಾಲೇಜನ್ನು ತಂದಂಥ ಸಾಧಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಸನ್ಮಾನ್ಯ ವೇದಿಕೆಯಲ್ಲಿ ಅನೇಕ ಮಾಜಿ ಸಚಿವರುಗಳು, ಅನೇಕ ಪಕ್ಷದ ಮುಖಂಡರುಗಳೆಲ್ಲ ಇದ್ದೀರ. ತಮ್ಮನ್ನೆಲ್ಲ ಅತ್ಯಂತ ಗೌರವಪೂರ್ವಕವಾಗಿ ಈ ಇತಿಹಾಸ ಬರೆದಂಥ
ಒಂದು ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂತೇಳಿದರೆ, ಒಂದು ಕಡೆ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದರು 100 ಒಂದೇ ದಿನ ಶಿಲಾನ್ಯಾಸ ಆಗಬೇಕು ಅಂತೇಳಿ. ಅದೇನೋ ತಡ ಆಗ್ತದೆ ಅಂತ ಹೇಳುವಾಗ ಪುತ್ತೂರಿನ ಅಶೋಕ್ ಕುಮಾರ್ ಅವರು ಎಲ್ಲದರಲ್ಲಿ ಪ್ರಥಮ. ಇದರಲ್ಲಿ ಈಗ 100% ಅಂಕವನ್ನು ಅವರು ಪಡ್ಕೊಂಡಾಯಿತು. ಇಡೀ ರಾಜ್ಯದಲ್ಲಿ ನಂಬರ್ 1 ಶಾಸಕರ ಅಂತ ಹೇಳುವಂಥದ್ದನ್ನು ಇವತ್ತು ಪಕ್ಷದಲ್ಲೂ ಸಹ ಗುರುತಿಸಲ್ಪಡುವಂತ ಆಯ್ತು. ಅಷ್ಟೇ ನಾನು ಹೇಳುವಂಥದ್ದು. ಪಕ್ಷದಲ್ಲೂ ಸಹ ಪಕ್ಷದ ಬಗ್ಗೆ ಈಗಾಗಲೇ ನಾವು ಮಾತಾಡ್ತೇವೆ. ಕೇವಲ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾತ್ರ ಅಲ್ಲ, ಪಕ್ಷವನ್ನು ಯಾವ ರೀತಿ ಕಟ್ತಾ ಇದ್ದಾರೆ, ಪಕ್ಷದ ಕಾರ್ಯಕರ್ತರ ಬಗ್ಗೆ ಏನು ಮಾಡ್ತಾ ಇದ್ದಾರೆ. ಈಗಾಗಲೇ ಉಲ್ಲೇಖ ಮಾಡಿದರು. ಪಕ್ಷದ BLOಗಳಿಗೆ ತರಬೇತಿ, ಬೂತ್ ಅಧ್ಯಕ್ಷರಿಗೆ, ವಲಯ ಅಧ್ಯಕ್ಷರಿಗೆ ತರಬೇತಿ, ಕಾರ್ಯಕರ್ತರಿಗೆ ತರಬೇತಿ. ಪಕ್ಷವನ್ನು ಸಹ ಎಷ್ಟು ಒತ್ತಡ ಇದ್ದರೂ ಸಹ ಸಮಗ್ರವಾಗಿ ಕಟ್ಟುವಂಥ ಒಬ್ಬ ನಾಯಕರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ನಾನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರಲ್ಲೊಂದು ಮಾತನ್ನು ಹೇಳಿದೆ. ನಾವೆಲ್ಲ ಕಳೆದ ಬಾರಿಯ ಆಸ್ಪಿರೆಂಟ್ಸ್, ಅಭ್ಯರ್ಥಿಗಳಾಗಬೇಕಾದವರು, ಕಾಂಗ್ರೆಸ್ ಪಕ್ಷದ ಮೇಲೆ ಪ್ರೀತಿ ಇಟ್ಟು ನಮಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೆವು. ಆದರೆ ಅಲ್ಲಿ ಕೊಡಲಿಕ್ಕೆ ಅವಕಾಶಗಳಾಗಲಿಲ್ಲ. ಅದೇನೋ ಯೋಗ ಭಾಗ್ಯ, ಮಾಲಿಂಗೇಶ್ವರ ದೇವರ ಅನುಗ್ರಹ, ಮಹಿಷಮರ್ದಿನಿ ಅನುಗ್ರಹ ಅಂತೇಳಿ ಒಂದು ಕಡೆ ನಾವು ಉಲ್ಲೇಖ ಮಾಡುವಾಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರಾಗಿ ಒಂದು ದೃಢವಾದ ತೀರ್ಮಾನವನ್ನು ತೆಗೊಳ್ತಾರೆ. ಅಶೋಕ್ ಕುಮಾರ್ ರೈ ಅವರನ್ನೇ ಆಯ್ಕೆ ಮಾಡಿ ಇಲ್ಲಿ ಗೆಲ್ಲಿಸಿಕೊಡಿ ಅಂತ ಹೇಳುವಂಥ ಮಾತನ್ನು ನಮಗೆ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಮಗೆ ನೂರಾರು ಯೋಚನೆಗಳು, ವೇದನೆಗಳು ಎಲ್ಲವೂ ಇತ್ತು. ಆದರೆ ಅಶೋಕ್ ಕುಮಾರ್ ರೈ ಅವರನ್ನು ಈ ಕ್ಷೇತ್ರದ ಶಾಸಕರಾಗಿ ಮಾಡಿದರೆ ಹೇಗೆ ಸರಿಯಾಗ್ತದ ಅಂಥೇಳಿ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, KPCC ಅಧ್ಯಕ್ಷರ ಮುಂದೆ ಹೇಳ್ತಾ ಇದ್ದೇನೆ. ನಿಮ್ಮ ತೀರ್ಮಾನ 100ಕ್ಕೆ 100 ಅಲ್ಲ, 100ಕ್ಕೆ 1000 ಪಟ್ಟು ಸರಿಯಾಗಿದೆ. ಅದನ್ನು ನಾವು ಇವತ್ತು ಒಪ್ಪಿಕೊಳ್ಳುವಂಥದ್ದು ಸತ್ಯ. ನಾವು ಹೇಳ್ತಾ ಇದ್ದೇವೆ, ಈಗಾಗಲೇ ಹೇಳಿದೆ, ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನಗಳೊಂದಿಗೆ ಎಲ್ಲ ಜಾತಿ, ಮತ, ಧರ್ಮವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದಲ್ಲದೆ ಎಲ್ಲ ಪಕ್ಷದವರನ್ನು ಒಂದೇ ರೀತಿಯಲ್ಲಿ ಕಾಂಗ್ರೆಸ್ಸರನ್ನು ವಿಶೇಷವಾಗಿ ಗೌರವಿಸುವಂಥ ಇವತ್ತು ಸರ್ಕಾರದ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದಲ್ಲದೆ ಪುತ್ತೂರಿನಲ್ಲಿ ಏನೆಲ್ಲ ಆಗಬೇಕು ಅದನ್ನೆಲ್ಲವನ್ನು ಸಮಗ್ರವಾಗಿ ಮಾಡಬಲ್ಲಂಥ ನಾಯಕನನ್ನು ನೀವು ನಮಗೆ ಕೊಟ್ಟಿದ್ದೀರಾ ಅಂತೇಳಿ ನಾವು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಅಂತ ಹೇಳಿದರೆ, ನಾವೆಲ್ಲ ಒಂದು ಕಾಲದಲ್ಲಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಬೇಕು. ನಮಗೆಲ್ಲ ನಿರಂತರವಾಗಿ ಅಧಿಕಾರ ಇರೋದಿಲ್ಲ. ಇರುವ ಕಾಲದಲ್ಲಿ ಏನಾದರೂ ಒಂದು ಬದಲಾವಣೆಗಳನ್ನು ಮಾಡಬೇಕು. ಅದು ಇತಿಹಾಸದಲ್ಲಿ ಉಳಿಬೇಕು. ಆ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇದೆ. ಆಗುವುದಕ್ಕೆ ದೇವರ ಅನುಗ್ರಹವೂ ಇದೆ ಅಂತ ಹೇಳುವ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳುವುದಲ್ಲದೆ, ಇವತ್ತು ಕಾಂಗ್ರೆಸ್ ಭವನ ಅದಕ್ಕೆ ಸ್ವಂತ ಕಟ್ಟಡ ಎಲ್ಲಿದೆ? ಇವತ್ತು ಪುತ್ತೂರಿನ ಹೃದಯ ಭಾಗದಲ್ಲಿದೆ. ಅತ್ತ ಕಡೆ KSRTC ಬಸ್ ಸ್ಟ್ಯಾಂಡ್ ಇದೆ. ಸುತ್ತ ಯಾವ ಭಾಗದಲ್ಲೂ ನೋಡಿದರೂ ಕನಸಿನಲ್ಲೂ ಸಹ ನಾವು ಇಲ್ಲಿ ಒಂದು ಕಾಂಗ್ರೆಸ್ ಭವನ ನಿರ್ಮಾಣ ಆಗ್ತದೆ ಅಂತೇಳಿ ಯಾರು ಯೋಜನೆಗಳನ್ನೇ ಮಾಡಿರಲಿಲ್ಲ. ಆದರೆ ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಗೆ ಆ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಅದು ಇಲ್ಲಿ ಆಗ್ತಾ ಇದೆ. ನಾವೆಲ್ಲೂ ಬಹಳಷ್ಟು ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ ಕಚೇರಿ ಆಗಬೇಕಿತ್ತು, ಆದರೆ ಆಗಲಿಲ್ಲ. ಆದರೆ ಎಲ್ಲವೂ ಕಾಲ ಕೂಡಿ ಬಂದಾಗ ನಾನು ಹೇಳುವಂಥದ್ದು ಇಷ್ಟೇ, ಎಲ್ಲ ಅಭಿವೃದ್ಧಿಗಳು ಮಾತ್ರ ಅಲ್ಲ, ಪಕ್ಷವನ್ನು ಗಟ್ಟಬೇಕು. ಪಕ್ಷ ಮುಂದಿನ ದಿನ ನಮಗೆ ಬೇಕು. ಪಕ್ಷದಲ್ಲಿ ನಾವು ಚುನಾಯಿತರಾಗಬೇಕು ಅಂದಿದ್ರೆ ಪಕ್ಷ ಗಟ್ಟಿಯಾಗಿ ಉಳಿಬೇಕಾಗ್ತದೆ. ಆ ನಿಟ್ಟಿನ ಕೆಲಸ ಇವತ್ತು ಪುತ್ತೂರಿನಲ್ಲಿ ಆಗ್ತಾ ಇದೆ ಅಂತೇಳಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಗೆಲ್ಲ ಒಂದು ಕನಸಿದೆ ಮನಸ್ಸಿನಲ್ಲಿ, ನಮ್ಮೆಲ್ಲ ಅಪೇಕ್ಷೆಗಳಿದೆ. ಏನು ಅಪೇಕ್ಷೆ ಇದೆ? ಕರ್ನಾಟಕದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ. ಅದರಲ್ಲಿ ಯಾವ ಪ್ರಶ್ನೆ ಸಹ ಇಲ್ಲ. ಮುಖ್ಯಮಂತ್ರಿ ಹಾಗೆಯೇ ಆಗ್ತಾರೆ. ಅದು ಯಾವಾಗ? ಸದ್ಯದಲ್ಲಿ ಹಾಗೆಯೇ ಆಗ್ತಾರೆ ಅಂತ ಹೇಳುವ ವಿಶ್ವಾಸ ನಮಗಿದೆ. ಆ ಜೊತೆಗೆ ನಮ್ಮದು ಒಂದು ವಿಚಾರ ಇದೆ. ಕೇವಲ ಒಬ್ಬ ಶಾಸಕರಾಗಿ 2.5 ವರ್ಷಗಳ ಅವಧಿಯಲ್ಲಿ ಆ ವಿಧಾನಸಭೆಯಲ್ಲಿ ಮಾತಾಡುವಂಥದ್ದಿದ್ದರೆ ಅದು ಅತಿ ಹೆಚ್ಚು ಮಾತಾಡುವಂಥ ಪ್ರಥಮ ಬಾರಿಯ ಶಾಸಕರಾಗಿದ್ದರೆ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ನಾನು ಹೇಳುವಂಥದ್ದು ಇಷ್ಟೇ, ತಾವು ಮುಖ್ಯಮಂತ್ರಿಗಳಾಗ್ತೀರಾ, ನಮ್ಮ ಅಶೋಕ್ ಕುಮಾರ್ ರೈ ಅವರನ್ನು ಸಚಿವರನ್ನಾಗಿ, ಪ್ರಮುಖ ಸಚಿವರನ್ನಾಗಿ ಮಾಡಿದರೆ ನಾವು ಅಶೋಕ್ ಕುಮಾರ್ ರೈಗಾರಿಗೋಸ್ಕರ ನಾವು ಅವರನ್ನು ಸಚಿವರನ್ನಾಗಿ ಮಾಡಿ ಅಂತ ಹೇಳ್ತಾ ಇಲ್ಲ. ಪುತ್ತೂರಿನಲ್ಲಿ ಇವತ್ತು ಪಕ್ಷವನ್ನು ಯಾವ ರೀತಿ ಕಟ್ತಾ ಇದ್ದಾರೆ, ಅದು ಇವತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿಯೂ ಸಹ ಇದೇ ರೀತಿ ಪಕ್ಷ ಕಟ್ಟಬೇಕಾದ ನೇತೃತ್ವವನ್ನು ಸಚಿವರಾಗಿ ಅವರಿಗೆ ಕೊಡಬೇಕು, ಉಸ್ತುವಾರಿ ಸಚಿವರನ್ನಾಗಿ ಅವರನ್ನು ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾವು ಪುತ್ತೂರಿನ ಕಡೆಯಿಂದ ನಾವು ಮಾಡ್ತಾ ಇದ್ದೇವೆ. ಬೇರೆ ಯಾರೋ ಕೇಳುವುದಕ್ಕೂ ನಾವು ಕೇಳುವುದಕ್ಕೂ ವ್ಯತ್ಯಾಸ ಇದೆ. ನಮ್ಮನ್ನು ಇವತ್ತು ಕಾಡ್ತಾ ಇರುವಂಥದ್ದು ಅಂಥ ಸಮರ್ಥ ನಾಯಕ ಅಶೋಕ್ ಕುಮಾರ್ ರೈ. ಅದು ಪ್ರಶ್ನಾತೀತ ನಾಯಕ. ಅದು ಯಾವ ವಿಚಾರದಲ್ಲೂ ಚರ್ಚೆ ಇಲ್ಲ.
ಅಂಥ ನಾಯಕರು ಬೆಳೀಬೇಕು. ಅದು ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ. ನಾವು ತಮಗೆಲ್ಲ ಗೊತ್ತಿದ್ದ ಹಾಗೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಒಂದು ರೀತಿಯ ಕಾಂಗ್ರೆಸ್ಸಿಗೆ ಯಾವಾಗಲೂ ಸವಾಲು. ನಮ್ಮ ನಾಯಕರು ಎಲ್ಲ ಬಹಳ ಕೆಲಸ ಮಾಡಿದವರು, ಜಾತ್ಯತೀತವಾಗಿ ಕೆಲಸ ಮಾಡಿದವರು. ಆದರೆ ಚುನಾವಣೆಯಲ್ಲಿ ಸೋಲ್ತೇವೆ ನಾವು. ಯಾಕೆ? ನಮ್ಮನ್ನು ಕುತಂತ್ರದಿಂದ ಸೋಲಿಸ್ತಾರೆ. ಆ ಕುತಂತ್ರದಿಂದ ಸೋಲಿಸುವ ದೃಷ್ಟಿಯಲ್ಲಿ ಆ ಪಕ್ಷದಿಂದಲೇ ಬಂದಂಥ ಅಶೋಕ್ ಕುಮಾರ್ ಅವರಿಗೆ ಯಾವ ಎಲ್ಲ ಕುತಂತ್ರಗಳಿದೆ ಅಂತೇಳಿ ಅವರಿಗೆ ಮರು ಉತ್ತರವನ್ನು ಯಾವಾಗಲೂ ಕೊಡ್ತಾ ಇರ್ತಾರೆ. ನಿಮ್ಮೆಲ್ಲ ಹಣೆ ಬರ ನನಗೆ ಗೊತ್ತಿದೆ, ನನ್ನಲ್ಲಿ ನಿಮ್ಮ ಆಟ ನಡೆಯೋದಿಲ್ಲ. ಹಾಗಾಗಿ ಆ ಕುತಂತ್ರಗಳನ್ನೆಲ್ಲ ಅವರಿಗೆ ತಿರುಗಿಸಿ ಬಿಟ್ಟು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪ್ರಾಬಲ್ಯವನ್ನು ಮೆರಿಬೇಕು ಅಂತಿದ್ರೆ ಇಂಥ ಒಂದು ನಾಯಕರಿಗೆ ಅವಕಾಶ ಸಿಕ್ಕಿದಾಗ ಅದು ಖಂಡಿತವಾಗಿ ಅದು ಪುತ್ತೂರಿಗೆ ಸೀಮಿತ ಆಗಿರಬಾರ್ದು. ಈ ಜಿಲ್ಲೆಗೆ, 2 ಜಿಲ್ಲೆಗೆ ಅದು ಸೀಮಿತ ಆಗುವಂಥ ಅವಕಾಶಗಳು ಅವರಿಗೆ ಸಿಗಲಿ ಅಂತ ಹೇಳುವಂಥ ಆಶಯ ನಮ್ಮದು. ಇಡೀ ಕಾಂಗ್ರೆಸ್ಸಿನ ಕಾರ್ಯಕರ್ತರ ಮನಸ್ಸಿನ ಭಾವನೆ ಇದು ಯಾವಾಗಲೂ ನಾವು ಚರ್ಚೆ ಮಾಡ್ತೇವೆ. ಇಷ್ಟು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಶಾಸಕರು, ಅದು ಪಕ್ಷದ ಕೆಲಸವನ್ನು ಸಮೇತ ಇವತ್ತು ಹೇಳ್ಬೋದು ಅವರು BJPಯಿಂದ ಬಂದವರು, ಅವರಿಗೇನು ಗೊತ್ತಿದೆ ಕಾಂಗ್ರೆಸ್ ಅಂತೇಳಿ. ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ ಅಧ್ಯಕ್ಷರ ಮುಂದೆ, ಇಡೀ ರಾಜ್ಯದಲ್ಲಿ ನೀವು ಸಮೀಕ್ಷೆ ಮಾಡಿ, ಪುತ್ತೂರಿನ ಒಂದು ಕಾಂಗ್ರೆಸ್ಸನ್ನು ಸಮೀಕ್ಷೆ ಮಾಡಿ, ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ನೀಡಿದಂಥ ತರಬೇತಿಗಳೇನು, ಪುತ್ತೂರಿನಲ್ಲಿ ಕಾಂಗ್ರೆಸ್ಸಿನ BLOಗಳಿಗೆ ಕೊಟ್ಟಂಥ ತರಬೇತಿ ಏನು, ಬೂತಾಧ್ಯಕ್ಷರು ವಲಯಾಧ್ಯಕ್ಷರುಗಳಿಗೆ ಕೊಟ್ಟ ತರಬೇತಿ ಏನು, ಬೂತಾಧ್ಯಕ್ಷರು ವಲಯಾಧ್ಯಕ್ಷರನ್ನು ಇಟ್ಟುಕೊಂಡೇ ಯಾವುದೇ ಕೆಲಸಕ್ಕೆ ಚಾಲನೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದರೆ ಅದು ಸನ್ಮಾನ್ಯ ಅಶೋಕ್ ಕುಮಾರ್ ಅವರು. ಇದರಿಂದ ಪಕ್ಷ ಬಲಿಷ್ಠ ಇಲ್ಲಿ ಆಗ್ತಾ ಇದೆ ಅಂತ ಹೇಳುವ ಮಾತನ್ನು ಹೇಳಿ ಹೆಚ್ಚು ಮಾತಾಡದೆ ಮುಂದಿನ ದಿನಗಳಲ್ಲಿ ನಾವು ಮಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥಿಸುವುದು ಇಷ್ಟೇ. ಒಂದು ಕಡೆ ಸನ್ಮಾನ್ಯ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು. ಅದೊಂದು ಕಡೆ. ಇನ್ನೊಂದು, ಅವರಿಗೆಲ್ಲ ಶಕ್ತಿಗಳು ಇದೆ. ಇನ್ನೊಂದು ಕಡೆ ಅಶೋಕ್ ಕುಮಾರ್ ಅವರು ಸಚಿವರಾಗಿ ನಮ್ಮ ಮುಂದೆ ಬರಬೇಕು ಅಂತ ಹೇಳುವ ಅಪೇಕ್ಷೆಯನ್ನು ದೇವರೊಂದಿಗೆ ತಮ್ಮ ಮುಂದೆ ಎಲ್ಲರಿಗೂ ಅರ್ಪಿಸುತ್ತಾ ಅವಕಾಶಕ್ಕೆ ಹೊಂದಿಸಿ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಆದರಣೀಯರೇ, ಪುತ್ತೂರು ಕಂಡ ಅಪರೂಪದ ಶಾಸಕರು. ಸುಮಾರು 40 ವರ್ಷಗಳ ಹಿಂದೆ ಪುತ್ತೂರಿನ ಇತಿಹಾಸವನ್ನು ಬದಲಾವಣೆ ಮಾಡಿದ ಪುತ್ತೂರಿನ ಮುತ್ತು, ಪುತ್ತೂರು ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ, ಉಡುಪಿಯಲ್ಲಿ ಸಂಸದರಾಗಿ, ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವರಾಗಿ, ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ಆದರಣೀಯ ಜನನಾಯಕರಾದಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರು ಶುಭವನ್ನು ಹಾರೈಸ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾದಂಥ ಶ್ರೀಯುತ DK ಶಿವಕುಮಾರ್ ಅವರೇ, ಈ ಕ್ಷೇತ್ರದ ಶಾಸಕರಾದಂಥ ಅಶೋಕ್ ರೈ ಅವರೇ, ಮಾಜಿ ಸಚಿವರಾದಂಥ ಶ್ರೀಯುತ ರಮನಾಥ್ ರೈ ಅವರೇ, ಹರೀಶ್ ಕುಮಾರ್ ಅವರೇ, ವೇದಿಕೆಯಲ್ಲಿದ್ದಂಥ ಎಲ್ಲ ಗೌರವಾನ್ವಿತರೇ, ನೆರೆದಂಥ ಎಲ್ಲ ನನ್ನ ಹಿರಿಯ ಬಂಧುಗಳೇ, ಪತ್ರಕರ್ತ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಒಂದು ಚರಿತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಪುತ್ತೂರಲ್ಲಿ. ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ 100 ಕಚೇರಿಗಳನ್ನು ಕಟ್ಟಬೇಕು, ಅದಕ್ಕೆ ಪುತ್ತೂರಿನಲ್ಲೇ ಚಾಲನೆ ಕೊಡಬೇಕು ಅನ್ನೋಂಥ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಇಲ್ಲಿ ಶಿಲಾನ್ಯಾಸ ಮಾಡುವಂಥ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ನನ್ನ ಸ್ನೇಹಿತರು ನಿರೂಪಣೆ ಮಾಡುವಾಗ ಹೇಳಿದರು 40 ವರ್ಷ ಅಂತೇಳಿ. ನಾನು 85ರಲ್ಲಿ ಶಾಸಕನಾದಾಗ HMC ನಾವೆಲ್ಲ ಒಂದೇ ಗರಡಿಯಲ್ಲಿ ಬೆಳೆದಂಥವರು, NSY ಯುವಕ ಕಾಂಗ್ರೆಸ್ ಬೆಳವಣಿಗೆ ಆದಂಥವರು. ನಾನು DK ಶಿವಕುಮಾರ್ ಅವರು NSYಯಲ್ಲಿರುವಾಗ ಒಂದು ಮಾತು ಹೇಳ್ತಾ ಇದ್ರು, ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಇನ್ನೇನು ಒಂದು ಸ್ಟೆಪ್ ಮಾತ್ರ ಇದೆ. ನಮಗೆಲ್ಲ ಯಾವುದೇ ರೀತಿಯ
ಕನಸುಗಳು ಇರಲಿಲ್ಲ, ಗುರಿ ಇರಲಿಲ್ಲ. ನಾವು MLA ಆಗ್ತೇವೆ ಅಂತ ಕನಸಲ್ಲಿ ಏನಿಲ್ಲ, ಸಂಸದ ಆಗ್ತೇವೆ ಅಂತ ಕನಸಲ್ಲಿ ಏನಿಲ್ಲ, ಮಂತ್ರಿಗಳಾಗ್ತೇವೆ ಅಂತ ಕನಸಲ್ಲಿ ಏನಿಲ್ಲ. ಆದರೆ ಪಕ್ಷ ನಮಗೆ ಸದಾವಕಾಶವನ್ನು ಕೊಟ್ಟಿದೆ. ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಸಮಯದಲ್ಲಿ ನಮ್ಮ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಬಡತನ. ಇದನ್ನು ನಿವಾರಣೆ ಮಾಡಲಿಕ್ಕೆ ಅನೇಕ ಕ್ರಾಂತಿಕಾರಿಕವಾದಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಕೊಡುವಂಥ ಕೆಲಸ ಕಾರ್ಯ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ಜನರ ಬದುಕು ಕಟ್ಟುವಂಥ ಕೆಲಸ ಕಾರ್ಯಕ್ಕೋಸ್ಕರ ಇವತ್ತು ಆ ಕಾರ್ಯಕ್ರಮಗಳನ್ನು ನಿಷ್ಕ್ರಿಯಗೊಳಿಸುವಂಥ ಕೆಲಸ ಕಾರ್ಯವನ್ನು ನಮ್ಮ ವಿರೋಧ ಪಕ್ಷದವರು ಸತತವಾಗಿ BJPಯ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಇವತ್ತು ನಡೆಸ್ತಾ ಇದೆ. ಕಳೆದ 11 ವರ್ಷಗಳಲ್ಲಿ 33 ಕಾಂಗ್ರೆಸ್ ಪಕ್ಷದ ಬಡವರ ಕಾರ್ಯಕ್ರಮ ನಿಷ್ಕ್ರಿಯಗೊಳಿಸುವಂಥ ಕೆಲಸ ಕಾರ್ಯ ಕೇಂದ್ರ ಸರ್ಕಾರ ಮಾಡಿದೆ. ಮಹಾತ್ಮ ಗಾಂಧೀಜಿಯವರು ನಮ್ಮ ರಾಷ್ಟ್ರಪಿತ. ವಿದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರ ಕುರಿಲಿದ್ದಂಥ ರಾಷ್ಟ್ರ ಇಲ್ಲ. ಮೋದಿಯವರು ವಿದೇಶಕ್ಕೆ ಹೋದರೆ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಅಡ್ಡ ಬೀಳ್ತಾರೆ, ಇಲ್ಲದ್ರೆ ಅವರಿಗೆ ಗೌರವ. ಹೆಚ್ಚಿನ ಅಂಶ ಮಹಾತ್ಮ ಗಾಂಧಿಯವರ ಹೆಸರನ್ನೇ ಯಾಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದ್ದಾರೆ, ಬಡವ ಬಡವ ಎಂದು ದೂರ ಜರಿದಿರು, ಅವನ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತೇಳಿ. ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಯಾರ ಸರ್ಕಾರ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಸಂವಿಧಾನ ಏನಿದೆ, ಮತದಾನದ ಹಕ್ಕನ್ನು ಕಿತ್ತುಕೊಳ್ಳುವಂಥ ಕೆಲಸ ಕಾರ್ಯಗಳು. ಹೆಚ್ಚಿನ ಅಂಶ ಇದರ ಬಗ್ಗೆ ನಾವು ಜಾಗೃತರಾಗಿರಬೇಕು. ಕರ್ನಾಟಕ ರಾಜ್ಯದಲ್ಲಿ ಕೂಡ SIR ಅನ್ನು ತಂದು ಕಾಂಗ್ರೆಸ್ ಪಕ್ಷದ ಓಟನ್ನು ಕಿತ್ತುಕೊಳ್ಳುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡುವಂಥ ಅವಕಾಶ ಆಗ್ತದೆ. ಪಕ್ಷ BLA 2ಗಳ ಮುಖಾಂತರ ಇವತ್ತು ನಮ್ಮ ವೋಟರ್ಸ್ ಯಾರಿದ್ದಾರೆ ಅವರ ಓಟಿನ ಹಕ್ಕನ್ನು ಉಳಿಸುವಂಥ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡಬೇಕು. ಮೊನ್ನೆ ಸುಪ್ರೀಂ ಕೋರ್ಟ್ಗೆ ಹೋಗಿ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಮಮತಾ ಬೆನರ್ಜಿ ಅವರು ಅವರ ಇವತ್ತು ಸುಪ್ರೀಂ ಕೋರ್ಟಲ್ಲಿ ನ್ಯಾಯ ಕೇಳುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನಮ್ಮ ದೇಶದ ಸೆಕ್ಯೂರಿಟಿ ಬಗ್ಗೆ ಸುತ್ತ ರಾಹುಲ್ ಗಾಂಧಿಯವರು ಮೊನ್ನೇನು ಪಾರ್ಲಿಮೆಂಟ್ನಲ್ಲಿ ಚೀನಾ ದೇಶ ಮತ್ತು ನಮ್ಮ ದೇಶವನ್ನು ಅತಿಕ್ರಮಣ ಮಾಡುವಂಥ ಸಮಯದಲ್ಲಿ ಇವತ್ತು ಸೇನೆಗೆ ಯಾವ ರೀತಿ ಆದೇಶವನ್ನು ಕೊಟ್ಟರು ಪ್ರಧಾನಮಂತ್ರಿಗಳು ಅನ್ನುವಂಥ ರೀತಿಯಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸ ಕಾರ್ಯ ಆಗಿದೆ. ಇಂಥ ಸಮಯದಲ್ಲಿ ನಾವು ಪಕ್ಷ ಸಂಘಟಿತರಾಗಬೇಕಾಗಿದ್ರೆ ಕಚೇರಿ ಅವಶ್ಯಕತೆ ಇರ್ತದೆ. ನಾವು ಹಿಂದೆ ಒಂದು ಕಚೇರಿ ಮಾಡಿತ್ತು, ಹೆಚ್ಚಿನ ನಿಮಿಷ ಇಲ್ಲೇ ಅದಕ್ಕೆ ಎಲ್ಲ ರೀತಿಯ ಹಣವನ್ನು ಕೂಡ ನಾವು ಒದಗಿಸಿಕೊಟ್ಟಿತ್ತು. ಆದರೆ ಆ ಕಚೇರಿ ಸಣ್ಣದಾಯಿತು. ಈಗ ಒಳ್ಳೆ ಕೇಂದ್ರ ಸ್ಥಳದಲ್ಲಿ ಹೆಚ್ಚಿನ ನಿಮಿಷ ಪುತ್ತೂರಿನ ಹಾರ್ಟ್ ಏನಿದೆ ಅಂತ ಕೇಂದ್ರ ಸ್ಥಳದಲ್ಲಿ ಈ ಕಚೇರಿಗೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಈ ಕಚೇರಿಯ ಮುಖಾಂತರ ಸಂಘಟನಾತ್ಮಕವಂತ ಕೆಲಸ ಕಾರ್ಯ ಆಗಬೇಕು. ಇಡೀ ತಾವು ನೆನಪಿಟ್ಟುಕೊಳ್ಬೇಕು, ಇಡೀ ದಕ್ಷಿಣ ಭಾರತದಲ್ಲಿ BJP ಪಕ್ಷಕ್ಕೆ ಪ್ರಥಮವಾದಂಥ ಸೀಟು ಎಲ್ಲಿ ಆದ್ರೂ ಗೆದ್ದಿದ್ರೆ ಅದು ಪುತ್ತೂರಿನ ಸೀಟು ಗೆದ್ದಿತ್ತು ಹಿಂದೆ. ಇಡೀ ದಕ್ಷಿಣ ಭಾರತದಲ್ಲಿ ಪ್ರಥಮವಾಗಿ ಗೆದ್ದಿರುವಂಥ ಸೀಟು. ನಂತರ ಶಕುಂತಲಾ ಶೆಟ್ಟರ್ ಅವರು ಶಾಸಕರಾದರು, ಅಶೋಕ್ ರೈ ಅವರು ಶಾಸಕರಾದರು. ಅಶೋಕ್ ರೈ ಅವರು ಅಲ್ಲಿದ್ದರೂ ಕೂಡ ನಿಮ್ಮ ತಂದೆ ನಮ್ಮ ಪಕ್ಷ, ನಿಮ್ಮ ತಂದೆಯವರು ಸಂಜೀವಣ್ಣ ಕಾಂಗ್ರೆಸ್ನ ಕಟ್ಟಾಳು, ಅನಂತರ ರೈಗಳ ಜೊತೆಯಲ್ಲಿ ಅದೇ ರೀತಿಯಲ್ಲಿ ಅಶೋಕ್ ರೈ ಅವರು. ಹೆಚ್ಚಿನ ನಿಮಿಷ ನಮ್ಮಲ್ಲಿ ಓಟಿನ ಕಾಂಗ್ರೆಸ್ ಪಕ್ಷದ ಓಟಿನಲ್ಲಿ ಇನ್ನಷ್ಟು ಓಟುಗಳು ಬೇಕಾಗಿದೆ, ನಮಗೆ ಗೆಲ್ಲಬೇಕಾಗಿದ್ರೆ ಆ ಕೆಲಸ ಕಾರ್ಯವನ್ನು ಅಶೋಕ್ ರೈ ಅವರು ಪರಿಪೂರ್ಣವಾಗಿ ಮಾಡ್ತಾ ಇದ್ದಾರೆ. ನಾವು ಯಾವಾಗಲೂ ಇಲ್ಲಿ ಗೆಲ್ಲಬೇಕು. ನಾವು ಕಾಂಗ್ರೆಸ್ ಪಕ್ಷದವರು ಮಾತ್ರ ಸಾಕಾಗೋದಿಲ್ಲ, ಇನ್ನಷ್ಟು ವಿರೋಧ ಪಕ್ಷದ ಓಟನ್ನು ಗಿಟ್ಟಿಸುವಂಥ ಕೆಲಸ ಕಾರ್ಯ ಮಾಡಿದ್ರಾಗೆ ಮಾತ್ರ
ನಾವು ಗುರಿ ಮುಟ್ಟಲಿಕ್ಕೆ ಅವಕಾಶ ಆಗ್ತದೆ. ಆ ಕೆಲಸ ಕಾರ್ಯವನ್ನು ಅಭಿವೃದ್ಧಿ ಕೆಲಸ ಕಾರ್ಯದಲ್ಲಿ ಸಾಕಷ್ಟು ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ, ಉಪಮುಖ್ಯಮಂತ್ರಿಗಳ, ಎಲ್ಲ ಸಚಿವರುಗಳ ಸಹಕಾರದಿಂದ ಇವತ್ತು ಅಂತ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕಾಗಿದೆ. ನಾವು ಉಡುಪಿಯನ್ನು ಹೋಲಿಕೆ ಮಾಡಿದರೆ ಪುತ್ತೂರು ವಿಭಾಗ ಭಾಳಷ್ಟು ಹಿಂದೆ ಬಿದ್ದಿದೆ. ಆ ದೃಷ್ಟಿಯಲ್ಲಿ ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಬೇಕಾಗಿದೆ. ಅದನ್ನು ಯಥಾವತ್ತಾಗಿ ಮಾಡುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಏನು ಶಿಲಾನ್ಯಾಸವನ್ನು ಮಾಡಿದ್ದಾರೆ, ಚಾಲನೆ ಕೊಟ್ಟಿದ್ದಾರೆ, ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಕೆ ಮಾಡಿಕೊಂಡು ಕಳೆದ 40 ವರ್ಷಗಳ ಹಿಂದೆ ಚುನಾವಣೆ ಬಂದಂಥ ಸಮಯದಲ್ಲಿ ದೇಶದ ಪ್ರಧಾನಮಂತ್ರಿ ಆಗಿದ್ದಂಥ ಕಾಂಗ್ರೆಸ್ ಅಧ್ಯಕ್ಷರಂಥ ರಾಜೀವ್ ಗಾಂಧಿ ಅವರು ಪುತ್ತೂರಿಗೆ ಬಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಪ್ರಪ್ರಥಮವಾಗಿ ಪುತ್ತೂರಿನಲ್ಲಿ ಚಾಲನೆ ಕೊಡುವಂಥ ಕೆಲಸ ಕಾರ್ಯ ಮಾಡಿದ್ರೆ, ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇಲ್ಲಿಗೆ ಬಂದು ಇವತ್ತು ಶಿಲಾನ್ಯಾಸ ಮಾಡಿ ಈ ಕಚೇರಿಗೆ ಚಾಲನೆ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಚರಿತ್ರೆಯಲ್ಲಿ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿರಂತರವಾದಂಥ ಚರಿತ್ರೆಯನ್ನು ಕಾಂಗ್ರೆಸ್ ಪಕ್ಷದ ಚರಿತ್ರೆ ತೆಗೆದು ನೋಡಿದರೆ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿರುವಂಥ ಸಮಯದಲ್ಲಿ ಮಾಡಿದಂಥ ಕಾಂಗ್ರೆಸ್ ಕಚೇರಿ ಬೆಂಗಳೂರಲ್ಲಿರ್ಬೋದು ಅಥವಾ ಎಲ್ಲ ಕರ್ನಾಟಕ ರಾಜ್ಯದಂತೆ ಮಾಡಿದಂಥ ಚರಿತ್ರೆ ಯಾವತ್ತೂ ಕೂಡ ಅವಿಸ್ಮರಣವಾಗಿ ಉಳಿಯುವಂಥ ಕೆಲಸ ಕಾರ್ಯವನ್ನು ಡಿ ಕೆ ಶಿವಕುಮಾರ್ ಅವರು ನಡೆಸಿದ್ದಾರೆ. ಅವರು ಇಲ್ಲಿ ಇವತ್ತು ಬಂದು ಶಿಲಾನ್ಯಾಸ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ನಾನೊಂದೆರಡು ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ಈ ರಾಜ್ಯ ಕಂಡ ಒಬ್ಬ ಅಪರೂಪದ ರಾಜಕಾರಣಿ, ತನ್ನ ಜೀವನದುದ್ದಕ್ಕೂ ಜಾತ್ಯತೀತ ನಂಬಿಕೆ ಮತ್ತು ವಿಶ್ವಾಸವನ್ನು ತನ್ನ ಹೃದಯದಲ್ಲಿ ಅಳವಡಿಸಿಕೊಂಡ ನಾಯಕ. 6 ಬಾರಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು 3 ಬಾರಿ ಈ ರಾಜ್ಯದ ಮಹೋನ್ನತ ಸಚಿವ ಪದವಿಯನ್ನು ಅಲಂಕರಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಕಟ್ಟಡದ ಒಂದು ಭವ್ಯವಾದ ಸ್ಥಾಪನೆಯನ್ನು ಮಾಡಿದ ನಮ್ಮೆಲ್ಲರ ಆದರಣೀಯ ಜನನಾಯಕ ಬೆಳ್ಳಿಪ್ಪಾಡಿ ರಮಾನಾಥ್ ರೈ ಅವರು ಶುಭವನ್ನು ಹಾರೈಸ್ತಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ರಾಜ್ಯದ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು, ನಮ್ಮೆಲ್ಲ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರೇ, ಪುತ್ತೂರಿನ ಜನಪ್ರಿಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರೇ, ಸ್ನೇಹಿತರಾದಂಥ ವಿನಯ್ ಕುಮಾರ್ ಸೊರ್ಕೆ ಅವರೇ, ಹರೀಶ್ ಕುಮಾರ್ ಅವರೇ, ಇನಾಯತ್ ಅಲಿ ಅವರೇ, ನಿಗಮದ ಅಧ್ಯಕ್ಷರುಗಳೇ, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರುಗಳೇ, ಚುನಾಯಿತ ಜನಪ್ರತಿನಿಧಿಗಳೇ, MS ಮೊಹಮ್ಮದರೇ, ಹೇಮನಾಥ್ ಶೆಟ್ಟರೆ, ಮೊಹಮ್ಮದ್ ಅಲಿ ಅವರೇ, ಇನಾಯತ್ ಅಲಿ ಅವರೇ, ನಲ್ಲಪ್ಪಾಡ್ರವರೇ ಮತ್ತು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರೇ, ಎಲ್ಲ ಪಕ್ಷದ ಮುಖಂಡರೇ, ಪ್ರಮುಖರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ಬೆನ್ನೆಲುಬಾದಂಥ ಪ್ರೀತಿಯ ಕಾರ್ಯಕರ್ತರು. ಹೌದು, ಒಂದು ಪಕ್ಷದ ಕಚೇರಿ ಖಂಡಿತವಾಗಿ ಬೇಕು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಶಿವಕುಮಾರರ ಒಂದು ಕನಸು ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬ್ಲಾಕ್ಗಳಿಗೆ ಸ್ವಂತ ಕಟ್ಟಡ ಬೇಕು ಅನ್ನುವಂಥದ್ದು. ಅದಕ್ಕಾಗಿ 100 ಕಟ್ಟಡಗಳ ನಿರ್ಮಾಣದ ಒಂದು ಕನಸನ್ನು ಸಾಕಾರಗೊಳಿಸುವ ದೃಷ್ಟಿಯಲ್ಲಿ ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ ಜಾಗವನ್ನು ಗುರುತಿಸುವಂಥ ಕೆಲಸ ಆಗಿ ಈಗ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿದೆ. ಅವರ ಅಪೇಕ್ಷೆ ರಾಹುಲ್ ಗಾಂಧಿಯವ್ರನ್ನ ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ರು. ಇವತ್ತು ಅದರ ಪೂರ್ವದಲ್ಲೇ ಒಂದು ಕಚೇರಿ ಪುತ್ತೂರಿನಲ್ಲಿ ಸ್ವಂತ ಕಚೇರಿ ಈಗ ಶಿಲಾನ್ಯಾಸ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯಿತು. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಒಂದು ಪ್ರಚಾರ ಇದೆ, ಇದು BJPಯ ಒಂದು ಭದ್ರ ನೆಲೆ ಅಂಥೇಳಿ. ಅದನ್ನು ಸಂಪೂರ್ಣ
ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ ಅವಧಿಯಲ್ಲಿ BJP ಸರ್ಕಾರ ಇತ್ತು, ಅದರ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರವಿತ್ತು. ಒಂದು ಸಲ BJP ಸರ್ಕಾರ ಬರ್ತದೆ, ಒಂದು ಸಲ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಇದೊಂದು ಕುಸ್ತಿ ಅಖಾಡ ಇದ್ದಾಗೆ ಈ ದಕ್ಷಿಣ ಕನ್ನಡ ಜಿಲ್ಲೆ. ನಾವು ಇವತ್ತು ಸೋತಿರ್ಬೋದು, ನಾವು ಸತ್ತಿಲ್ಲ ಅನ್ನೋದನ್ನು ನಾವು ನಿಮ್ಮ ಸಮಾಜಕ್ಕೆ ನಾವು ಯಾವತ್ತೂ ಹೇಳ್ತಾ ಇದ್ವಿ. ನಾವು ಸೋತದ್ದು ಮಾತ್ರ, ಆದರೆ ಒಂದು ಸರಿ ಸೋತಾಗ ನಾವು ಧೃತಿಗೆಡದೆ ನಾವು ಗೆಲ್ತೇವೆ ಅನ್ನೊಂದು ವಿಶ್ವಾಸ ಇಟ್ಕೊಂಡು 8ರಲ್ಲಿ 7 ಸೀಟನ್ನು ಗೆದ್ದೆವು. ಡಾಕ್ಟರ್ ರಘು ಅವರು ಬೆರಳೆಣಿಕೆ ಓಟಲ್ಲಿ ಮಾತ್ರ ಸೋತದ್ದು. ಅದೊಂದು ಇತಿಹಾಸ. ನಾವು ಯಾವತ್ತೂ ಇತಿಹಾಸವನ್ನು ಮರೆಯಬಾರ್ದು. ಈ ಇತಿಹಾಸವನ್ನು ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಕಾಂಗ್ರೆಸ್ನ ಒಂದು ಭದ್ರ ನೆಲೆ ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಂಡಿರೋದು ಸತ್ಯ. ಯಾಕೆಂದರೆ ಅತ್ಯಂತ ಹೆಚ್ಚು ಕಾಂಗ್ರೆಸ್ ಫಲಾನುಭವಿಗಳು ಯಾರಾದರೂ ಎಲ್ಲಾದರೂ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಅತ್ಯಂತ ಹೆಚ್ಚು ಫಲಾನುಭವಿಗಳು ಯಾರು ಇದ್ದಾರೆ ಅಂತ ಹೇಳಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ನೀವು ಭೂ ಮಸೂದೆ ಕಾನೂನು ಜಾರಿಯಾಯಿತು, ಕಾಂಗ್ರೆಸ್ ತಂದಿರತಕ್ಕಂಥ ಕಾರ್ಯಕ್ರಮ. ಅತ್ಯಂತ ಹೆಚ್ಚು ಭೂ ಮಸೂದೆ ಕಾನೂನಲ್ಲಿ ಗೇಣಿದಾರರ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮದು ಬಿಟ್ಟರೆ ಶಿವಮೊಗ್ಗ, ಬೇರೆ ಜಿಲ್ಲೆಗಳು ಇರಬಹುದು. ಆದರೆ ಅತ್ಯಂತ ಹೆಚ್ಚು ಗೇಣಿದಾರರಿಗೆ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಇವತ್ತು ಋಣ ಪರಿಹಾರ ಕಾಯ್ದೆ ಅಂತ ಒಂದು ಕಾಯ್ದೆ ಅಂತಂದ್ರು ದೇವರಾಜ ಅರಸೋರಿದ್ದಾಗ. ಅಂದ್ರೆ ಋಣ ಪರಿಹಾರ ಕಾಯ್ದೆ ಅಂತ ಹೇಳಿದ್ರೆ ಒಂದು ಅವರ ಊಟಕ್ಕಿಲ್ಲದೆ ಯಾರೋ ತನ್ನ ಮನೆಯಲ್ಲಿರುವ ವಸ್ತುವನ್ನು ಗಿರುವಿ ಇಟ್ಟುಕೊಂಡು ಅದರಿಂದ ಹಣವನ್ನು ಪಡ್ಕೊಂಡು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರಿಗೆ ಅದನ್ನು ವಾಪಸ್ ಕೊಡದೆ ಅವರ ಸ್ಥಿತಿ ಕಠಿಣವಾದ ಸಂದರ್ಭದಲ್ಲಿ ಅದು ವಾಪಸ್ ಕಟ್ಟದನ್ನೇ ಜಾಡೆ ಮಾಡ್ತಕ್ಕಂಥ ಒಂದು ಋಣ ಪರಿಹಾರ ಕಾಯ್ದೆ ಅದರ ಹೆಚ್ಚು ಜನರಿಗೆ ಲಾಭ ಆಗಿರ್ತಕ್ಕಂಥ ಜಿಲ್ಲೆ ಇದ್ರೆ ದಕ್ಷಿಣ ಕನ್ನಡ ಜಿಲ್ಲೆ. ಮೊನ್ನೆ ಬಗುರು ಕುಂಸಾಗೋಲಿ ಅಕ್ರಮ ಸಕ್ರಮ ಕಾರ್ಯಕ್ರಮ ಬಂತು. ಇವತ್ತು ರಾಜ್ಯದ ಒಂದು ಅಂಕಿಅಂಶ ಪಟ್ಟಿಯಲ್ಲಿ ಅಕ್ರಮ ಸಕ್ರಮದ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇದು ಖಂಡಿತ ಸರ್ಕಾರದ ಲೆಕ್ಕಾಚಾರದಲ್ಲಿ ಅತ್ಯಂತ ಹೆಚ್ಚು ಬಗುರು ಕುಂಸಾಗೋಲಿ ಅತ್ಯಂತ ಹೆಚ್ಚು ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. 94C ಅಂತ ಮನೆ ಕೂತಿರ್ತಕ್ಕ ಅಡಿ ಸ್ಥಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಅಡಿ ಸ್ಥಳವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಅತ್ಯಂತ ಹೆಚ್ಚು 94C ಯಲ್ಲಿ ಹಕ್ಕುಪತ್ರ ಸಿಕ್ಕಿರ್ತಕ್ಕಂಥ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. 5 ಸೆನ್ಸ್ ಜಾಗ ಕೊಡುವುದನ್ನು 9 ಸೆನ್ಸ್ ಕಾಗೋಡು ತಿಮ್ಮಪ್ಪರವರು ಕಂದಾಯ ಸಚಿವರಾಗಿದ್ದಾಗ ಒಂದು ಕ್ರಾಂತಿಕಾರಿ ತೀರ್ಮಾನ ಮಾಡಿ 5 ಸೆನ್ಸ್ ಅಲ್ಲ 9 ಸೆನ್ಸ್ ವರೆಗೆ ಕೊಡಬೇಕು ಅಂತ ಹೇಳುವಂಥ ಕಾರ್ಯಕ್ರಮ ತಂದು ಅತ್ಯಂತ ಹೆಚ್ಚು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು 94C ಅಡಿಯಲ್ಲಿ ಭೂಮಿ ಸಿಕ್ಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಅನೇಕ ವಿಚಾರದಲ್ಲಿ ಇವತ್ತು ಗ್ಯಾರಂಟಿ ಕಾರ್ಯಕ್ರಮ ಇದೆ. ಈ ಗ್ಯಾರಂಟಿ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಫಲಾನುಭವಿಗಳಿರ್ತಕ್ಕಂಥ ಜಿಲ್ಲೆ ಕೂಡ ದಕ್ಷಿಣ ಕನ್ನಡ ಜಿಲ್ಲೆ. ನಾನು ಯಾವಾಗಲೂ ನಮ್ಮ ಹತ್ರ ಬಂದಾಗ ಹೇಳ್ತೀವಿ, ಯಾಕೆ ಇಷ್ಟೆಲ್ಲ ಒಂದು ಕಾಂಗ್ರೆಸ್ ಏನಾದರೂ ಬಡವರಿಗೆ ಈ ಜಿಲ್ಲೆಯಲ್ಲಿ ಮಾತ್ರ ರಾಜ್ಯದಲ್ಲಿ ಸಹಾಯ ಆಗಿದ್ರೆ ಕಾಂಗ್ರೆಸ್ ಪಕ್ಷದಿಂದ. ಕಾಂಗ್ರೆಸ್ ಪಕ್ಷದಿಂದ ಯಾರಿಗೂ ಅನ್ಯಾಯ ಆಗಿಲ್ಲ, ಯಾರಿಗೂ ಅನ್ಯಾಯ ಆಗಿಲ್ಲ. ಬಡವರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಿದ್ರೆ ನಮ್ಮಂತ ಜಮೀನ್ದಾರರಿಗೆ ಅನ್ಯಾಯ ಆಗಿದೆ, ಬಂಡವಾಳಶಾಹಿಗಳಿಗೆ ಅನ್ಯಾಯ ಆಗಿದೆ, ಜಮೀನ್ದಾರರಿಗೆ ಅನ್ಯಾಯ ಆಗಿದೆ, ಶ್ರೀಮಂತರಿಗೆ ಅನ್ಯಾಯ ಆಗಿದೆ. ಬಡವನಿಗೆ ಯಾವತ್ತೂ ಕೂಡ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ. ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಕಾಂಗ್ರೆಸ್ ಪಕ್ಷ ಅನ್ಯಾಯ ಆಗಿಲ್ಲ. ಮತೀಯವಾದಿ ಶಕ್ತಿಗಳು ಬಹುಶಃ ಅವರ ಬೇಳೆಯನ್ನು ಬೇಯಿಸ್ತಕ್ಕಂಥ ರೀತಿಯಲ್ಲಿ ಜನರ ಮನಸ್ಸನ್ನ ತಪ್ಪು ದಾರಿಗೆ ಎಳೆದು ಜನರ ಮನಸ್ಸನ್ನ ತಪ್ಪು ದಾರಿಗೆ ಎಳೆದು ಅವರು ಲಾಭ ಪಡೆಯತಕ್ಕಂಥ ಕೆಲಸವನ್ನು ಮಾಡ್ತಾರೆ ಈ ಜಿಲ್ಲೆಯಲ್ಲಿ. ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಬೇರೆ ಜಿಲ್ಲೆಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನಾವು ಸಂಘ ಪರಿವಾರ ಜೊತೆ RSS ಜೊತೆ ನಿರಂತರ ಹೋರಾಟ ಮಾಡತಕ್ಕಂಥ ಕಾರ್ಯಕರ್ತರು ಎಲ್ಲಿದ್ದಾರೆ ಅಂತ ನೋಡಿದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಾರೆ. ಯಾರು ಕೂಡ ಬೇರೆ ಜಿಲ್ಲೆಯಲ್ಲಿ ಇಷ್ಟು ಸಂಘರ್ಷಗಳು ಇರುವುದಿಲ್ಲ. ಇಷ್ಟು ಸಂಘರ್ಷ ಇರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ತಾವು ಮುಖಂಡರು ಕೂಡ ಇದನ್ನು ಅರ್ಥ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನೈಜ ಕಾಂಗ್ರೆಸ್ಗಳು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಬೆರಳೆಣಿಕೆ ಮಂದಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡುವವರಿದ್ದಾರೆ. ಆದರೆ ದಿನನಿತ್ಯದ ಜೀವನದಲ್ಲಿ ಪಕ್ಷದ ಒಂದು ಹಿತದೃಷ್ಟಿಯನ್ನು ಕಾಯ್ದುಕೊಂಡು ನಿರಂತರ ಹೋರಾಟ ಮಾಡತಕ್ಕಂಥ ನೈಜ ಕಾಂಗ್ರೆಸ್ಗರು ಇರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳ್ತಕ್ಕಂಥ ಹೆಮ್ಮೆ ನಮಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ.
ಆದ್ದರಿಂದಾಗಿ ನಾನು ಹೇಳ್ತೀನಿ, ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮನೆ ಬೇಕು ಯಾವಾಗಲೂ. ಇವತ್ತು ಸಂತೋಷ ಆಗಿದೆ, ಅಶೋಕ್ ಕುಮಾರ್ ರೈ ಅವರಿಗೆ ಅವಕಾಶ ಬಂದಿದೆ. ಅವರು ಬೇರೆ ಪಕ್ಷ ಇದ್ರೂ ಕೂಡ ನಮ್ಮ ಸ್ನೇಹಿತರಾಗಿದ್ರು, ನನಗೂ ಬಹಳ ಸ್ನೇಹಿತರಾಗಿದ್ರು. ಅವರ ಗ್ಯಾಸ್ ಏಜೆನ್ಸಿಯ ಕೆಲವು ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದ ದಿನಗಳು ನನಗೆ ನೆನಪಾಗತ್ತೆ. ಅವರ ಸಹೋದರರಲ್ಲಿ ನನ್ನ ಬಹಳ ಆತ್ಮೀಯರು ಕೂಡ, ಬಹಳ ಅತ್ಯಂತ ಆತ್ಮೀಯರು ಇದ್ರು ಅನ್ನುವಂಥದ್ದು ಕೂಡ. ಅವರು ಬಹುಶಃ ಕಾಂಗ್ರೆಸ್ಸಿನ ಬಜವನ್ನು ಹಿಡಿದು ಕಾಂಗ್ರೆಸ್ನ ಕೋಟೆಗೆ ನುಗ್ಗಿದ ಮೇಲೆ ಬಹುಶಃ ಪುತ್ತೂರು ಒಂದು ಬಿಜೆಪಿಯ ಭದ್ರ ನೆಲೆಗಟ್ಟೆ, ಅದು ಇಲ್ಲ ಅಂತ ಯಾರು ಹೇಳಲಿಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ. ಅದು ಒಂದು ಸಂದರ್ಭದಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಭದ್ರ ನೆಲೆಯನ್ನು ಮೊದಲೇ ಕಂಡುಕೊಂಡಿರ್ತಕ್ಕಂಥ ಒಂದು ತಾಲೂಕು ಪುತ್ತೂರು ತಾಲೂಕು. ಬಹುಶಃ ಯಾವುದೋ ಕಾರಣಕ್ಕಾಗಿ ಅವರಿಗೆ ದೇವರ ಅನುಗ್ರಹ, ಪುತ್ತೂರು ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಅವರಿಗೆ ಶಾಸಕರಾದ ಅವಕಾಶವನ್ನು ಸದುಪಯೋಗ ಮಾಡಿಕೊಂಡು ಪಕ್ಷದ ಹಿರಿಮೆ ಗರಿಮೆಯನ್ನು ಉಳಿಸಿಕೊಂಡು ಅಭಿವೃದ್ಧಿ ಕಾರ್ಯಕ್ರಮ ಚಿಂತನೆಯನ್ನು ಕೊಟ್ಟು ಬಹುಶಃ ಪಕ್ಷದ ನೆಲೆಗಟ್ಟಿನ ಅಡಿಯಲ್ಲಿ ಕೂಡ ಒಂದು ಕಾಂಗ್ರೆಸ್ ಭವನ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಮಾಡಿದ ಸೇವೆಯ ಒಂದು ಭಾಗ ನನಗೆ ಹೆಚ್ಚು ಹತ್ತಿರ ಆಗ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ನೀವು ಮಾಡಿದ ಕಾಂಗ್ರೆಸ್ ಭವನ ಮಾಡಲಿಕ್ಕೆ ನೀವು ಹೊರಟಿದ್ದೀರಿ, ಅದಕ್ಕೆ ನನಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ನಾನು ಒಂದು ಮಾತನ್ನು ಹೇಳ್ತೀನಿ, ನಾನು ಬಹುಶಃ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕನಾಗ್ತಕ್ಕಂಥ 6 ಬಾರಿ ಶಾಸಕನಾಗ್ತಾ ಅವಕಾಶ ಆಯಿತು, 9 ಬಾರಿ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥ ಅವಕಾಶ. ಬಹುಶಃ ಅದು ನನ್ನ ಒಂದು ಮನೆ, ನನ್ನ ಕ್ಷೇತ್ರ ಅಂತೇಳಿ ನನ್ನ ಮನೆ ಇದ್ದಾಗ ಆ ಮನೆಯಲ್ಲಿ ಬಹುಶಃ ನನಗೂ ಒಂದು ಸಂತೋಷ ಇದೆ. ನಾನು 10-20 ವರ್ಷದ ಹಿಂದೆ 2 ಬ್ಲಾಕ್ 2 ಆಫೀಸನ್ನು ಮಾಡ್ತಕ್ಕಂಥ ಸುಯೋಗ ಅಲ್ಲಿಯ ಕಾರ್ಯಕರ್ತರು, ಸ್ನೇಹಿತರ, ಬಂಧುಗಳ, ಮಿತ್ರರ ಸಹಕಾರದೊಂದಿಗೆ ಆಗಿದೆ ಅಂತಕ್ಕಂಥ ಸಂತೋಷ ನನಗೆ ಇವತ್ತು ಇದೆ. ಇವತ್ತು 100 ಕಚೇರಿಗಳ ಘೋಷಣೆಯನ್ನು ನಮ್ಮ ಜನಪ್ರಿಯ ACC ಅಧ್ಯಕ್ಷ DK ಶಿವಕುಮಾರ್ ಮಾಡಿದಾಗ ನನಗೆ ಕಚೇರಿ ಇದೆ ಅಂತ ಹೇಳುವಂಥ ಹೆಮ್ಮೆ ನನಗೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ಒಂದು ಮಾತನ್ನು ಹೇಳಿದ್ದೆ ಪತ್ರಿಕಾಗೋಷ್ಠಿಯಲ್ಲಿ, ನಾನು ಅಧ್ಯಕ್ಷಗಿರಿ ಬಿಡುವ ಮೊದಲು ಈ ಜಿಲ್ಲೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯನ್ನು ಮಾಡ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದೆ. ಬಹುಶಃ ದೇವರು ನನಗೆ ಅನುಗ್ರಹಿಸಿದ್ದಾನೆ, ಒಂದು ಒಳ್ಳೆಯ ಕಚೇರಿ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಭಗವಂತ ನನಗೆ ದಯಪಾಲಿಸಿದ್ದಾನೆ ಅಂತಕ್ಕಂಥ ಸಂತೋಷ ಇದೆ. ದೇವರಿಗೆ ಧನ್ಯವಾದವನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಸಲ ಕಾಂಗ್ರೆಸ್, ಒಂದು ಸಲ BJP, ಇದು ನಮ್ಮ ಜಿಲ್ಲೆಯ ಇತಿಹಾಸ. ಖಂಡಿತ ಮುಂದಿನ ಸಾಲಿನಲ್ಲಿ ಬಹುಶಃ ಸರಿಯಾದ ದಿಕ್ಕಿನಲ್ಲಿ ನಾವು ಹೆಜ್ಜೆಯನ್ನು ಇಟ್ಟರೆ ಇಲ್ಲಿ ಎಲ್ಲ ಸ್ಥಾನಗಳಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರ ಬರೆದು ಸ್ವತಃಸಿದ್ಧ ಅನ್ನುವಂಥ ಮಾತನ್ನು ಹೇಳ್ತಾ, ಅದಕ್ಕಾಗಿ ಎಲ್ಲ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಕ್ಕಂಥ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಪುತ್ತೂರು ಕ್ಷೇತ್ರ ಬಹುಶಃ ಇವತ್ತು ನಿಮಗೆ ಒಬ್ಬ ಶಾಸಕರು ಇದ್ದು ನಿಮ್ಮ ಕಾರ್ಯಕರ್ತರಿಗೊಂದು ಶಕ್ತಿ ಸಿಕ್ಕಿರ್ತಕ್ಕಂಥ ಆಗಿದೆ ಅನ್ನುವಂಥದ್ದನ್ನು ಕೂಡ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ, 2 ಸಾರಿ ನಾನು ಉಸ್ತುವಾರಿ ಸಚಿವನಾಗತಕ್ಕಂಥ ಅವಕಾಶ ಬಂದಾಗ ಪುತ್ತೂರು ಇರ್ಬೋದು, ಸುಳ್ಯ ಇರ್ಬೋದು, ಅಥವಾ ಇತರ ಕ್ಷೇತ್ರ ಇರ್ಬೋದು, ನನ್ನ ಕ್ಷೇತ್ರದ ಮಾತ್ರ ನಾನು ಯೋಚನೆ ಮಾಡಿದ್ದಲ್ಲ. ಖಂಡಿತ ಅದು ಎಷ್ಟು ಅವಕಾಶ ಪಕ್ಷಕ್ಕೆ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಹೇಳುವಂಥ ಅಂಥದ್ದಲ್ಲ. ನನಗೆ ಶಕ್ತಿ ಮೀರಿ ನನ್ನ ಕ್ಷೇತ್ರ ಹೊರತುಪಡಿಸಿ ಕೂಡ ನಾವು ಕೆಲಸವನ್ನು ಮಾಡಿದ್ದೇನೆ ಅಂತ ಸಂತೋಷ ನನಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿ, DK ಶಿವಕುಮಾರ್ ಅವರು ಒಂದು ಪಕ್ಷದ ಗೆಲುವಿನಲ್ಲಿ ಯಾವತ್ತೂ ಕೂಡ ಯೋಚನೆ ಮಾಡ್ತಕ್ಕಂಥ ಅವರು ಚುನಾವಣೆಗೆ ಅಭ್ಯರ್ಥಿ ಆಯ್ಕೆ ಮಾಡುವಾಗ ನಮ್ಮಲ್ಲೂ ಕೂಡ ವಿಚಾರ ಮಾಡ್ತಾರೆ ಅನೇಕ ಸಂದರ್ಭದಲ್ಲಿ. ಬಹುಶಃ ಅಶೋಕ್ ರೈಯ ವಿಚಾರ ಬಂದಾಗಲೂ ಕೂಡ ನಾನು ಅವರಿಗೆ ಆ ಅಭಿಪ್ರಾಯವನ್ನು ಹೇಳಿದ್ದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ, ಬಹುಶಃ ಮುಂದಿನ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ಯಾವ ರೀತಿ ಮಾಡಿದರೆ ಯಾವ ರೀತಿಯಲ್ಲಿ 8 ಸ್ಥಾನಗಳು ಬರ್ತದೆ ಎನ್ನುವಂಥ ಯೋಚನೆಯಿಂದ ಅದಕ್ಕೆ ಗಮನ ಕೊಟ್ಟು ನೀವು ಒಂದು ನಿರ್ಧಾರಾತ್ಮಕವಾದ ತೀರ್ಮಾನ ಮಾಡಿದರೆ ಮತ್ತೆ 8 ಸೀಟು ಇಲ್ಲಿ ಕಾಂಗ್ರೆಸ್ ಬರ್ತದೆ ಅನ್ನುವಂಥ ಮಾತನ್ನಲ್ಲಿ ನಾನು ಮಾತು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಕ್ಷಕ್ಕೆ. ಆದರಣೀಯ ಬಂಧುಗಳೇ, ನಮ್ಮ ನೆಚ್ಚಿನ ನಾಯಕರಾದಂಥ DK ಶಿವಕುಮಾರ್ ರವರು ಈ ಪುತ್ತೂರಿನ ಮಣ್ಣಿಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಪಕ್ಷದ ದ್ಯೋತಕವಾಗಿ ಸನ್ಮಾನ್ಯ DK ಶಿವಕುಮಾರ್ ರವರನ್ನು ಇವತ್ತು ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು 3 ಬ್ಲಾಕುಗಳ ಅಧ್ಯಕ್ಷರುಗಳ ಒಂದು ಸಮ್ಮುಖದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ಅತ್ಯಂತ ಆದರಾತಿಥ್ಯದ ಅಭಿನಂದನೆ. ಸನ್ಮಾನ್ಯ DK ಶಿವಕುಮಾರ್.
ಆದರಣೀಯ ಬಂಧುಗಳೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಈ ರಾಜ್ಯದ ನಮ್ಮ ಸರ್ಕಾರದ ಕರ್ನಾಟಕ ಸರ್ಕಾರದ ಉಪ ಮುಖ್ಯಮಂತ್ರಿಗಳಾಗಿ ಅವರು ಪಕ್ಷಕ್ಕೆ ಈ ರಾಜ್ಯಕ್ಕೆ ನೀಡಿದ ಸೇವೆ ಅದು ಅನನ್ಯ. ಪುತ್ತೂರಿನ ಈ ಮಣ್ಣಿಗೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಪುತ್ತೂರು ಕಾಂಗ್ರೆಸ್ಸಿನ ಮತ್ತು ಎಲ್ಲ ಕಾಂಗ್ರೆಸ್ಸಿಗರ ಪರವಾಗಿ ಕಾಂಗ್ರೆಸ್ ಭವನ ಟ್ರಸ್ಟ್ ಮತ್ತು ಪುತ್ತೂರು ಕಾಂಗ್ರೆಸ್ ಕಚೇರಿಯ ಈ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ತಮಗೆ ಅತ್ಯಂತ ಆತ್ಮೀಯವಾದಂಥ ಅಭಿನಂದನೆ ಮತ್ತು ಧನ್ಯವಾದ, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸರ್, ಆದರಣೀಯ ಬಂಧುಗಳೇ, ಹಲೋ, ಸಾಕು ಕನೆಕ್ಷನ್ ಸರ್, ಒಂದು ನಿಮಿಷ ಸರ್. ಆತ್ಮೀಯ ಬಂಧುಗಳೇ, 1989ರಲ್ಲಿ ಈ ರಾಜ್ಯದಲ್ಲಿ ಅವರ ಕ್ಷೇತ್ರದಲ್ಲಿ ಪ್ರಥಮ ಬಾರಿ ಶಾಸಕರಾಗಿ ಆಯ್ಕೆಯಾದ, ಅಂದರೆ ಸುಮಾರು 37 ವರ್ಷಗಳ ಹಿಂದೆ 8 ಬಾರಿ ಶಾಸಕರಾಗಿ 5 ಬಾರಿ ಸಚಿವರಾಗಿ ಪ್ರಸ್ತುತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಕಳೆದ ಸಾಲಿನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರುವಲ್ಲಿ ಮಹತ್ತರ ಪಾತ್ರ ವಹಿಸಿದ ಟ್ರಬಲ್ ಶೂಟರ್, ಶ್ರಮಶೀಲ ನಾಯಕತ್ವ, ಸಂಘಟನೆ ಸಾಮರ್ಥ್ಯ, ಜನಸಂಪರ್ಕದಲ್ಲಿ ಪರಿಣಿತಿ, ಸಂಕಷ್ಟದಲ್ಲಿ ದೃಢ ನಿರ್ಧಾರ, ರಾಜ್ಯದ ನೀರಾವರಿ ಯೋಜನೆಗಳ ಸಾಧಕ, ವಿದ್ಯುತ್ ಕ್ಷೇತ್ರದ ಸುಧಾರಕ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಆತ್ಮೀಯ ಬಂಧುಗಳೇ, ವಿಶೇಷವಾಗಿ ಕನಕಪುರದಲ್ಲಿ ಅತ್ಯಂತ ಹೆಚ್ಚಿನ ಒಂದು ದಾಖಲೆ ಮತಗಳನ್ನು ಪಡೆದು ವಿಜಯಿಯಾದ ಕರ್ನಾಟಕದ ಸಾಧಕ. ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ, ಕಾಂಗ್ರೆಸ್ ಅಂದ್ರೆ ಪ್ರಗತಿ, ಕಾಂಗ್ರೆಸ್ ಅಂದ್ರೆ ಸಾಮರಸ್ಯ, ಕಾಂಗ್ರೆಸ್ ಅಂದ್ರೆ ದೂರದೃಷ್ಟಿ, ಕಾಂಗ್ರೆಸ್ ಅಂದ್ರೆ ಚಲನಶೀಲತೆ, ಕಾಂಗ್ರೆಸ್ ಅಂದ್ರೆ ಕಾಳಜಿ. ಆತ್ಮೀಯ ಬಂಧುಗಳೇ, ಗೆಲುದನಿಯು ಗುಡುಗುಡುಗಿ, ಸೋಲು ಸೊಲ್ಲಡಗಿ, ನಾಳೆಗಳು ನಮ್ಮದೆನಿಸಿವೆ, ಭರವಸೆಯ ನಾಳೆಗಳು ನಮ್ಮದೆನಿಸಿವೆ. ಸನ್ಮಾನ್ಯ DK ಶಿವಕುಮಾರ್ ರೇ ನಮಗೆ ಭರವಸೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ನಮಗೆ ಭರವಸೆ, ಮುಂದಿನ ಮುಖ್ಯಮಂತ್ರಿಗಳೇ ನಮಗೆ ಭರವಸೆ. ಸನ್ಮಾನ್ಯ DK ಶಿವಕುಮಾರ್ ಅವರು ನಮ್ಮನ್ನು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಅಲ್ಲೆಲ್ಲೋ ಒಂದ್ ಕಡೆ ಹೇಳಿದೆ, ಮುಂಗಾರು ಮಳೆಗೆ ಸಿಕ್ಬೇಡ, ಕೊನೆ ಭಾಷಣಗಳಾಗಬೇಡ ಅಂತ. ಚಚ್ಚಿ 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 ಬಡದಾಕ್ಬಿಟ್ರು ನಿಮ್ಮ ಕಿವಿಗಳಿಗೆ, ಮೆದ್ಲಿಗೆಲ್ಲ. ಇನ್ನೇನು ಉಳ್ಕೊಂಡಿಲ್ಲ ಅಂತ ಕಾಣ್ತದೆ. ಇರಲಿ. ಹಿರಿಯ ನಾಯಕರಾದಂಥ ರಮನಾಥರವರೇ, ವಿನಯ್ ಕುಮಾರ್ ಸೊರ್ಕೆ ಅವರೇ, ಹರೀಶ್ ಕುಮಾರ್ ಅವರೇ, ಪದ್ಮರಾಜರವರೇ, ಇನಾಯತ್ ಅಲಿ ಅವರೇ, ನರಪದ್ರವರೇ, ಮಮತಾ ಗಟ್ಟಿಯವರೇ, ಶಾಸಕರಾದಂಥ ಅಶೋಕ್ ರೈರವರೇ, ಬ್ಲಾಕ್ ಕಾಂಗ್ರೆಸ್ನ 2 ಅಧ್ಯಕ್ಷಗಳೇ, 3 ಬ್ಲಾಕಿನ ಅಧ್ಯಕ್ಷಗಳೇ, ಮಾಜಿ ಅಧ್ಯಕ್ಷಗಳೇ, ನಮ್ಮ AICC, ನಮ್ಮ KPCC ಜನರಲ್ ಸೆಕ್ರೆಟರಿ ಇದ್ದಾರೆ. ಈಗ ತಾನೇ ಅವರು ಭಾಷಣ ಮಾಡಿದ್ರು, ನಮ್ಮ ಕೋಆರ್ಡಿನೇಟ್ರು ಕೂಡ ಭಾಷಣ ಮಾಡಿದ್ರು, ಹೇಮನಾಥ್ ಶೆಟ್ಟಿ, ಮೊಹಮ್ಮದ್ದು ಎಲ್ಲ ಇಷ್ಟೊತ್ತು ಕಾಯ್ಕೊಂಡು ಕೂತಿದ್ದೀರಲ್ಲ, ನಿಮಗೂ ಕೂಡ ಒಂದು ದೊಡ್ಡ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನನಗೆ ಸ್ಟೇಜ್ ಮೇಲೆ ಇರೋರ್ಕಿನ್ನ ಸ್ಟೇಜ್ ಮೇಲೆ ಕೆಳಗಡೆ ಇರೋ ಕಡೆ ಭಾಳ ಪ್ರೀತಿ. ನೀವಿಲ್ಲ ಅಂದರೆ ಯಾವ ಸಭೆನೂ ನಡೆಯೋದಿಲ್ಲ. ಏಕೆಂದರೆ ನೀವು ಪರ್ಮನೆಂಟ್ ಕಂಬ ಧ್ವಜ ಕಟ್ಟೋರು ನೀವು, ಓಟ್ ಹಾಕ್ಸೋರು ನೀವು, ಬಡ್ದಾಡೋರು ನೀವು, ಏಟ್ ತಿನ್ನೋರು ನೀವು, ಕೇಸ್ ಹಾಕ್ಸ್ಕೊಳ್ಳೋರು ನೀವು. ನೀವಿದ್ರೆ ನಾವು, ನೀವಿಲ್ಲ ಅಂದ್ರೆ ನಾವಿಲ್ಲ. ಇದ್ರ ಬಗ್ಗೆ ನಂಬಿಕೆ ಇರೋನು ನಾನು. ಸೊ ಇವತ್ತು ಪುತ್ತೂರಿನಲ್ಲಿ ಇರಲಿ ಬಿಡ್ರಿ, ಪುತ್ತೂರಿನಲ್ಲಿ ಹಿರಿಯ ಬಂದ್ರೆ ರಿಲೇ ಆಗ್ತಾ ಇರ್ತದೆ, ಬಿಡಿ, ತಲೆ ಕೆಡಿಸ್ಕೊಬೇಡಿ. ಈಗ ಸೈಡ್ ಕೂತ್ಕೊಳ್ಳಿ, ನಿಮ್ ಕಾಣ ನಾನು ಇಲ್ಲಿ ಬಂದು ಹಿಡಿಯಪ್ಪ, ಓಲಿ ಅವನಿಗೆ, ಪಾಪ ಅವನಿಗೆ ಯಾರು ತೊಂದರೆ ಇದ್ದಾರೆ. ಪುತ್ತೂರಿನಲ್ಲಿ ಇವತ್ತು ಕಾಂಗ್ರೆಸ್ ದೇವಸ್ಥಾನದ
ಭೂಮಿ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕಾಂಗ್ರೆಸ್ ಕಚೇರಿ ಅಲ್ಲ, ಇದು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಮಗೊಂದು ದೇವಸ್ಥಾನ. ಇದು ನಾನು ಅಧಿಕಾರ ಸ್ವೀಕಾರ ಮಾಡಿದಾಗ ಪಕ್ಷದ ಅಧ್ಯಕ್ಷನಾಗಿ ನಮ್ಮ ರಮನಾಥ್ ರೈ, ವಿನಯ್ ಕುಮಾರ್ ಸೊರ್ಕೆ ಎಲ್ಲ ಬಂದಿದ್ರು. ಎಲ್ಲರಿಗೂ ಅವಕಾಶ ಇರಲಿಲ್ಲ, ಕೋವಿಡ್. ನೀವೆಲ್ಲ ಬೂತ್ಗಳಲ್ಲಿ, ಇದು ಬೂತ್ ಅಂತೀನಿ, ಪಂಚಾಯತಿಗಳಲ್ಲಿ ವಿಡಿಯೋ ಹಾಕೊಂಡು ಹೊಸದಾಗಿ ಝೂಮ್ ಮೀಟಿಂಗ್ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. BJPಯವರೇ ಗಾಬರಿ ಆಗ್ಬಿಟ್ರು. ಸೊ 6,000 ಪಂಚಾಯತಿಗಳಲ್ಲೂ ಕೂಡ ಇದನ್ನು ಝೂಮು ಮಾಡಿಸಿ ಅದನ್ನು ಅಧಿಕಾರ ತೆಗೆದುಕೊಂಡೆ. ಅಧಿಕಾರ ತೆಗೆದುಕೊಂಡಾಗ ಒಂದು ಮಾತು ಹೇಳಿದೆ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡು ಕೆಲಸ ಮಾಡೋದು ಯಶಸ್ಸು ಅಂತ ಹೇಳಿದೆ. ಸೊ ಹಂಗೆ ಎಲ್ಲ ಒಟ್ಟಿಗೆ ಸೇರಿ ನಾವೆಲ್ಲ ಕಷ್ಟಪಟ್ಟದಕ್ಕೆ, ಕೋವಿಡ್ ಸಂದರ್ಭ ಇರ್ಬೋದು, ಅದಾದಮೇಲೆ ಇರ್ಬೋದು, ಎಲ್ಲ ತ್ಯಾಗವನ್ನು ಮಾಡ್ಕೊಂಡು ಬಂದದಕ್ಕೆ ಇವತ್ತು ನಮಗೆ ಗ್ಯಾರಂಟಿ ಸರ್ಕಾರ ಬಂದಿದೆ. ನಮ್ಮ ಸಹ್ಯಾದ್ರಿ ಕಾಲೇಜಿನಲ್ಲಿ ರಮನಾಥ್ ರೈ ಅವರೇ, ಸಹ್ಯಾದ್ರಿ ಕಾಲೇಜಿನಲ್ಲಿ ಬಂದಾಗ ರಾಹುಲ್ ಗಾಂಧಿ ಅವ್ರ ಕೈಯಲ್ಲಿ ಕೊನೆ ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿಸ್ತು, ಶಕ್ತಿ ಯೋಜನೆ ಅನೌನ್ಸ್ಮೆಂಟ್ ಮಾಡಿಸ್ತು. ಸಿದ್ದರಾಮಯ್ಯನವ್ರಿಗೆ ಗೊತ್ತೇ ಇರಲಿಲ್ಲ. 5 ಗ್ಯಾರಂಟಿಲಿ ಕೊನೆ ಗ್ಯಾರಂಟಿ ಅವ್ರ ಕೈಲಿ ಅನೌನ್ಸ್ಮೆಂಟ್ ಮಾಡಿಸ್ತು. ನಾನಿದ್ದೆ, ಶಕ್ತಿ ಯೋಜನೆ. ಆಮೇಲೆ ಅದನ್ನೇ ಮೊದಲನೇ ಗ್ಯಾರಂಟಿ ಅಂತ ತಂದು, ಅದಾದಮೇಲೆ ಲಾಸ್ಟಲ್ಲಿ ಹೇಳಿದೆ ನಾನು ಭಾಷಣ ಮಾಡುವ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದದಕ್ಕೆ ಇವತ್ತು ಎಲ್ಲರ ಮನೆಗೂ ಕೂಡ ಈ 5 ಗ್ಯಾರಂಟಿಯನ್ನು ತಲುಪಿಸ್ತಾ ಇದ್ದೀವಿ. 13ನೇ ತಾರೀಕಿಗೆ ಈ ಸರ್ಕಾರ ಬಂದು 1,000 ವರ್ಷ, 1,000 ದಿನ ಆಗ್ತದೆ. 14ನೇ ತಾರೀಕು ನಾವು ಅದನ್ನು ಹಾವೇರಿಲಿ ಈ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. 14ನೇ ತಾರೀಕಿನಲ್ಲಿ ನಮ್ಮೆಲ್ಲ ಹಿರಿಯ ನಾಯಕರುಗಳಿಗೆ ಆಹ್ವಾನವನ್ನು ನಾನು ಕೊಡ್ತಾ ಇದ್ದೇನೆ. ಇವತ್ತು ಒಂದು ಸರ್ಕಾರ, ನನ್ನ ಪಕ್ಷ ಈಗ ನನ್ನನ್ನು ಅಸ್ಸಾಂಗೆ ಹಾಕಿದೆ. ಅಸ್ಸಾಂ ನಾಯಕರುಗಳ ಹತ್ರ ಚರ್ಚೆ ಮಾಡ್ತಾ ಇದೆ. ಎಷ್ಟು ಜನ ಸುಳ್ಳು ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗ್ತದೆ. ಅವ್ರು ಹೇಳ್ತಾ ಇದ್ರು, ಯಾರು ಅವ್ರ ಪಾರ್ಟಿ ಇದ್ದಾರೆ ಅವ್ರಿಗೆ ಮಾತ್ರ ಈ ಗ್ಯಾರಂಟಿ ಸ್ಕೀಮ್ ದುಡ್ಡು ಕೊಡ್ತಾರಂತೆ. ಅವ್ರು ತೀರ್ಮಾನ ಮಾಡಿಬಿಟ್ಟು ಸರ್ಕಾರ, ಬೇರೆಯವ್ರಿಗೆ ಬಡವ್ರಿಗೆ ಕೊಡೋದಿಲ್ಲಂತೆ. ನಾವೇನು ಈ ರೀತಿ ಎಲ್ಲರೂ ಬಡವ್ರಿಗೆ ಅರ್ಜಿ ತೆಗೆದುಕೊಂಡು ಕೊಟ್ಟು, ಈಗ ನಿಮ್ಮಲ್ಲಿ 2 ಶಾಸಕರು ಬಿಟ್ಟರೆ ನಮಗೆ ಉಡುಪಿಲೂ ಇಲ್ಲ, ಮಂಗಳೂರಲ್ಲೂ ಇಲ್ಲ, ಅಂದರೆ ಇದರಲ್ಲಿ ಇಲ್ಲ. ಆದರೆ ನಾವೆಲ್ಲರಿಗೂ ಕೊಡ್ತಾ ಇದ್ದೀವಿ. BJPಯವರು ಕೂಡ ಫುಲ್ಲು 90% ತೆಗೆದುಕೊಳ್ತಾ ಇದ್ದಾರೆ. ಟೀಕೆ ಮಾಡೋರು ಬೇಡ ಅಂತ ಬಿಟ್ಬಿಡ್ಲಿ, ನೋಡೋಣ, ನಮ್ಗೆ ಬೇಡ ಅಂತ ಬಿಟ್ಬಿಡ್ಲಿ, ಬಸ್ಸಲ್ಲಿ ಹೋಗೋದು ಬಿಟ್ಬಿಡ್ಲಿ, ಆಗ ನಾವು ಅದನ್ನು ಒಪ್ಕೊಳ್ತೇವೆ. ಸೊ ಆದರೂ ಪರವಾಗಿಲ್ಲ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಮುಂದಕ್ಕಾರ ಕೂಡ ದೇವರು ಈ ಮಾಲಿಂಗೇಶ್ವರ ಅವ್ರಿಗೆ ಒಳ್ಳೆ ಮನಸ್ಸು ಕೊಟ್ಟು ನಮ್ಮ ಬದುಕನ್ನು ಕಟ್ಕೊಳ್ಳಿಕ್ಕೆ ಕೊಟ್ಟಿದ್ದಾರೆ. ದಿನ ನಮ್ಮ ಮನೆ ಬೆಳಗ್ತಾ ಇದ್ದಾರೆ. 200 ಯೂನಿಟ್ವರೆಗೂ ಕರೆಂಟ್ ಬರ್ತಾ ಇದೆ, ದಿನ ಅಕ್ಕಿ ಬರ್ತಾ ಇದೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ದುಡ್ಡು ಸಿಗ್ತಾ ಇದೆ, 2,000 ರೂಪಾಯಿ ಸಿಗ್ತಾ ಇದೆ ಅಂತ ಹೇಳಿ ಅವರೆಲ್ಲರೂ ಕೂಡ ದೊಡ್ಡ ಹೃದಯ ಶ್ರೀಮಂತಿಕೆಯ ಮತವನ್ನು ಕಾಂಗ್ರೆಸ್ ಕೊಡಲಿ ಮುಂದಕ್ಕಾರು ಅಂತ ಹೇಳಿ ನಾನು ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಸೊ ಇಲ್ಲಿ ಗಟ್ಟಿಯಾಗಿ ನೀವೆಲ್ಲ ನಿಂತ್ಕೊಳ್ಬೇಕು. ಇವತ್ತು ರೈ ಅವರು ಕಾಂಗ್ರೆಸ್ ಕಚೇರಿ ಇವತ್ತು ಪ್ರಾರಂಭ ಮಾಡಬೇಕು ಅಂತ ಕೇಳಿಕೊಂಡು ನಾನು ಡೈಲಿ ಡೇಟ್ ಕೇಳ್ತಿದ್ದೆ. ಆಮೇಲೆ ತೀರ್ಮಾನ ಮಾಡಿದೆ, ಕಾಯ್ಕೊಂಡು ಕೂತ್ಕೊಳ್ಳೋದು ಬೇಡ, ಕೆಲಸ ಶುರು ಆಗಲಿ ಅಂತೇಳಿ ಎಲ್ಲರಿಗೂ ಈಗ ಆದೇಶ ಕೊಟ್ಬಿಟ್ಟಿದ್ದೀನಿ, ಸಂದೇಶ ರವಾನೆ ಮಾಡಿಬಿಟ್ಟಿದ್ದೀನಿ. ಯಾರ್ಯಾರು ಕಟ್ಟಬೇಕು ಜಲ್ದಿ ಶುರು ಮಾಡಿ, ಆಮೇಲೆ ಒಂದಿನ ಅದಕ್ಕೆ ಕಲ್ಲು ಹಾಕ್ಸೋಣ ಅಂತೇಳಿ ನಾನು ಹೇಳಿದ್ದೇನೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಲಿ, ರಾಹುಲ್ ಗಾಂಧಿ ಅವ್ರ ಕೈಲಿ ಬೆಂಗಳೂರಿನ ಕಲ್ಲು ಹಾಕ್ಸಿ, ಇಲ್ಲಿಂದ ವರ್ಚುವಲಲ್ಲಿ ಇಲ್ಲೊಂದು ಸಣ್ಣ ಇಲ್ಲಿ ಹೆಂಗೆ ಸ್ಕ್ರೀನ್ ಹಾಕಿ ಇಟ್ಟಿದ್ದೀರಿ, ಆ ರೀತಿ ಈ ರೀತಿ ಸ್ಕ್ರೀನ್ ಹಾಕಿ ಇಲ್ಲೇ ಕಾರ್ಯಕ್ರಮನ ಮಾಡಿ ನೋಡುವಂಥ ಕೆಲಸನ, ಇಲ್ಲೇ ಯಾವ್ದಾರ ಸಮುದಾಯ ಭವನದಲ್ಲಿ ನೋಡುವಂಥ ಕೆಲಸನ ಮಾಡಿಸುವಂಥ ಕೆಲಸಕ್ಕೆ ನಾವೆಲ್ಲ ಮುಂದಕ್ಕೆ ಕೆಲಸ ಮಾಡೋಣ.
ಇವತ್ತು 100 ಕಚೇರಿ ಆಗಬೇಕು. ಇವತ್ತು ಈ ದೇಶಕ್ಕೆ ಸ್ವತಂತ್ರದ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು. ಆ ಜಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಕೂತಿದ್ದಾರೆ. ಅಂದು ಗಾಂಧೀಜಿ ಇದ್ದರು, ಇವತ್ತು ನಮ್ಮ ರಾಜ್ಯದವರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ನಾಯಕರು ಕೂಡ ಇವತ್ತು ಇದ್ದಾರೆ. ಸೊ ಆ ಸವಿ ನೆನಪಿನಲ್ಲಿ 100 ಕಚೇರಿ ಮಾಡಬೇಕು ನಮ್ಮ ಕಾರ್ಯಕರ್ತರು. ಈಗ ಕೆಲವ್ರಿಗೆ ಶಾಸಕರುಗಳಿಗೆ ಕಚೇರಿ ಇರ್ತವೆ, ಶಾಸಕರು ಇಲ್ಲದೆ ಹೋದರೆ ಕಚೇರಿ ಎಲ್ಲಿ ಹೋಗ್ತಾರೆ? ಯಾವ್ದಾದ್ರು ಒಂದು ಸಹಕಾರ ಸಂಸ್ಥೆಗಳಿದ್ರೆ ಅಲ್ಲಿ ಹೋಗಿ ಕೂತ್ಕೋತಾರೆ. ಸೊ ಈ ಕಾಂಗ್ರೆಸ್ ಕಚೇರಿ ಇದ್ರೆ ಅಟ್ಲೀಸ್ಟ್ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಚರ್ಚೆ ಮಾಡ್ಬೋದು, ಕಷ್ಟ ಸುಖ ಹೇಳ್ಕೊಬೋದು, ಒಬ್ರೊಬ್ರು ಸೇರ್ಬೋದು, ವಿಚಾರ ವಿನಿಮಯ ಮಾಡ್ಕೊಳ್ಬೋದು. ಆ ದೃಷ್ಟಿಯಿಂದ ಇದು ಭಾಳ ಅವಶ್ಯಕತೆ ಇದೆ ಅಂಥೇಳಿ ನಾನು ಈ ಒಂದು ಪ್ರಬಲವಾದಂಥ ತೀರ್ಮಾನವನ್ನು ಮಾಡಿದ್ದೇನೆ. ಭಾಳ ಜನ ಶಾಸಕರೆಲ್ಲ ಸಹಕಾರ ಕೊಟ್ಟಿದ್ದಾರೆ, ಮಂತ್ರಿಗಳು ಸಹಕಾರ ಕೊಟ್ಟಿದ್ದಾರೆ, ಗೌರ್ಮೆಂಟಿಂದನೂ ಬೇಕಾದಷ್ಟು ಮಂಜೂರಾತಿ ಮಾಡಿದ್ದೀನಿ. ಕೆಲವರು ಸ್ವಂತ ಆಸ್ತಿಗಳನ್ನೇ ಬರ್ಕೊಟ್ಬಿಟ್ಟಿದ್ದಾರೆ ಕೆಲವರು MLAಗಳು. ಸೊ ಈಗ ಇಲ್ಲೂ ಕೂಡ ನಮ್ಮ ಶಾಸಕರು ಅಶೋಕ್ ರೈ ಅವರು ಈ ಜಾಗನ ತೆಗೆದುಕೊಂಡು ಬಂದರು. ಇದಕ್ಕೇನು ಬೇಕು ನಾವು ಮಂಜೂರಾತಿ ಮಾಡಿದೋ. ನಿಮ್ಮ ಹತ್ರ ಎಲ್ಲರದ್ದು ಕೂಡ ಚಿಕ್ಕ ಅಳಿಲು ಸೇವೆ ಅಂತೇಳಿ ನೀವು 100 ಕೊಡಿ, 1000 ಕೊಡಿ, 1,00,000 ಕೊಡಿ, 10,00,000 ಕೊಡಿ, 50,00,000 ಕೊಡಿ ಅಂತೇಳಿ ನಿಮ್ಮನ್ನು ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಗೊಂದು ಹಕ್ಕಿರಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೇಳ್ತಾ ಇದ್ದಾರೆ. ಏಕೆಂದರೆ ಈ ಹಕ್ಕು ಇಲ್ಲ ಅಂತಂದರೆ ನಿಮಗೆ ಧೈರ್ಯ, ಮಾತಾಡೋಂಥ ಧೈರ್ಯ ಇರುವುದಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ಹೇಳ್ತಾ ಇದ್ದಾರೆ. ನಾನು ತಮ್ಗೆ ಹೇಳೋದು ಇಷ್ಟೇ, ಇವತ್ತು ರಾಜಕಾರಣದಲ್ಲಿ ಏನು ಬೇಕಾದ್ರೂ ಭಾಷಣಗಳು ಮಾಡ್ಬೋದು. ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಇತಿಹಾಸ ಇದೆ. ಅವ್ರು ಏನಾದ್ರು BJPಯವರು ತಿಪ್ಪರ್ಲಾಗ ಹೊಡೀಲಿ, ನಮಗೆ ಈ ಸರ್ಕಾರ ಹೆಂಗೆ ವಾಪಸ್ ತರಬೇಕು ಅನ್ನೋದು ಗೊತ್ತಿದೆ. ಇದಕ್ಕೆ ಅಡಿಪಾಯನ ಫಸ್ಟ್ ಕ್ಲಾಸಾಗಿ ಹಾಕಿದ್ದೀವಿ, ಅಡಿಪಾಯನ ಹಾಕಿದ್ದೀವಿ. ಎಷ್ಟು ಜನ ಜೊತೆ ಯಾರು ಏನಾದ್ರು ಮಾಡಿ ಸೇರಿಕೊಳ್ಳಿ. ನೀವು ಆತ್ಮಧೈರ್ಯವನ್ನು ನೀವು ಕಳ್ಕೊಳ್ಳೋಕೆ ಹೋಗಬೇಡಿ. ಏನೋ ಡೆಲ್ಲಿಲವರೇ ಆ ರಾಜ್ಯದಲ್ಲಿ ಹಂಗೆ ಬಂದ್ಬಿಡ್ತು, ಈ ರಾಜ್ಯದಲ್ಲಿ ಹಿಂಗೆ ಬಂದ್ಬಿಡ್ತು ಅನ್ನೋದೇನು ಚಿಂತೆ ಮಾಡೋದು ಬೇಡ. ಈ ವಾಪಸ್ಸು ಈ ರಾಜ್ಯದಲ್ಲಿ ಈ ಹಿಂದೆನೂ ಹೇಳ್ತಿದ್ರು ಡಬಲ್ ಇಂಜಿನ್ ಸರ್ಕಾರ, ಮೇಲ್ಗಡೆನೂ ಇದೆ ಇಲ್ಲೂ ಇದೆ ಅಂತೇಳಿ. ನಾನು 136 ಸೀಟ್ ಬರ್ತದಂತ ನಾನು ಹೇಳಿದ್ನಲ್ಲೋ. ನಾನು ಸೋನಿಯಾ ಗಾಂಧಿ ಅವ್ರು ಕೇಳಿದ್ರು, DK ಹೆಂಗೆ ಹಿಂಗೆ ಹೇಳ್ತೀಯ ಅಂತ. ಅದು ನಮ್ಮ ಲೆಕ್ಕಾಚಾರ, ನಮ್ಮ ಅನುಭವ ಅದು. ಇವತ್ತು ಹೇಳ್ತೀನಿ ಕೇಳಿ, ನಿಮ್ಮ ಜಿಲ್ಲೆಯಲ್ಲಿ ನಾನು ಸರ್ವೆ ಮಾಡಿಸಿದ್ದೀನಿ, ಜನರ ಭಾವನೆ ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ರಮಣತ್ರ ಹೇಳ್ದಂಗೆ ಇಲ್ಲಿ ಮಾಮೂಲಿ ಇದೇ ರೀತಿ ಒಂದು ಪಲ್ಟಿ ಆಗೋವಂಥ ಸಂದರ್ಭ ಎಲ್ಲ ಥರದ ಕಾಣ್ತದೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಒಂದು ದೊಡ್ಡ ಆತ್ಮಬಲ ಇದ್ದೇ ಇದೆ. ಈಗ ಒಂದು ದೊಡ್ಡ ಇತಿಹಾಸಕ್ಕೆ ಈ ಪುತ್ತೂರಿನಲ್ಲಿ ಹೊಸ ಕಚೇರಿ ಕಟ್ಟಲಿಕ್ಕೆ ಹೋಗಿದ್ದಾರೆ. ಈಗ ಅವರೇನು ಹುಟ್ಟುವಾಗ ಈಗೆಲ್ಲ ನೀವೆಲ್ಲ ಹೊಗಳ್ತಾ ಇದ್ದೀರಿ, ಅದು ಮಾಡೋರು ಇದು ಮಾಡೋರು, 1900 ಕೋಟಿ ತಂದವರು 2,000 ಕೋಟಿ ತಂದು. ಆ 2,000 ಕೋಟಿ ತರೋದಕ್ಕಿಂತ ಜೊತೆಗೆ ಈ ಕಾಂಗ್ರೆಸ್ ದೇವಸ್ಥಾನ ಕಟ್ಟಿದ್ದಾರಲ್ಲ, ಇದು ದೊಡ್ಡ ಇತಿಹಾಸ ಅನ್ನೋದನ್ನು ನಮ್ಮ ಅಶೋಕ್ ರೈ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏಕೆಂದರೆ ಮನುಷ್ಯ ಖಾಲಿ ಕೈಯಲ್ಲಿ ಬರ್ತಾನೆ, ಖಾಲಿ ಕೈಯಲ್ಲಿ ಹೋಗ್ತಾನೆ. ಯಾವ ಭಾಗ್ಯದ ಜೊತೆಲಿ ಬರ್ತಾನೋ ಅದೇ ರೀತಿ ಪಾಪ ಪುಣ್ಯಗಳನ್ನ ತೆಗೆದುಕೊಂಡು ಹೋಗ್ತಾನೆ. ಹಂಗೆ ಒಂದು ಇತಿಹಾಸ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾನು ಏನು ಮಾಡ್ತೀನಿ ಅದು ಭಾಳ ಮುಖ್ಯ. ಈಗ ತಾನೇ ನಮ್ಮ ರಮಣ ಹತ್ರ ಹೇಳ್ತಾ ಇದ್ರು, ಯಾರು ಏನಾರಾಗಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ, ಅಟ್ಲೀಸ್ಟ್ ನಾನೊಂದು ಕಚೇರಿ ಕಟ್ಟಿದ್ದೆ ಅಂತ ಒಂದು ನನಗೆ ಸ್ವಾಭಿಮಾನದ ಬದುಕು, ನನ್ನ ಆತ್ಮಕ್ಕೆ ಶಾಂತಿ ಇದೆ, ನಾನೊಂದು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋ ಧೈರ್ಯದಿಂದ ಅವರು ಹೇಳ್ತಾ ಇದ್ರು. ಹಂಗೆ ಎಲ್ಲರಿಗೂ ಕೂಡ ಇಂಥ ಒಂದು ಇದು ಏನು ಬಂದು ಜಗಳ ಮಾಡ್ತಾಯಿದ್ರು ರಮಣ ಹತ್ರ ಈ ಹಾಸ್ಪಿಟ್ಲ್ ವಿಚಾರಕ್ಕೆ. ನಾನು CM ಕೂತಾಗ ಇದು ಬೇಕೇ ಬೇಕು, ತಾಲೂಕು ಲೆವೆಲ್ ಕೊಡೋದಲ್ಲ, ಎಲ್ಲೂ ತಾಲೂಕು ಲೆವೆಲ್ ಹಾಸ್ಪಿಟ್ಲ್ ಕೊಡಲಿಲ್ಲ ನಮ್ಮ ಕನಕಪುರದಲ್ಲಿ ಬಿಟ್ಟರೆ. ಇದನ್ನು ಯಾಕೆ ಅವರು ಮೆಡಿಕಲ್ ಕಾಲೇಜ್ ಅಂತಂದರೆ, ಮೆಡಿಕಲ್ ಕಾಲೇಜ್ ನಿಮ್ಮಲ್ಲಿ ಬೇಕಾದಷ್ಟಿದೆ. ಯಾಕೆ ಮೆಡಿಕಲ್ ಕಾಲೇಜ್ ಅಂದರೆ, ಮೆಡಿಕಲ್ ಕಾಲೇಜ್ ಅಂತ ಅಂದಮೇಲೆ ಕಂಪಲ್ಸರಿ ವಿದ್ಯಾರ್ಥಿಗಳು ನಿಮ್ಮೂರವ್ರಿಗೆ ಸಿಗದೆ ಇರ್ಬೋದು, ಆದರೆ 400-500 ಬೆಡ್ ಹಾಸ್ಪಿಟ್ಲ್ ಕಂಪಲ್ಸರಿ ಇರ್ತದೆ. ಆ 400-500 ಬೆಡ್ ಹಾಸ್ಪಿಟ್ಲು ಫ್ರೀಯಾಗಿ ಮುಂದಕ್ಕೆ ಯಾರು ಮಂಗಳೂರಿಗೆ ಹೋಗದೆ ಇಲ್ಲೇ ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಇವತ್ತು
ಆ ಮೆಡಿಕಲ್ ಕಾಲೇಜನ್ನ ಇವತ್ತು ಇಲ್ಲಿ ಪ್ರಾರಂಭವನ್ನು ಮಾಡಿಸಿದ್ದಾರೆ. ಸೊ ಇಲ್ಲಿ ಈಗಾಗಲೇ ಅದಕ್ಕೆಲ್ಲ ಪ್ಲ್ಯಾನಿಂಗ್ ಗೀನಿಂಗ್ ಎಲ್ಲ ಕೂಡ ನಡೀತಾ ಇದೆ. ಸೊ ಹಂಗೆ ಇವತ್ತು ನೀವು ಭರವಸೆಯನ್ನು ಇಟ್ಕೊಂಡು ನೀವೆಲ್ಲ ಕೆಲಸವನ್ನು ನೀವು ಮಾಡಬೇಕು. ಪಕ್ಷದ ಅನೇಕ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಈಗ ಭೂ ಗ್ಯಾರಂಟಿ ಅಂಥೇಳಿ ಇವತ್ತು 1000 ದಿನಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರು ಹೇಳ್ದಂಗೆ 94C ಅವೆಲ್ಲ ಏನಿದೆಯಲ್ಲ ಎಲ್ಲರೂ ಕೂಡ ಭೂಮಿನ ಗ್ಯಾರಂಟಿಯಾಗಿ ಕೊಡಬೇಕು ಅಂತೇಳಿ ವಿವಿಧ ರೀತಿ ಯೋಜನೆಯಲ್ಲಿ ಕೃಷ್ಣ ಬೈರೇಗೌಡರು ಬಂದಮೇಲೆ ಕೆಲವರಿಗೆ ಸಮಾಧಾನ ಇಲ್ಲದೆ ಇರ್ಬೋದು, ಆದರೆ ನಾವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿ ದಾಖಲೆಗಳನ್ನ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ನಿಮಗೆ ದೊಡ್ಡ ನಂಬಿಕೆ ನಮ್ಮ ಮೇಲಿದೆ. ಸವಾಲುಗಳು ಬೇಕಾದಷ್ಟು ಬರ್ತಾನೆ ಇರ್ತವೆ, ಸವಾಲುಗಳನ್ನ ಎದುರಿಸೋಣ. ಈಗ SIR ಬರ್ತಾಯಿದೆ, ಭಾಳ ಹುಷಾರಾಗಿರಿ. ನಮ್ಮ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ ನಡೀತಾ ಇರ್ತದೆ. ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟಿ ಓಟು, ಬೇರೆ ಶೆಡ್ಯೂಲ್ ಕ್ಯಾಸ್ಟ್ ಓಟ್ಗಳನ್ನ ತೆಗಿಲಿಕ್ಕೆ ಒಂದು ದೊಡ್ಡ ತಂತ್ರ, ಹೊರಗಡೆ ಇದ್ದವ್ರ ತಂತ್ರ ಕೂಡ ಇದನ್ನು ನಡೀತಾ ಇದೆ. ಈಗ ಅಲ್ಲೇ ಅವ್ರು ಹೇಳ್ದಂಗೆ ಮಮತಾ ಬ್ಯಾನರ್ಜಿಯವರು ಯಾವ ರೀತಿ ಹೋರಾಟ ಮಾಡಿದ್ರು ಅಂತ ತಾವೆಲ್ಲ ನೋಡಿದ್ದೀರಿ. ನಮ್ಮಲ್ಲೂ ಕೂಡ SRI ಈಗಾಗಲೇ ಮ್ಯಾಪಿಂಗ್ ನಡೀತಾ ಇದೆ. ಪ್ರತಿ ಬೂತ್ನಲ್ಲೂ ಕೂಡ BLAಗಳು ಕಂಪಲ್ಸರಿ ಮಾಡಬೇಕು. BLAಗಳು ಜೊತೆ ಹೋಗಬೇಕು, ವೋಟರ್ ಲಿಸ್ಟ್ ನೋಡಬೇಕು. ನಮ್ಮ ಓಟನ್ನು ನಾವು ಉಳಿಸ್ಕೊಳ್ಳಿಕ್ಕೆ, ನಮ್ಮ ಜನದ ಓಟನ್ನು ಎಲ್ಲೇ ಕೆಲಸ ಮಾಡ್ತಾ ಇರಲಿ, ಎಲ್ಲೇ ಉದ್ಯೋಗ ಮಾಡ್ತಾ ಇರಲಿ, ಎಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಇರಲಿ, ಅದನ್ನೆಲ್ಲ ಕೂಡ ಮಾಡ್ಕೊಂಡು ಹೋಗಬೇಕು. ಸವಾಲುಗಳು ಬೇಕಾದಷ್ಟು ಬರ್ತಾ ಇರ್ತದೆ, ಸವಾಲನ್ನು ನಾವು ಎದುರಿಸಲೇಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಹುಷಾರು. ನಾನು ವಿಶೇಷವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಎಲ್ಲ ಬೂತ್ನ BLAಗಳಿಗೆ ಅಲ್ಲಿ ಟ್ರೈನಿಂಗು ಮಾಡಿದ್ದಾರೆ ಅನ್ನೋದು ಕೂಡ ವಿಚಾರ ತಿಳಿಸ್ತು. ಸೊ ಎಲ್ಲ ಕೂಡ ನಮ್ಮ ಹೇಮನಾಥ್ ಶೆಟ್ಟಿ ಕೂಡ ಹೇಳಿದ್ರು, ನಮಗೆ ಈಗ ಭಾಷಣದಲ್ಲಿ ಕೂಡ ಮಾತಾಡಿದ್ರು. ತಮಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ ಸರ್ಕಾರ, ಮಾಧ್ಯಮದಲ್ಲಿ ಬರೋದು ಇರೋದೆಲ್ಲ ಸುಮ್ಮನೆ ಅವ್ರಿಗೇನು ನ್ಯೂಸ್ ಇಲ್ಲ, ಏನೇನೋ ನ್ಯೂಸು, ಭಿನ್ನಾಭಿಪ್ರಾಯಗಳು, ಗುಂಪುಗಳು ಅಂತೆಲ್ಲ ಮಾಡ್ತಾರೆ. ಯಾವ ಗುಂಪು ಇಲ್ಲ, ಒಂದೇ ಒಂದು ಗುಂಪು ನಮ್ಮಿರೋದು, ಅದು ಕಾಂಗ್ರೆಸ್ ಗುಂಪು. ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ಕೇಳ್ಕೊಂಡು ಎಲ್ಲರೂ ಕೂಡ ನಾವು ಹೋಗ್ತಾ ಇರ್ತೀವಿ. ಯಾರು ಇಲ್ಲಿ ಯಾವ ಗುಂಪು ಇಲ್ಲ, ಏನೂ ಇಲ್ಲ. ಈಗೆಲ್ಲ ನಮ್ಮ ಈ ಜಿಲ್ಲೆಯಲ್ಲೂ ಅಷ್ಟೇ, ಈಗ ಪಾರ್ಲಿಮೆಂಟಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಓಟ್ ನಮ್ಮ ಕಡಿಮೆ ಆಗಿರ್ಬೋದು, ಬಟ್ ನನಗೆ ಮಾತ್ರ ವಿಶ್ವಾಸ ಇದೆ, ನೆಕ್ಸ್ಟ್ ಟೈಮು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಎರಡು ಕಡೆ ಕೂಡ ಹಿಂದೆ ಯಾವ ರೀತಿ ಸುಮಾರು 10 ಸೀಟ್ ಬರ್ತಿತ್ತು ಆ ರೀತಿ ಬಂದೇ ಬರ್ತದೆ ಅನ್ನೋದು ಕೂಡ ನಮಗಿದೆ. ಈ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರೆತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ ಈ ರಾಜ್ಯದಲ್ಲಿ ಮತ್ತೆ ಇತಿಹಾಸ ಸೃಷ್ಟಿ ಆಗೇ ಆಗ್ತದೆ, ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ. ನಮ್ಮ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾವಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೀವಿ, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದು ಕೊಟ್ಟಿದ್ದೀವಿ, ರಾಷ್ಟ್ರಗೀತೆ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ. ಈಗೆಲ್ಲ ಕೆಲಸಗಳನ್ನು ಕೂಡ ಮಾಡಿದ್ವಿ. ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು, ಹಕ್ಕುಗಳು, ಭರವಸೆ, ಈಗ ಆಹಾರ ಭದ್ರತೆ ಕಾಯ್ದೆ, ಭೂಮಿ ಕಾಯ್ದೆ, ಬ್ಯಾಂಕ್ ರಾಷ್ಟ್ರೀಕರಣ, ಇವೆಲ್ಲ ಯಾರು ಮಾಡಿದ್ರು? 5 ಗ್ಯಾರಂಟಿಗಳು ಯಾರು ಕೊಟ್ಟರು? BJP ಅವ್ರನ್ನ ಕೊಟ್ರ? ಓಲಿ BJP ಅವ್ರು ಏನಾದ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮ ಹೇಳ್ಕೊಳಕ್ಕೆ ನಾವಿಂಥ ಕೆಲಸ ಮಾಡಿದ್ದೀವಿ ಅಂತ ಹೇಳ್ಕೊಳಕ್ಕಿದೆಯಾ? ಎಲ್ಲ ಪ್ರೈಮ್ ಮಿನಿಸ್ಟ್ರು ಫೋಟೋ ಹಾಕೋತಾ ಇದ್ರು ಪೆಟ್ರೋಲ್ ಬಂಕಲ್ಲಿ, ಒಂದು ಹೆಣ್ಮಗಳು ಫೋಟೋ ಹಾಕೋಬಿಟ್ಟು. ಅದೇನಾಯ್ತು ಆ ಫೋಟೋ? ಈಗ ಎಲ್ಲ ಮಾಯಾಗೋಯ್ತು. 400 ರೂಪಾಯಿ ಇದ್ದಿದ್ದು 1100 ರೂಪಾಯಿ ಆಗೋಯ್ತು ಗ್ಯಾಸು. ಅದಕ್ಕೆ ನಾವು ಆ ಎಲ್ಲ ಹೆಣ್ಮಕ್ಳಿಗೆ 2000 ಕೊಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಬೆಲೆ ಏರಿಕೆ ಗಗನಕ್ಕೆ ಹೋಯ್ತು, ಆದಾಯ ಪಾತಾಳಕ್ಕೆ ಹೋಯ್ತು. ಆ ದೃಷ್ಟಿಯಿಂದ ಇವತ್ತು ನಾವು ಅಂಥ ಯೋಜನೆಗಳನ್ನು ನಾವೆಲ್ಲ ತೆಗೆದುಕೊಂಡು ಬಂದಿದ್ದೇವೆ. ಸೊ ನಿಮ್ಮ ಸರ್ಕಾರ ಬಡವಾಗೋಯ್ತು, ದುಡ್ಡೇ ಇಲ್ಲ ಅಂತ ಹೇಳ್ತಾರೆ. ಈಗ ಗ್ಯಾರಂಟಿ ಕೊಟ್ಟು ನಮ್ಮ ಇವರು ರೈ 1900 ಕೋಟಿ ತಂದವ್ರು ಈಗಾಗಲೇ ಕಣ್ಣಲ್ಲಿ ಈಗ ಪಟ್ಟಿ ಇದೆ ನನ್ನ ಹತ್ರ, ಇಲ್ಲಿದೆ ಪಟ್ಟಿ, ಯಾವುದಾದ್ರು ಕೆಲಸ ತಂದವ್ರೆ ಅಂತ. ಇನ್ನು 1000 ಕೋಟಿದು ಇನ್ನು ವಾಪಸ್ ರಿಲೀಸ್ ಆಗಬೇಕಾಗಿದೆ. ಈಗ 1900 ಕೋಟಿ ಬಂದ್ಬಿಟ್ಟಿದೆ, ಇನ್ನು 1052 ಕೋಟಿ ಇನ್ನು ಈಗಾಗಲೇ ಪೈಪ್ಲೈನಲ್ಲಿ ಇದೆ. ಇಷ್ಟು ಯಾರು ಸಣ್ಣ ಪಣ್ಣ MLAಗಳ ಥರ ಕಾಯ್ತದ? ಯಾವ ಅಧಿಕಾರ? ನಮ್ಮ ಕ್ಷೇತ್ರದಲ್ಲೂ ಇಷ್ಟು ದುಡ್ಡು ಬಂದಿಲ್ಲ. ನನ್ನ ಕ್ಷೇತ್ರದಲ್ಲಿ ಅಷ್ಟು ದುಡ್ಡು ಈ ನಮ್ಮ ಅಶೋಕ್ ರೈ ಬಂದ. ನಿಜವಾಗ್ಲೂ ನಾನು ಹೇಳ್ತೇನೆ, ನಮ್ಮ ಕ್ಷೇತ್ರದಲ್ಲಿ ಇಷ್ಟು ದುಡ್ಡು ನಾ ಇನ್ನೂ ತೊಗೊಂಡು ಹೋಗಿಲ್ಲ, ನಾ ಕೇಳೋಕ್ಕೆ ಹೋಗಿಲ್ಲ ಇನ್ನು. ಸೊ ಹಂಗೂ ಜನ ಓಟ್ ಹಾಕ್ಬಿಟ್ರು, ನನಗೆ 1,23,000 ಗೆಲ್ಸ್ಬಿಟ್ರು. ನಾ ಬರೀ ಓಟ್ ಹಾಕಕ್ಕೆ ಹೋದವನು, ಇದಕ್ಕೆ ನಾಮಿನೇಷನ್ಗೆ ಹೋದವನು, ತಿರ್ಗಾ ಓಟ್ ಹಾಕಕ್ಕೆ ಹೋದೆ. ಏನೋ ಜನ ಪಾಪ ಬುದ್ಧಿವಂತಿಕೆಯಿಂದ ಇರಲಿ ನಮ್ಮ ಹುಡುಗ ಅಂತೇಳಿ
ಎಲ್ಲ ಪಾರ್ಟಿಯವರು ಸೇರಿ ಓಟ್ ಹಾಕಿ ನನ್ನ ಗೆಲ್ಸಿ ಮಾಡಿದ್ರ ಕನಕಪುರ ಪ್ರಗತಿ ಆಗಿದೆಯಾ? ಹಾಂ, ಎಲ್ಲಿ ಏನೋ ನೀವು ಹೇಳ್ದಂಗೆ ಏನು ಬೇಕಾದ್ರೆ ಆಗಲಿ, ನಡೀರಿ. ಸೊ ಹಂಗೆ ನಮ್ಮ ಕೊಡಗೈ ದಾನಿ ಅಶೋಕ್ ರೈ ಅವರು, ನಾನು ಹೋದ ವರ್ಷ ಬಂದಿದ್ದೆ, ಈ ವರ್ಷ ಚೀಫ್ ಮಿನಿಸ್ಟರ್ ಬಂದಿದ್ದರು. ಎಲ್ಲ ಕೂಡ ಜನರಿಗೆ ಸಹಾಯ ಮಾಡಿ ಅವ್ರದ್ದೇ ಆದಂಥ ಟ್ರಸ್ಟ್ ಮುಖಾಂತರ ಮಾಡಿದ್ದಾರೆ. ಇನ್ನು ಕೆಲವು ನನ್ನ ಹತ್ರ ವಿದ್ಯೆಗಳಿದೆ, ಅದೆಲ್ಲ ಮುಂದಕ್ಕೆ ನಿಮ್ಮ MLA-ಗಳಿಗೆಲ್ಲ ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ ಮೊನ್ನೆ ಕನಕೋತ್ಸವ ಮಾಡಿದ್ದೆ, ಕೆಲವರೆಲ್ಲ ಬಂದಿದ್ದರು, ಬಂದು ನೋಡ್ಕೊಂಡು ಹೋದ್ರು. ಯಾವ ರೀತಿ ನಮ್ಮ ಓಟು ನಮ್ಗೆ ಬೀಳ್ತವೆ, ಬೇರೆ ಓಟ್ನ ಯಾವ ರೀತಿ ತಗೋಬೇಕು ಅಂತ ಕೆಲವು ವಿಚಾರಗಳಿದೆ. ಅದನ್ನೆಲ್ಲ ಅವರಿಗೆಲ್ಲ ಮುಂದಕ್ಕೆ ನಮ್ಮ ಕ್ಯಾಂಡಿಡೇಟ್ಗಳನ್ನ ರೆಡಿ ಮಾಡ್ತೀನಿ. ರೆಡಿಯಾಗಿರಿ. 28ಗೆ ನಿಮ್ಮದೇ ಸರ್ಕಾರ ಇದೇ ಕಚೇರಿಗೆ ಮತ್ತೆ ಬಂದು ನನ್ನ ಕೈಯಲ್ಲೇ ಆದಷ್ಟು ಜಲ್ದಿ ಪ್ರಾರಂಭ ಮಾಡಿ ಭಾಳ ಸಂತೋಷದಿಂದ ಬಂದು ಉದ್ಘಾಟನೆ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ನಮ್ಮ ನಲ್ಪದವರು ಕೂಡ, ಅವರು ಕೂಡ ನನ್ನ ಜೊತೆ ಇವತ್ತು ಬಂದಿದ್ದಾರೆ, ಇನಾಯತ್ ಬಂದಿದ್ದಾರೆ, ಬೇರೆ ಎಲ್ಲ ಲೀಡರ್ಸ್ ಎಲ್ಲ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಯೂತ್ ಕಾಂಗ್ರೆಸ್ ಅವರು ಬಂದಿದ್ದಾರೆ, ಮಹಿಳಾ ಕಾಂಗ್ರೆಸ್ ಅವರು ಬಂದಿದ್ದಾರೆ, ಎಲ್ಲ ಅಧ್ಯಕ್ಷರುಗಳು, ನಮ್ಮ ಸೇವಾದಳ, ಬ್ಯಾಕ್ವರ್ಡ್ ಕ್ಲಾಸು ಎಲ್ಲ ಲೀಡರ್ಗಳೆಲ್ಲ ಬಂದಿದ್ದಾರೆ. ಇವತ್ತು ಎಲ್ಲರೂ ಕೂಡ ಇದ್ದಾರೆ. ಅವ್ರು ಏನಂತಕ್ಕೆ ಬಂದಿದ್ದಾರೆ, ನಿಮ್ಗೆ ಶಕ್ತಿ ಕೊಡಬೇಕು ಅಂತ ಬಂದಿದ್ದಾರೆ. ಹಾಗೆ ನಾನು ಕೂಡ ಇವತ್ತು ಕಾಂಗ್ರೆಸ್ ಕಚೇರಿಯ ಉದ್ಘಾಟನೆಗೆ, ಇದು ಶಂಕುಸ್ಥಾಪನೆಗೆ ಭಾಳ ಸಂತೋಷದಿಂದ ಬಂದಿದ್ದೇನೆ. ಎಲ್ಲ ಲೀಡರ್ಗಳು ಮಾತು ಕೇಳಿದ್ದೇನೆ. ಚೆಚ್ ಹಾಕ್ಬಿಟ್ರು ಎಲ್ಲ ಲೀಡರ್ಗಳು. ಸ್ಪೀಡ್ ನೋಡಿದ್ರೆ ಯಾರಿಗಾರು ಹೊಡೆದು ಬಿಡ್ತಾರೇನೋ ಅಂತಿದ್ರು. ನೋಡಿ, ಅರ್ಜಿ ಕೊಡ್ತಾವನೆ, ಮನಿ ದುಡ್ಡು ಅನೌನ್ಸ್ಮೆಂಟ್ ಮಾಡಿ ಅಂತ. ದುಡ್ಡು ಎಲ್ಲ ಕಾರ್ಯಕರ್ತರು ದುಡ್ಡು ಕಲೆಕ್ಟ್ ಮಾಡಬೇಕು, ಆಮೇಲೆ ಲಾಸ್ಟ್ ಬರಲಿ, ಆಮೇಲೆ ನೋಡೋಣ ಮಿಕ್ಕಿದ್ದು ಏನು ಕೊಡಬೇಕು ಅಂತ ಆಮೇಲೆ ಬಂದು ನಾನು ತೀರ್ಮಾನ ಮಾಡ್ತೀನಿ. ಆಗ್ಬೋದಲ್ಲ? ನನ್ನ ಮೇಲೆ ವಿಶ್ವಾಸ ಇದೆಯಲ್ಲ? ಓಕೆ. ಮರಕ್ಕೆ ನಂಬಿಕೆ, ಈಗ ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆನೂ ಮುಖ್ಯ. ಹಂಗೆ ನಿಮಗೆಲ್ಲ ನಂಬಿಕೆ ಏನೋ ಕೊಡಬೇಕು ಅಂತಾರೆ. ಆಯ್ತು ಹೋಗ್ಲಪ್ಪ, ನಮ್ಮ KPCCಯಿಂದ ಒಂದು 10 ಲಕ್ಷ ಕೊಡ್ತೀನಿ, ನೀನು ಚೆನ್ನಾಗಿ ಮಾಡು, ಇನ್ನೂ ಜಾಸ್ತಿ ಕೊಡ್ತೀನಿ. ಈಗ ಏನಾಗೈತೆ ಗೊತ್ತಾ, ಇಲ್ಲೇನೋ ನಾನು ಅನೌನ್ಸ್ಮೆಂಟ್ ಮಾಡ್ಬಿಟ್ರೆ ಎಲ್ಲರೂ ಶುರು ಮಾಡ್ಬಿಡ್ತಾರೆ. ನಾನು ಒಂದು ಕಚೇರಿಗಲ್ಲ, ದುಡ್ಡು ಎಲ್ಲಿದೆ ನೀವು ಕೊಟ್ಟರೆ. ಅವನ ಹತ್ರ ಸಂಬಳ 25,000 ಇಟ್ಕೋತಾ ಇದ್ದೀನಿ. ಪ್ರತಿ ತಿಂಗಳು ಅಶೋಕ್ ರೈ ಸಂಬಳ 25,000 ನಂಗೆ ಕೊಡಬೇಕು. ಕಾಂಗ್ರೆಸ್ ಕಚೇರಿ ನಡೆಸ್ಬೇಕಲ್ಲ, ಕೊಡಬೇಕು. ಇನ್ನೂ ಜಾಸ್ತಿ ಕೊಡೋಣ. ಈಗ ಅನೌನ್ಸ್ ಮಾಡೋದು ಬೇಡ, ಇಷ್ಟು ಮಾಡಿ ಮಿಕ್ಕಿದ ಕೆಲಸ ಮಾಡೋಣ. ನಮಸ್ಕಾರ. ಆದರಣೀಯರೇ, ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಪುತ್ತೂರಿಗೆ ಬಂದು ಪುತ್ತೂರು ಕಾಂಗ್ರೆಸ್ ಭವನದ ಶಿಲಾನ್ಯಾಸವನ್ನು ನೆರವೇರಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ DK ಶಿವಕುಮಾರ್ ರವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಪುತ್ತೂರು ಕಾಂಗ್ರೆಸ್ ಭವನ ಸುಮಾರು 11,000 ಚದರ ಅಡಿ ವಿಸ್ತೀರ್ಣ, 3 ಅಂತಸ್ತಿನ ಈ ಕಾಂಗ್ರೆಸ್ ಭವನಕ್ಕೆ ಸುಮಾರು 3 ಕೋಟಿ ಅಂದಾಜು ರೂಪಾಯಿಗಳು ಖರ್ಚು ನಡೆಯಲಿಕ್ಕಿದೆ. ಇದರ ಪೂರ್ವಭಾವಿಯಾಗಿ ನಮ್ಮ ಗುತ್ತಿಗೆದಾರರಾದಂಥ ರಂಜಿತ್ ಮತ್ತು ಅವರ ತಂಡಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಅವರ ಮೂಲಕ ನಮ್ಮ ನೆಚ್ಚಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು 10 ಲಕ್ಷ ರೂಪಾಯಿಯ ಚೆಕ್ ಅನ್ನ ಇವತ್ತು ಮುಂಗಡವಾಗಿ ನೀಡ್ತಾ ಇದ್ದಾರೆ. ನಮ್ಮ ಇಂಜಿನಿಯರ್ ಸಮೀರ್ ಮತ್ತು ಅವರ ತಂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆಯನ್ನು, ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾರೆ ವಿಟ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಪದ್ಮನಾಭ ಪೂಜಾರಿ ಅವರು. ಕಾಂಗ್ರೆಸ್ ಭವನ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಆಶ್ರಯದಲ್ಲಿ ಪುತ್ತೂರು ಕಾಂಗ್ರೆಸ್ ಕಚೇರಿಯ ಶಿಲಾನ್ಯಾಸ ಕಾರ್ಯಕ್ರಮದ ಈ ಒಂದು ಸಭಾ ವೇದಿಕೆಯಲ್ಲಿ ಇವತ್ತು ಪುತ್ತೂರಿನ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಒಂದು ಸುಸಂದರ್ಭ. ಬಹುಶಃ ಇವತ್ತು ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಆ ಒಂದು ದೇವಾಲಯ ಅಂದ್ರೆ ಕಾಂಗ್ರೆಸ್ ಭವನದ ಈ ಒಂದು ಕಾರ್ಯಕ್ರಮಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದಂತಹ ನಮ್ಮ KPCCಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷರು, ಈ ಒಂದು ಕಟ್ಟಡದ ರೂವಾರಿಗಳು ಆದಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ
ಶ್ರೀ ಅಶೋಕ್ ಕುಮಾರ್ ರೈ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿ, ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಿರಿಯರಾದಂತಹ ಶ್ರೀ ಬಿ ರಮಾನಾಥ್ ರೈ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಪುತ್ತೂರಿನ ಮಾಜಿ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ಸಚಿವರು ಆದಂತಹ ವಿನಯ್ ಕುಮಾರ್ ಸೊರಕೆ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಾಗೂ ಮೆಸ್ಕಾಂ ಇದರ ಅಧ್ಯಕ್ಷರಾದಂತಹ ಸನ್ಮಾನ್ಯ ಹರೀಶ್ ಕುಮಾರ್ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಯುಟಿ ತೌಸಿಫ್ ಹಾಗೂ ಎಲ್ಲ ಬ್ಲಾಕ್ ಕಾಂಗ್ರೆಸ್ನ ಪದಾಧಿಕಾರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಅದೇ ರೀತಿ ಈ ಭಾಗವಹಿಸಿದಂಥ ಎಲ್ಲ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಮಿತ್ರರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ.
ಕಿಡ್ನಿ ಮಾರಾಟ